ಪಾಶಾಂಕುಶಧರನೆ ಶ್ರೀ ಜಗದೀಶ ಗಣಾಧಿಪನೇ ಪಾಲಿಸೋ ಗಜವದನ ಸುಗುಣ ವಿಶಾಲದಯ ಸದನ ಗಜವದನ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಅದ್ವಿತೀಯ ಭಾಗವತರು ಎಂದೇ ಗುರುತಿಸಲ್ಪಟ್ಟ ಶ್ರೀಯುತ ದಿನೇಶ್ ಅಮ್ಮಣ್ಣಯ್ಯರು ನಮ್ಮ ಜೊತೆ ಇದ್ದಾರೆ. ಅವರೊಂದಿಗೆ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದ ಹಲವಾರು ವಿಚಾರಗಳ ಬಗ್ಗೆ ಅವರಲ್ಲಿ ಕೇಳಿ ತಿಳಿದುಕೊಳ್ಳುವ ಎಂಬಂತ ಉದ್ದೇಶದಿಂದ ಇಲ್ಲಿ ಸೇರಿಕೊಂಡಿರುವಂತಹದ್ದು. ನಮಸ್ಕಾರ ಸರ್. ನಮಸ್ಕಾರ ಸರ್, ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ವಿವರಿಸ್ತೀರಾ? ಯಕ್ಷಗಾನ ಕ್ಷೇತ್ರ ಅಂತ ಹೇಳಿದ್ರೆ ನಮ್ಮ ಅಮ್ಮಣ್ಣ ಎಂಬ ಒಂದು ಫೀಲ್ಡ್ ಕೂಡ ಅದು ಮೊದಲಿಂದಲೂ ಯಕ್ಷಗಾನವೇ. ನನ್ನ ತಂದೆಯವರು ಕೂಡ ನಾರಾಯಣಮ್ಮಣ್ಣಯ್ಯರು ಅಂತ, ಅವರು ಕೂಡ ಉತ್ತಮ ಒಬ್ಬ ಮೊದಲೆಗಾರರಾಗಿದ್ರು. ಮತ್ತೆ ನನ್ನ ಚಿಕ್ಕಪ್ಪ, ಈಗ ನೀವು ಕೇಳಿರ್ಬೋದು ಲಕ್ಷ್ಮೀಶ ಅಮ್ಮಣ್ಣಯ್ಯ ಅಂತ, ಚೆನ್ನ ಮೃದಂಗದವರು, ಅವರ ತಂದೆ ವಿಷ್ಣು ಅಮ್ಮಣ್ಣಯ್ಯ ಅಂತ, ಅವರು ಆಲ್ರೌಂಡರ್ ಆಗಿದ್ರು ಯಕ್ಷಗಾನದಲ್ಲಿ. ಒಳ್ಳೆ ಅರ್ಥಧಾರಿ, ಒಳ್ಳೆ ಮೃದಂಗವಾದಕ, ಒಳ್ಳೆ ಭಾಗವತರು ಕೂಡ, ಒಳ್ಳೆ ಕಂಠವಿತ್ತು ಅವರಿಗೆ. ಅವರು ಒಳ್ಳೆ ವಿಮರ್ಶಕ ಕೂಡ, ಯಾವುದೇ ಒಂದು ಪ್ರಾಕಾರವನ್ನು ಒಳ್ಳೆ ವಿಮರ್ಶಕ, ಅದರ ಬಗ್ಗೆ ಅವರಿಗೆ ಎಲ್ಲ ಪರಿಣತಿ ಇತ್ತು. ಅಷ್ಟು ಅಲ್ಲದೆ ಅವರ ಮಗ ರಘುವಮ್ಮಣ್ಣಯ್ಯ ಅಂತ, ಮಗಳೊಬ್ಳು ರಾಜೀವಿ ಅಂತ, ನನಗೆ ಇಬ್ಬರು ಅಕ್ಕ ಅಣ್ಣ ಅವರು. ರಾಜೀವಿಂದಲೇ ನಾನು ಸ್ವಲ್ಪ ಸ್ವಲ್ಪ ಸಂಗೀತವನ್ನು ಸ್ವಲ್ಪ ಅಭ್ಯಾಸ ಮಾಡಿದ್ದು. ರಘುವಮ್ಮಣ್ಣಯ್ಯ ನನ್ನ ಅಣ್ಣ, ಅದೇ ದೊಡ್ಡಪ್ಪನ ಮಗ, ಅವ ಒಳ್ಳೆ ಸಂಗೀತ ವಿದ್ವಾನ್ ಆಗಿದೆ ಅವರಿಗೆ. ಕಾಂಚನದಲ್ಲೇ ಕಲಿತದ್ದು. ಸಾಮಾನ್ಯ ಈಗ ಯಾವಾಗ ಅಂತ ಹೇಳಿದ್ರೆ, ಈಗ ಅವರು ಇಲ್ಲ, ದಿವಂಗತ ಶ್ರೀನಾಥ್ ಮರಾಠ ಆಕಾಶವಾಣಿ ಕಲಾವಿದರಾಗಿದ್ರು, ಅವರ ಬ್ಯಾಚ್ ಅವರೆಲ್ಲ. ರಘುವಮ್ಮಣ್ಣ ಅಂತ ಬೆಂಗಳೂರಲ್ಲೇ ಇದ್ದು ಸಂಗೀತ ಕ್ಲಾಸ್ ಮಾಡಿಕೊಂಡು ಅದರಲ್ಲಿ ಒಳ್ಳೆ ಹೆಸರು ಸಂಪಾದಿಸಿದ್ದಾನೆ. ಹಾಗೆ ನಮ್ಮ ಅಮ್ಮಣ್ಣ ಫೀಲ್ಡ್ ಎಂಬುದು ಅದು ಮೊದಲಿಂದಲೇ ಯಕ್ಷಗಾನ. ನನ್ನ ಅಣ್ಣ ಕೂಡ ಮೊದಲೇ ಬಾರಿಸ್ತಾ ಇದ್ದ. ನಾನು ಹುಟ್ಟು ಕಲಾವಿದನಾಗಿದ್ದೆ. ಅಂದ್ರೆ ಯಾವುದನ್ನು ಕೇಳಿ ತಿಳ್ಕೊಳ್ಳುವಂತ ಒಂದು ಸಾಮರ್ಥ್ಯ ನನಗೆ ಸಣ್ಣ ಪ್ರಾಯದಿಂದಲೇ ಇತ್ತು. ಆ ಪ್ರಕಾರವಾಗಿ ಅದು ನನಗೆ ಬಡವಳಿಯಾಗಿ ಬಂತು. ಆಮೇಲೆ ನನಗೊಂದು ಜೀವನೋಪಾಯ ಕಲೆ ಆಗಿ ಅದು ಯಕ್ಷಗಾನ ಎಂಬುದು ಪರಿಣಮಿಸಿತು. ಇದಕ್ಕೆ ಬಹಳ ಪ್ರೇರಕರಾಗಿ ನನ್ನ ಒಂದನೇ ಹೇಳುವುದಾದ್ರೆ ನನ್ನ ದೊಡ್ಡಪ್ಪ ವಿಷ್ಣುವಮ್ಮಣ್ಣಯ್ಯರೇ ಕಾರಣ ಆಗಿದೆ. ನಾನೊಬ್ಬ ಭಾಗವತ ಆಗಬೇಕು, ಇದರಲ್ಲಿ ಮೆರಿಬೇಕು. ಯಾಕಂದ್ರೆ ನಾನು ಚೆಂಡೆ ಮೊದಲೇನು ಬಾರಿಸ್ತಿದ್ದೆ. ನನ್ನ ಕಂಠ ನೋಡಿ, ನಾನು ಆಡುವ ಶೈಲಿ ನೋಡಿ ನೀನು ಭಾಗವತ ಆಗಬೇಕು ಅಂತ ಹೇಳಿ ಅವರು ನನಗೆ ಅದರ ಬಗ್ಗೆ ತುಂಬಾ ಪ್ರೋತ್ಸಾಹ ಕೊಟ್ಟರು. ಮತ್ತೆ ಮಂಡೇಚರಲ್ಲಿ ಮಾತಾಡಿ ಆ ಬಗ್ಗೆ ಅದೇ ಮೇಳಕ್ಕೆ ನಿಧಾನಕವಾಗುವ ಕರ್ನಾಟಕ ಮೇಳಕ್ಕೆ ಸೇರುವಂತ ಅವಕಾಶ ಆಯಿತು. ಅದೇ ಮೇಳದಲ್ಲಿ ಬಂದು ನಾನೊಬ್ಬ ಒಳ್ಳೆ ಭಾಗವತನಾದೆ. ಇದು ನನ್ನ ಹಿನ್ನೆಲೆ. ನಮ್ಮ ಫ್ಯಾಮಿಲಿ ಮತ್ತೊಬ್ಬ ನನ್ನ ಭಾವ ಇದ್ದಾರೆ, ಅವರು ನನ್ನ ಸೋದರ ಭಾವ ಹರಿನಾರಾಯಣ ಬೈಪಾಡಿತಾಯರು ಅಂತ. ಬಹುಶಃ ನೀವು ಈಗ ಕೇಳಿರ್ಬೋದು, ಲೀಲಾ ಬೈಪಾಡಿ, ಹರಿನಾರಾಯಣ ಬೈಪಾಡಿ ನನ್ನ ಸೋದರ ಭಾವ ಅವರು. ಅವರು ಆ ಕಾಲದಲ್ಲಿ ಅವರು ಧರ್ಮಸ್ಥಳ ಮೇಳದಲ್ಲಿದ್ರು, ಅದಕ್ಕಿಂತ ಮೊದಲು ಕೂಡ್ಲು ಮೇಳದಲ್ಲಿದ್ರು ಮೊದಲಗಾರರಾಗಿ. ಅವರ ಮಳೆಗಾಲದ ಹೆಚ್ಚಿನ ದಿನ, ಆಗ ಅವರಿಗೆ ಮದುವೆ ಆಗಿರ್ಲಿಲ್ಲ, ನಾವೆಲ್ಲ ಸಣ್ಣ ಮಕ್ಕಳಾಗ ಹುಡುಗರು. ಮಳೆಗಾಲದ ಇಡೀ ಹೆಚ್ಚಿನ ದಿನಗಳನ್ನು ಕಳೆಯುತ್ತಿದ್ದ ನನ್ನ ಮನೆಯಲ್ಲಿ ಅವರು. ಆ ಸಂದರ್ಭದಲ್ಲಿ ನನ್ನ ಅಣ್ಣನಿಗೆ ಪಾಠ ಮಾಡ್ತಾ ಇದ್ರು ಚೆಂಡೆಮದ್ದಲೆ. ಪಾಠ ಮಾಡುವಾಗ
ಯಾವ ನಡೆ ಅವನಿಗೆ ಬರ್ತಿರ್ಲಿಲ್ವೋ ನಾನು ಕೂಡಲೇ ಕಂಬಕ್ಕೆ ಬರೆದು ಅದನ್ನು ಬಾರಿಸ್ತಿದ್ದೆ. ಅಂತ ಒಂದು ಶಕ್ತಿ ನನ್ನಲ್ಲಿ ಇತ್ತು. ಅದೇ ಗ್ರಾಸ್ಪಿಂಗ್ ಪವರ್. ಸಂಗೀತ ಆಗಲಿ ಯಾವುದೇ ಆಗಲಿ ಇದರಿಂದಾಗಿ ನಾನೊಬ್ಬ ಹುಟ್ಟು ಕಲಾವಿದ ಅಂತಲೂ ಹೇಳಬಹುದು. ಹೌದು ಹೌದು. ಇದು ನಮ್ಮ ಪರಂಪರೆಯಿಂದ ಹಾಗೆ ನಡ್ಕೊಂಡು ಬಂದದ್ದು. ಈ ಹರಿನಾರಾಯಣ ಬೈಪಾಟಿತಾರೆ ನನಗೆ ಮೂಲ ಗುರುಗಳು. ಚೆಂಡೆ ಮದ್ದಳೆ ಲಯ ಇದರ ಬಗ್ಗೆ ಹೇಳೋದಾದ್ರೆ ಹರಿನಾರಾಯಣ ಬೈಪಾಟಿತಾರೆ ನನ್ನ ಮೂಲ ಗುರುಗಳು. ಮತ್ತೆ ನನ್ನ ದೊಡ್ಡಪ್ಪನಾದಂಥ ವಿಷ್ಣು ಅಮ್ಮಣ್ಣರು, ಈಗ ತೀರಿ ಹೋಗಿದ್ದಾರೆ ಅವರು ನಾನೊಬ್ಬ ಭಾಗವತನಾಗಬೇಕು, ಒಳ್ಳೆ ಕಲಾವಿದನಾಗಬೇಕು ಅಂತ ಬಹಳ ಶ್ರಮಿಸಿದವರಲ್ಲಿ ಅವ್ರಿಗೂ ಒಬ್ರು. ಇಷ್ಟು ಹೇಳಬಲ್ಲೆ ನಾನು. ತಾವು ಯಕ್ಷಗಾನವನ್ನು ವೃತ್ತಿಯಾಗಿ ಆರಿಸದೇ ಇರ್ತಿದ್ರಿ, ಬೇರೆ ಯಾವ ಕ್ಷೇತ್ರವನ್ನು ಆರಿಸಿಕೊಳ್ತಿದ್ರಿ? ಬೇರೆ ಯಾವ ಕ್ಷೇತ್ರವೂ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಸಣ್ಣ ಪ್ರಾಯದಲ್ಲಿ ಯಕ್ಷಗಾನಕ್ಕೆ ನಾನು ಮಾರು ಹೋದವ. ಯಕ್ಷಗಾನಕ್ಕೆ ಮಾರು ಹೋದ ಕಾರಣ ನನ್ನ ವಿದ್ಯಾಭ್ಯಾಸವೂ ಹೆಚ್ಚು ಮುಂದುವರಿಯಲಿಲ್ಲ. ಯಾಕಂತ ಹೇಳಿದ್ರೆ ಅದು ಒಂದೇ ಗುಂಪು ಯಕ್ಷಗಾನ. ಎಲ್ಲಿ ಯಕ್ಷಗಾನ ನಡೀತಾ ಉಂಟು, ಎಲ್ಲಿ ತಾನ ಮೊದಲೇ ನಡೀತಾ ಉಂಟು. ನಾನಾಗ ಸಣ್ಣ ಪ್ರಾಯದಲ್ಲಿ ಅಂದ್ರೆ ಸಾಮಾನ್ಯ ನಾನು 3ನೇ ಕ್ಲಾಸ್ ಇರುವಾಗ ಮದ್ದಳೆ ಬಾರಿಸ್ತಿದ್ದೆ. ಇದನ್ನು ನೋಡಿ ನನ್ನೊಬ್ರು ಭಾವ ಇದ್ದಾರೆ, ಅವರು ಕಾಂಚನದಲ್ಲಿ ದೊಡ್ಡ ಮೃದಂಗಿಷ್ಟ ಆಗಿದೆ, ಅವರು ದಿವಂಗತರಾಗಿದ್ದಾರೆ, ಮೂರ್ತಿ ಅಂತ. ಅವರು ಆವತ್ತು ನನ್ನ ಮೇಲೆ ಕಣ್ಣು ಹಾಕಿದ್ರು, ಇವನಿಗೆ ಸಂಗೀತ ಮೃದಂಗ ಕಲಿಸಬೇಕು ಅಂತ ಉಂಟು, ನನಗೆ ಒಂದು ಆಸೆ, ನಾನು ಶಿಷ್ಯನಾಗಿ ಮಾಡ್ಕೊಳ್ಬೇಕು ಇವನನ್ನು ಅಂತ ಎಂಬೊಂದು ಅವರ ಒಂದು ಆಸೆ. ಆದ್ರೆ ನನಗೆ ಮನಸ್ಸಿದ್ದದ್ದು ಯಕ್ಷಗಾನ. ಅಂದ್ರೆ ಸ್ವಾಭಾವಿಕ ಚುರುಕುತನ ಇತ್ತು ನನ್ನಲ್ಲಿ. ನಾನು ಮನಸ್ಸಲ್ಲಿ ಏನು ಗ್ರಹಿಸ್ತೇನೆ ಅದು ನನ್ನ ಕೈಯಲ್ಲಿ ಬರ್ತಿತ್ತು. ಹೌದು ಹೌದು. ಅಂತ ಒಂದು ಗ್ರಹಿಕೆ ಇತ್ತು ನನಗೆ, ಆ ಶಕ್ತಿ ಇತ್ತು. ಹೀಗಿರುವಾಗ ನಾನೊಬ್ಬ ಹುಟ್ಟು ಕಲಾವಿದ. ನಾನು ಅದನ್ನು ಈಗ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ದೇವರು ಕೊಟ್ಟ ಅನ್ನದ ಕಲೆ ನನಗೆ. ಇದರಿಂದಾಗಿ ಹೆಸರು ಬಂತು, ಇದರ ಮೇಲೆ ಪ್ರೀತಿ ಉಂಟು, ಭಕ್ತಿ ಉಂಟು, ಶ್ರದ್ಧೆ ಉಂಟು. ನನ್ನ ಕಲಾ ಜೀವನದಲ್ಲಿ ನಾನು ಬಹಳವಾದ ಸುಖವನ್ನು ಅನುಭವಿಸಿದ್ದೇನೆ. ಯಾವನೇ ಒಬ್ಬ ಕಲಾವಿದನಿಗೆ ಅದು ಒಬ್ಬ ವ್ಯಕ್ತಿಗೆ ಅವನ ಜೀವನದಲ್ಲಿ ತಾನು ಪಟ್ಟಂತಹ ಶ್ರಮ, ಅದರ ಸಾರ್ಥಕತೆ ಅದು ಬಹಳ ಮುಖ್ಯ. ಹೌದು ಹೌದು. ಇದು ನನ್ನ ಹೊಟ್ಟೆಪಾಡಿನ ಕಲೆಯೂ ಹೌದು, ಮನಸ್ಸಿನ ಹೊಟ್ಟೆಯ ಕಲೆಯೂ ಹೌದು. ಪ್ರವೃತ್ತಿಯನ್ನೇ ವೃತ್ತಿಯಾಗಿಸಿಕೊಂಡಿದ್ದೀರಿ ಅಂತ ನಾವು ಹೇಳುವುದು. ನನಗೆ ದೇವರು ಕೊಟ್ಟ ಕಲೆ ಅಂತ ಭಾವಿಸಿ ಇದನ್ನು ಆರಾಧನಾ ದೃಷ್ಟಿಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಇದನ್ನು ನಾನು ಯಶಸ್ಸು ಕಂಡಿದ್ದೇನೆ. ಪ್ರಕೃತ ಈಗ ಎಡನೀರು ಮೇಳದಲ್ಲಿ ಗುರುಗಳ ಅನುಗ್ರಹವೂ ಉಂಟು. ಅಲ್ಲಿಯೂ ನಾನು ಇದಕ್ಕೆಲ್ಲ ಕಾರಣ ದೇವರು, ತಂದೆ ತಾಯಿಯ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದ, ಹೌದು, ಹೆಚ್ಚಾಗಿ ಎಡನೀರು ಶ್ರೀಗಳ ಅನುಗ್ರಹ ಅಂತ ನಾನು ಭಾವಿಸ್ತೇನೆ. ಒಳ್ಳೆ ಹೆಸರು ಬಂತು. ಇತ್ತೀಚೆಗಂತೂ ನಾನು ಬಹಳ ಸಂತೃಪ್ತ ಆಗಿದ್ದೇನೆ ಇದರ ಬಗ್ಗೆ. ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿಯೇ ಆಯ್ಕೆ ಮಾಡುವ ಯುವಕರಿಗೆ ನಿಮ್ಮ ಸಲಹೆ ಏನು? ಅಂದ್ರೆ ಯಾವ ಒಂದು ಮನೋಧರ್ಮದಿಂದ ಮುಂದುವರಿದ್ರೆ ಅವರಿಗೆ ಇಲ್ಲಿ ಏಳಿಗೆ, ಅಂದ್ರೆ ಯಕ್ಷಗಾನಕ್ಕೂ ಏಳಿಗೆ ಆಗಬೇಕು ಅವರು ಸೇರಿದ ಕಾರಣ, ಮತ್ತು ಅವರಿಗೂ ಏಳಿಗೆ ಆಗಬೇಕು ಅಂತ ಇದ್ರೆ ಅವ್ರು ಯಾವ ಮನೋಧರ್ಮದಿಂದ ಬರಬೇಕು ಅಂತ ನಿಮ್ಮ ಅಭಿಪ್ರಾಯ? ನೋಡಿ, ಯಕ್ಷಗಾನ ಅಂತಲ್ಲ, ಯಾವುದೇ ಕಲೆ ಆಗಲಿ ಅವ ಹುಟ್ಟು ಕಲಾವಿದಾಗಿ ಪ್ರತಿಭಾವಂತನಾಗಿದ್ದರೆ ಅವ ಅದನ್ನು ಆರಿಸಿಕೊಳ್ಳಿ. ಈಗಿನ ಕಾಲ ಸ್ಥಿತಿ ಬಹಳ ಕಷ್ಟ ಉಂಟು. ಹೌದು. ಒಂದು ಕಾಲದಲ್ಲಿ ಇದು ವೃತ್ತಿಪರ ಕಲೆ ಆಗಿತ್ತು. ಹೌದು ಹೌದು ಹೌದು. ಒಬ್ಬ ಕಲಾವಿದನಿಗಾಗ್ಲಿ, ಒಬ್ಬ ಮೇಳ ಮಾಡುವ ಯಜಮಾನನಿಗೆ ಆಗ್ಲಿ ಇದು ಒಂದು ವೃತ್ತಿಯ ಕಲೆ ಆಗಿತ್ತ ಆ ಕಾಲದಲ್ಲಿ. ಇದನ್ನು ನಂಬಿ ಇದರ ಹುಚ್ಚಿನಲ್ಲಿ ಹೋದವರಿದ್ರು. ಹೌದು. ಪ್ರತಿಭೆಯನ್ನು ಮೆರೆಸುವ ರೀತಿಯಲ್ಲಿ ಹೋದವರಿದ್ರು. ಹೌದು. ಒಳ್ಳೆ ಹೆಸರು ಅಂತವರಿಗೆ. ಹೀಗೆಲ್ಲ ಇರುವಾಗ ಆಗ ಆ ಕಲೆಗೆ ಅಷ್ಟು ಬೆಲೆಯೂ ಇತ್ತು. ಹೌದು, ತೂಕವೂ ಇತ್ತು. ಹೀಗಿರುವಾಗ ಆ ಕಾಲದಲ್ಲಿ ಅದು ನಡೆಯಿತು. ಇನ್ನು ಯಾವುದೇ ಕಲೆಯನ್ನು ನಂಬಿ ಇನ್ನು ಹೊಟ್ಟೆಪಾಡಿಗಾಗಿ ಬರುವುದು ಬೇಡ. ಹಾಗಂತ ಕಲೆಯನ್ನು ಮರಿಬೇಡಿ. ಹೌದು ಹೌದು ಹೌದು. ಯಾಕಂತ ಹೇಳಿದ್ರೆ ನನಗೀಗ
ಯಕ್ಷಗಾನ ಕಲೆಯಲ್ಲಿ ಬಹಳ ಭರವಸೆ ಉಂಟು ಯಕ್ಷಗಾನದ ಬಗ್ಗೆ. ಹೊಸ ಹೊಸ ಪೀಳಿಗೆ, ಹೊಸ ಹೊಸ ತಲೆಗಳು, ಹೊಸ ಹೊಸ ಯುವಕರು ತಯಾರಾಗ್ತಾ ಇದ್ದಾರೆ. ಇದು ಯಕ್ಷಗಾನದ ನಮ್ಮ ತೆಂಕುದಿಟ್ಟಿನ ಒಂದು ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಬಹಳ ತೃಪ್ತಿ ಉಂಟು. ಈಗಿನ ಹುಡುಗರಲ್ಲಿ ಕೆಲವರೆಲ್ಲ ಈಗ ನಿಮಗೆ ಗೊತ್ತಿರಬಹುದು, ಕನ್ನಡಿಗಟ್ಟೆ ಆಗ್ಲಿ, ಪಟ್ಲ ಸತೀಶ್ ಶೆಟ್ಟಿ ಆಗ್ಲಿ, ಈಗಿನ ಹೊಸ ಪೀಳಿಗೆಯನ್ನು ನಾನು ಹೇಳಿದ್ದು ಬಹಳ ಭರವಸೆ ಇಟ್ಟುಕೊಂಡು ಬಂದಿದ್ದಾರೆ ಅವರು. ಒಳ್ಳೆ ಭವಿಷ್ಯ ಉಂಟು. ಅವರು ಎಜುಕೇಟೆಡ್ ಆದ್ರು ಅದನ್ನೆಲ್ಲ ಬಿಟ್ಟು ಇದು ಉಳಿಬೇಕು, ಇದು ಮೆರೀಬೇಕು ಎಂಬ ದೃಷ್ಟಿಯಲ್ಲಿ ಬಂದಿದ್ದಾರೆ. ಅವರಿಗೆ ಸ್ವಯಂ ಆದ ಒಂದು ಪ್ರತಿಭೆಯೂ ಉಂಟು ಅವರಲ್ಲಿ. ಹಾಗೆ ಚೆನ್ನಮದ್ದೆಯಲ್ಲಿ ಇದ್ದಾರೆ. ಕಡಬನಾರಾಯಣಾಚಾರ್ಯ ಮಗ ವಿನಯಾಚಾರ್ಯ ಆಗ್ಲಿ, ಪದ್ಯಾಳ ಚೈತನ್ಯ ಕೃಷ್ಣ ಆಗಲಿ, ಬಹಳ ಉತ್ಸುಕರಾಗಿದ್ದಾರೆ. ಅವರು ಬಹಳ ಮೆರೀತಾ ಇದ್ದಾರೆ. ಇದು ಬೇಕು, ಇದು ನನ್ನ ಸೌಭಾಗ್ಯ, ನಮ್ಮ ಕಲೆಯ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಬಹಳ ತೃಪ್ತಿ ಉಂಟು ನನಗೆ ಇದರಲ್ಲಿ. ಮತ್ತೆ ಇದನ್ನು ಹೊಟ್ಟೆಪಾಡಿಗಾಗಿ, ಉದರಂಬರಣಕ್ಕಾಗಿ ಕಲೆಯನ್ನು ನೆಚ್ಚಿಕೊಳ್ಳುವುದು ಬೇಡ. ಯಾಕಂತ ಹೇಳಿದ್ರೆ ಕಲೆಯಿಂದ ನಮ್ಮ ಮನಸ್ಸಿಗೆ, ನಮ್ಮ ಹೃದಯಕ್ಕೆ ಅಥವಾ ನಮ್ಮ ಜೀವನಕ್ಕೆ ಶಾಂತಿ ನೆಲೆಸ್ತದೆ. ಹೌದು, ಶಾಂತಿ ಸೌಭಾಗ್ಯ. ಆದರೆ ಅದು ಯಾವುದೇ ಕಲೆ ಆದ್ರೂ ಅಷ್ಟೇ, ಸರಸ್ವತಿಯ ಮುಖ ಆಚೆ, ಲಕ್ಷ್ಮಿಯ ಮುಖ ಈಚೆ ನಂಬಿಕೊಂಡು ಬೆಳೆಯುವಂತ ಕಾಲ ಅಲ್ಲ ಇದು. ಒಂದು ಭರವಸೆಯನ್ನು ಇಟ್ಟುಕೊಂಡು ನಾವು ಆ ಕಲೆಯನ್ನು ಬೆಳೆಸಬೇಕು, ಆ ಕಲೆಯಲ್ಲಿ ಮುಂದುವರಿಯಬೇಕು. ಆಗ ನಮ್ಮ ತೆಂಕುದಿಟ್ಟು ಎಂಬ ಈ ಯಕ್ಷಗಾನ ಕಲೆ ಮುಂದುವರಿಯಲಿಕ್ಕೆ ಸಾಧ್ಯತೆ ಉಂಟು. ಇದರಲ್ಲಿ ನನಗೆ ಬಹಳ ತೃಪ್ತಿಯೂ ಉಂಟು, ಈಗಿನ ಬೆಳವಣಿಗೆ. ಹಾಗಂತ ಅದನ್ನೊಂದು ಹೊಟ್ಟೆಪಾಡಿನ ಕಲೆ ಅಂತ ನೀವು ಗ್ರಹಿಸಬೇಡಿ. ಹೊಟ್ಟೆ ಹೌದು, ಇದು ಮನಸ್ಸಿನ ಹೊಟ್ಟೆ. ನಾನು ಈಗಿನ ಜನರೇಷನ್ಗೆ ಹೇಳುವುದಾದ್ರೆ ಯಾವುದನ್ನು ಮುಂದುವರಿಸಿ, ಯಾವುದನ್ನು ಬೆಳೆಯಿರಿ, ನೀವು ಬೆಳೆಯಿರಿ, ಅದನ್ನು ಬೆಳೆಸಿ. ಹೌದು, ಆದ್ರೆ ಅದನ್ನು ನಂಬಿ ಮಾಡಬೇಡಿ. ಅದರಿಂದ ಏನು ಸಿಗ್ತದೆ ಅನ್ನುವ ಕಾರಣಕ್ಕೆ ನಮ್ಮ ಮಣ್ಣಿನ ಕಲೆಯನ್ನು ನಾವು ಹೆಮ್ಮೆಯಿಂದ ಹೇಳ್ತೇವೆ ನೋಡಿ, ನಮ್ಮ ಮಣ್ಣಿನ ಕಲೆ ಅಂತ. ಆ ಮಣ್ಣಿನ ಕಲೆಯನ್ನು ಉಳಿಸಿ ಬೆಳೆಸಿ, ನಂಬಬೇಡಿ. ನಂಬುವಂತ ವಿಷಯ ಅಲ್ಲ. ಹೌದು, ನೀವು ಏನಾದ್ರೂ ಸೈಡ್ ಬಿಸ್ನೆಸ್ ಮಾಡಿ. ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ ಅಂತ ನಾವೇನು ಹೇಳ್ತೇವೆ, ಅದರ ಗುಣಲಕ್ಷಣಗಳು ಏನು? ಪಾರಂಪರಿಕ ಯಕ್ಷಗಾನ ಅಂತ ಹೇಳಿದ್ರೆ ತುಂಬಾ ಬದಲಾಗಿದೆ. ಪರಂಪರೆ ಅಂತ ನಾವು ಹೇಳುದು ಈಗ. ಹೌದು, ಪರಂಪರೆ ತುಂಬಾ ಬದಲಾಗಿದೆ. ಹೌದು, ಒಂದು ಕಾಲದಲ್ಲಿ ಲೈಟ್ ಬೆಳಕು ಯಾವುದಿರ್ಲಿಲ್ಲ. ಆ ಕಾಲದಲ್ಲಿ ದೊಂದಿ ಇಟ್ಕೊಂಡು ಆಟ ಆಗಿದೆ. ಇವತ್ತು ಅದನ್ನೇ ಮೆರೆಸುವವರಿದ್ದಾರೆ. ಸುಮ್ಮನೆ ದೊಂದಿ ಬೆಳಕು ಇಟ್ಟುಕೊಂಡು ಆಟ ಆಡುದು. ಯಾಕೆ ಇಷ್ಟು ಬೆಳಕಿರುವಾಗ? ಯಾಕೆ? ಅದು ಅಂದ್ರೆ ತಂತ್ರಜ್ಞಾನವನ್ನು ನಾವು ಯಶಸ್ವಿಯಾಗಿ ಬಳಸಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಕಲೆ, ಯಾವುದೇ ಪ್ರಾಕಾರಗಳು ಅದು ನಿಂತ ನೀರಲ್ಲ, ಬದಲಾವಣೆ ಹೋಗಲ್ಲ. ಕಾಲಕ್ಕೆ ಸರಿಯಾಗಿ ಬದಲಾವಣೆ ಹೊಂದಲೇಬೇಕು. ಕಾಲಕ್ಕೆ ಸರಿಯಾಗಿ, ಆಮೇಲೆ ತಂತ್ರಜ್ಞಾನಕ್ಕೆ ಸರಿಯಾಗಿ, ಆಮೇಲೆ ನಮ್ಮಲ್ಲಿ ಉಪಲಬ್ಧವಿರುವ ಒಂದು ಸಾಮಗ್ರಿಗಳಿಗೆ ಸರಿಯಾಗಿ ಅದು ಬದಲಾವಣೆ ಆಗಲೇಬೇಕು. ಯಕ್ಷಗಾನ ಕೂಡ ಬಹಳ ಬದಲಾವಣೆ ಹೊಂದಿದೆ. ಹೌದು, ನನ್ನ ಅನಿಸಿಕೆ ಪ್ರಕಾರ. ಈಗ ಯಕ್ಷಗಾನದಲ್ಲಿ ಮಟ್ಟುಗಳು ಅಂತ ನಾವು ತಿಳ್ಕೊಂಡ ಮಟ್ಟಿಗೆ ಮಟ್ಟುಗಳು ಅಂತ, ಯಕ್ಷಗಾನದ ಮಟ್ಟುಗಳು ಹೀಗೆ ಅಂತ, ಒಂದು ಸಿಟ್ಟಿಗೆ ಒಂದು ಮಟ್ಟು ಅಂತ. ಹೌದು. ಹಾಗೆ ಸಂಗೀತಕ್ಕೊಂದು ಮಟ್ಟು. ಸಂಗೀತ ಅಂದ್ರೆ ನಮ್ಮ ಬೇರೆ ಈ ಸಂಗೀತ ಪ್ರಕಾರ ಕೇಳಿ, ಹೌದು, ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯಕ್ಕೆ ಅದಕ್ಕೂ ಒಂದು ಮಟ್ಟು ಉಂಟು. ಅದು ಕೂಡ ಈಗ ಬದಲಾಗಿದೆ, ತಿಳ್ಕೊಳ್ಳಿ. ಹೌದು. ಈಗ ನೋಡಿ, ಚೆಂಬಯ್ಯವರ ಕಾಲದಲ್ಲಿ, ಶೆಮ್ಮಂಗುಡಿಯವರ ಕಾಲದಲ್ಲಿ, ಮಧುರೈ ಮಣಿಯಯ್ಯರ ಕಾಲದಲ್ಲಿ ಇದ್ದ ಶಾಸ್ತ್ರೀಯ ಸಂಗೀತ ಈಗ ಎಷ್ಟು ಜೇಸುದಾಸ್ ಕಾಲ, ಬಾಲಮುರಳಿಯ ಕಾಲಕ್ಕಾಗ ಎಷ್ಟು ವ್ಯತ್ಯಾಸ ಹೊಂದಿದೆ. ಅವರನ್ನು ಬಿಟ್ಟು ಈಗ ಇನ್ನು ಹೊಸ ತಲೆಮಾರಿನಲ್ಲಿ ಇನ್ನಷ್ಟು ಹೌದಪ್ಪ, ಇನ್ನು ಒಳ್ಳೊಳ್ಳೆ ಗಾಯಕರು ಬಂದಿದ್ದಾರೆ. ಅಂತವರೆಲ್ಲ ಈಗ ಬಹಳ ಬದಲಾವಣೆ ಬಂದ. ಹಾಗೆ ಯಕ್ಷಗಾನ ಕೂಡ ಕಾಲಕ್ಕೆ ಸರಿಯಾಗಿ ಬದಲಾವಣೆ. ಮತ್ತೆ ಇದನ್ನು ಪರಂಪರೆ ಅಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಪರಂಪರೆ ಉಂಟು ನೋಡಿ. ಹೌದು, ಪರಂಪರೆಯ ಬಣ್ಣಗಳು ಉಂಟು. ಮತ್ತೆ ಯಾವುದೇ ವೇಷ ಆಗಲಿ ಅದಕ್ಕೆ ಲೆಕ್ಕಾಚಾರಗಳ ಚಿಟ್ಟಿ ಇಡುವಂಥದ್ದು, ಅದು ಇವತ್ತು ಆ ಪದ್ಧತಿ ಉಂಟು. ಚೆಂಡೆಯವರು ನಿತ್ಯ ಬಾರಿಸುವಂಥದ್ದು ಉಂಟು. ಹೌದು, ಮೊದಲಿನ ಕಾಲದಲ್ಲಿ ಭಾಗವತರು ನಿಂತುಕೊಂಡು ಭಾಗವತಿಗೆ ಮಾಡೋದು, ಮದ್ದೆಯವರು ನಿಂತುಕೊಂಡೇ ಭಾಗವತಿಗೆ ಮಾಡೋದು. ಹೌದು, ಬಹಳ ಮುಂಚೆ ಇತ್ತು. ಅದೀಗ ಸ್ವಲ್ಪ ಬದಲಾವಣೆ ಹೊಂದಿ ಭಾಗವತರು ಕೂತು
ಆಮೇಲೆ ಚೆಂಡೆ ಅವರೊಬ್ರು ನಿತ್ಯ, ಯಾಕಂದ್ರೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಒಂದು ಇನ್ನೊಂದೇನು ಅಂತಂದ್ರೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ಲ. ನಮ್ಮ ರಂಗಸ್ಥಳದ ಲೆಕ್ಕಾಚಾರದ ಆಯಗಳು ಇದೆಲ್ಲ ಪರಂಪರೆಯಲ್ಲೇ ಉಂಟು. ಸ್ವಲ್ಪ ಬದಲಾವಣೆ ಹೊಂದಿದ ವಿನ ಅದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಂಗೀತದ ರಾಗಗಳೇ ಯಕ್ಷಗಾನ ರಾಗದಲ್ಲಿ ಇರುವುದು. ಆಮೇಲೆ ಇಲ್ಲಿ ಒಂದು ಪ್ರಶ್ನೆ ಉಂಟು. ಕೆಲವರೆಲ್ಲ ಹೇಳ್ತಾರೆ, ಇತ್ತೀಚೆಗೆ ಬಹಳಷ್ಟು ಚರ್ಚೆಗಳು ಕೂಡ ಆಗಿದೆ. ಕೆಲವರು ಹೇಳ್ತಾರೆ ಯಕ್ಷಗಾನಕ್ಕೆ ಯಕ್ಷಗಾನದ್ದೇ ಆದ ರಾಗಗಳುಂಟು. ಯಾವುದು ಅಂತ ಹೇಳಿದ್ರೆ ಅಂತದ್ದು ಹೂವಂತೆ, ವನಿತೆ, ಈ ರೀತಿಯೆಲ್ಲ ಹೇಳ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂತದ್ದು? ಒಬ್ಬರು ಹೂ ಆಗಲಿ ವನಿತೆ ಆಗಲಿ ನನಗೆ ಹಾಡಿ ತೋರಿಸಿಲ್ಲ, ನಾನು ಹೇಳ್ತೇನೆ. ನಮಗೆ ಗೊತ್ತಿಲ್ಲ ಸ್ವಾಮಿ. ಮೇಳಕರ್ತ ರಾಗಗಳು ಇಷ್ಟು, ಮತ್ತೆ ಉಪರಾಗಗಳು ಎಷ್ಟೋ. ಈಗ ಮೋಹನ ಎಂಬುದು ಬೇರೆ, ಕಲ್ಯಾಣ ಎಂಬುದು ಬೇರೆ, ಅದು ಮಿಕ್ಸ್ ಆಗಿ ಮೋಹನ ಕಲ್ಯಾಣಿ ಅಂತ ಆಗಿದೆ. ಮೇಳಕರ್ತ ರಾಗಲ್ಲ, ಅದು ಬೇರೆ ರಾಗ. ಹೌದು, ಮೇಳಕರ್ತ 76 ಏನೋ ಉಂಟು. ಹೌದು, ಅದು ಬಿಡಿ. ಹೌದು. ಆಮೇಲೆ ಈ ಉಪರಾಗಗಳು ಅಂತ ಹೇಳಿ ಒಟ್ಟಿಗೆ ಒಂದು 260 ಚಿಲ್ಲರೆ ಬರ್ತದೆ ಶಾಸ್ತ್ರೀಯ ಸಂಗೀತದ. ಇನ್ನು ಕೆಲವರು ಅವರವರು ತಯಾರು ಮಾಡಿದ ರಾಗಗಳಿಲ್ಲ. ನಾನು ಬೇಕಾದ್ರೆ ಹೇಳಿದ ಯಕ್ಷಗಾನದಲ್ಲಿ ಎತ್ತುವಡೆ ಜಾಸ್ತಿ. ಹೌದು. ಸಂಗೀತದಲ್ಲಿ ನೋಡಿ, ಯಾವುದೇ ಒಂದು ರಾಗವನ್ನು ನಿಲ್ಲಿಸುವಾಗ ಭೈರವಿ ಆಗಲಿ, ಕಾಂಬೋದಿ ಆಗಲಿ, ಬಿಲಹರಿ ಆಗಲಿ, ಕಲ್ಯಾಣಿ ಆಗಲಿ, ಮೋಹನ ಆಗಲಿ, ಯಕ್ಷಗಾನದಲ್ಲಿ ನಿಲ್ಲಿಸುವುದೆಲ್ಲ ಮೇಲಿನ ಸ್ಥಾಯಿಗೆ ಕೊಂಡೋಗಿ ಆಡುವುದು ಒಂದು ರೂಢಿಯಾಗಿದೆ. ರೂಢಿ. ಹೌದು ಹೌದು ಹೌದು. ಯಾಕಂತ ಹೇಳಿದ್ರೆ ಆ ಕಾಲದಲ್ಲಿ ಮೈಕ್ ಇರ್ಲಿಲ್ಲ. ಸಂಗೀತಗಾರರು ಹಾಗೆ ಆಡ್ತಾ ಇದ್ರು ಮೊದಲು. ಕರ್ನಾಟಕ ಸಂಗೀತದಲ್ಲಿ ಹಾಗೆ ಆಡ್ತಾ ಇದ್ರು. ಚೆಂಬ್ರೆ ಅವರ ಕಾಲದಲ್ಲಿ ಮೈಕ್ ಇಲ್ಲ. ಹೌದು, ನಾನು ಕೇಳಿದ್ದೇನೆ, ಅವರದ್ದು ನನ್ನ ಹತ್ರ ಉಂಟು. ಅದು ಏರು ನೋಡಿ, ಅವರ ಒಂದು ಹಾಡಿದ ಒಂದು ಶ್ಲೋಕ, ಸಾಯಂಕಾಲ ವನಾಂತೆ ಕುಸುಮಿತ ಸಮಯ ಅಂತ ಒಂದು ಹಾಡಿದ್ದಾರೆ ಒಂದು ಕಾಲದಲ್ಲಿ ಚೆಂಬ್ರೆ ಅವರು. ಆ ಕಂಠದ ಆ ಒಂದು ರೀತಿ ಹೇಗಿತ್ತು, ಆ ಗತ್ತುಗಾರಿಕೆ ಹೇಗಿತ್ತು, ಒಂದು ಹಳೆ ಯಕ್ಷಗಾನದ ಭಾವಿನ ಕೇಳಿದಾಗ ಆಗ್ತಿತ್ತು. ಹೌದು 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 ಹೌದಪ್ಪ. ರಾಜ್ಕುಮಾರ್ ಪಿಕ್ಚರ್ ಅಲ್ಲೆಲ್ಲ ಕೆಲವು ಉಂಟಲ್ಲ ಭಾವಿಗಳು, ಅದು ಏರು ಸ್ಥಾಯಿಯಲ್ಲೇ ಇದ್ದದ್ದು. ಏರು ಸ್ಥಾಯಿಯಲ್ಲೇ ಇದ್ದದ್ದು. ಯಕ್ಷಗಾನ ಕೂಡ ಅದಕ್ಕೆ ಹೊರತಲ್ಲ. ಯಕ್ಷಗಾನ ಕೂಡ ಹಾಗೆ ಹಾಗೆ ಇತ್ತು. ಮೈಕಿರ್ತಾರೆ. ಇಲ್ಲದ ಕಾಲದಲ್ಲಿ ಇವರು ಹಾಡುವಾಗಂತೆ 3 ಮೈಲು ಕೇಳ್ತಿತ್ತಂತೆ, 4 ಮೈಲು ಕೇಳ್ತಿರ್ತಾರೆ. ಯಾರು ಕೇಳಿದವ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಅಲ್ಲ, ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅದು ಬೆಳಗಿನ ಕಾಲದಲ್ಲಿ ಅಷ್ಟೇ. ನೀವು ಬೆಳಗ್ಗಿನ ಆ ಒಂದು ಪ್ರಫುಲ್ಲಿತ ವಾತಾವರಣದಲ್ಲಿ ನೀವು ಒಂದು ಹಾಡುದು ಬೇಡ, ನಿಮಗೆ ಹಾಡ್ಲಿಕ್ಕೆ ಆಗೋದು ಒಬ್ಬನನ್ನು ಕೂಗಿ ಕರೀರಿ ನೀವು, ಅದು ಎಷ್ಟು ದೂರಕ್ಕೆ ಕೇಳ್ತದೆ. ಹೌದು. ಅಂದ್ರೆ ಅಲ್ಲಿ ಕಾರಣ ಏನು ಅಂತಂದ್ರೆ, ಆಗಿನ ಕಾಲದಲ್ಲಿ ಈ ರೀತಿಯಾಗಿ ಶಬ್ದ ಮಾಲಿನ್ಯ ಇರ್ಲಿಲ್ಲ, ನೀರವತೆ ಇತ್ತು. ಅದರಿಂದಾಗಿ ನೀವು ಸ್ವಲ್ಪ ಕೂಗಿದ್ರು ಅದು 2-3 ಮೈಲಿ ಕೇಳಿಸುವುದರಲ್ಲಿ ಆಶ್ಚರ್ಯ ಇಲ್ಲ. ಈಗ ಈ ಶಬ್ದ ಮಾಲಿನ್ಯದಲ್ಲಿ ಮೈಕ್ ಇಟ್ಟರು ಕೇಳುವುದಿಲ್ಲ. ಮತ್ತು ಒಂದು ಉದಾಹರಣೆ ಕೊಡುತ್ತೇನೆ. ನಾವೆಲ್ಲ ಸಣ್ಣದಿರುವಾಗ ದೀಪದ ಬುಡ್ಡಿಯಲ್ಲಿ ನಾವು ಓದಿದವರು. ಈಗ ಅದೇ ದೀಪ ನಮಗೆ ಕಾಣೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮನಸ್ಸು, ನಮ್ಮ ದೃಷ್ಟಿ, ನಮ್ಮ ಶರೀರ, ಪ್ರತಿಯೊಂದು ಪ್ರಕೃತಿ, ಕಾಲ ಇದಕ್ಕೆ ಎಷ್ಟು ಹೊಂದಾಣಿಕೆ ಮಾಡಿಕೊಂಡಿದೆ ಎಂಬುದಕ್ಕೆ ಒಂದು ಗಳಿಗೆ ಕರೆಂಟ್ ಹೋದ್ರೆ ಯಾರಿಗೂ ಕಾಣೋದಿಲ್ಲ. ಅಂತ ಒಂದು ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಮೊದಲಿನ ವಾತಾವರಣ, ಮೊದಲಿನ ಜನಜೀವನ, ಮೊದಲಿನ ಆಹಾರ ವ್ಯವಸ್ಥೆ, ಮೊದಲಿನ ಆಹಾರ ವಿಹಾರ ಯಾವುದೂ ಅಷ್ಟೇ. ಅದಕ್ಕೆ ಒಂದು ಲೆಕ್ಕಾಚಾರಗಳಿತ್ತು. ಅದರಲ್ಲಿ ಪ್ರಸನ್ನತೆ ಇತ್ತು. 3 ಮೈಲು 4 ಮೈಲು ನಡೆದ್ರೆ ಅವನಿಗೆ ಆಯಾಸ ಇಲ್ಲ. ಈಗ ಸ್ಟೆಪ್ ಬದಲಾಯಿಸಬೇಕಾದ್ರೆ ವೆಹಿಕಲ್ ಬೇಕು ಅವನಿಗೆ. ಅಂತ ಒಂದು ಸ್ಥಿತಿ ಈಗ ಮುಟ್ಟಿದೆ. ಎಲ್ಲವೂ ಕಾಲಕ್ಕೆ ಕಾರಣ. ಅಂತ ಹೇಳುದು ಅದನ್ನೇ. ಎಲ್ಲವೂ ಅದಕ್ಕೆ ಕಾಲವೇ ಕಾರಣ. ಮತ್ತೆ ಮಟ್ಟುಗಳು, ತಿಟ್ಟುಗಳು, ಇದರಲ್ಲಿ ಏನು ನನ್ನ ದೃಷ್ಟಿಯಲ್ಲಿ ಹೆಚ್ಚಿನ ಬದಲಾವಣೆ ಏನೂ ಆಗಿಲ್ಲ. ಅಂದ್ರೆ ನಮ್ಮ ತೆಂಗುತಿಟ್ಟು ಇದರಲ್ಲಿ ಅಂತ ಏನು ಬದಲಾವಣೆ ಆಗಿಲ್ಲ. ಚಂದ ಆಗಿದೆ ಮಾತ್ರ. ಮೊದಲಿಗಿಂತ ಚಂದ ಆಗಿದೆ. ಹಳೆ ಕ್ರಮ, ಹೊಸ ಕ್ರಮ ಅಂತ ಅದು ನಾವು ಹೇಳಿದ್ವಿ. ಅಗರಿಯವರೊಂದು ಶೈಲಿ ಆಡ್ತಾ ಇದ್ರು. ಅದನ್ನ ಹಳತ್ತು ಅಂತ ಹೇಳ್ತೀರಾ, ಹೊತ್ತು ಅಂತ ಹೇಳ್ತೀರಾ, ಪರಂಪರೆ ಅಂತ ಹೇಳ್ತೀರಾ? ಅಲ್ಲಲ್ಲ, ಅದೇ ಈಗ ನೋಡಿ, ಪರಂಪರೆ ಅಂತಂದ್ರೆ ಪರಂಪರೆಯನ್ನು ನಾವು ಯಾವುದು ಅಂತ ಹೇಳುದು, ಅದಕ್ಕೆ ಒಂದು ಕಾಲ ನಿರ್ಣಯ ಬೇಕಲ್ಲ. ನೋಡಿ, ಈಗ ನಾವು ಅಗರಿಯವರದ್ದು ಪರಂಪರೆ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚಿನದ್ದು ಅಂತ, ಅಥವಾ ಅದಕ್ಕಿಂತ ಮುಂಚಿನದ್ದನ್ನು ನಾವು ಪರಂಪರೆ ಅಂತ ತಿಳ್ಕೊಂಡ್ರೆ ಅದಕ್ಕಿಂತ ಮುಂಚಿನದ್ದೇನು, ಅದಕ್ಕೊಂದು ಕಾಲ ನಿರ್ಣಯ ಅಂತ ಬೇಕಾಗ್ತದೆ. ಹೌದು. ಮತ್ತೆ ಹಾಗೆ ನಾನು ಅದರ ಬಗ್ಗೆ ಅದಕ್ಕಿಂತ ಹೆಚ್ಚು ಹೇಳುವುದಿಲ್ಲ. ಹೌದು ಹೌದು. ಯಕ್ಷಗಾನಕ್ಕೆ ನೃತ್ಯ, ಸಂಗೀತ, ಸಾಹಿತ್ಯ ಆದಿಯಾಗಿ ಬೇರೆ ಬೇರೆ ವಿಚಾರಗಳು ಸೋದರ ಕಲೆಗಳಿಂದ ಎರವಲು ಬೇಕು ಅಂತ ಅಂದ್ರೆ ಅದು ಎಷ್ಟು ಬೇಕು, ಅಥವಾ ಬೇಡ ಅಂತ ನೀವು ನಿಮ್ಮ ಅಭಿಪ್ರಾಯ ಅಂತಾದ್ರೆ ಎಷ್ಟು ಬೇಡ? ನೋಡಿ, ಯಕ್ಷಗಾನಕ್ಕೆ ಸೋದರ ಕಲೆ ಇರಬಹುದು. ಈ ಶಾಸ್ತ್ರಗಳು, ನಾಟ್ಯ ಆಗಲಿ, ಹಾಡುಗಾರಿಕೆ ಆಗಲಿ, ಇದು ಎಲ್ಲವೂ ಒಂದು ರೀತಿ ಒಂದು ಎರವಲಾಗಿಯೇ ನಡ್ಕೊಂಡು ಬಂದ. ಅದು ಹೌದು, ಕರೆಕ್ಟ್. ಈಗ ನೋಡಿ, ನಮ್ಮ ಯಕ್ಷಗಾನದ ನಾಟ್ಯ ಕೆಲವೆಲ್ಲ ಅದರ ಬಣ್ಣಗಾರಿಕೆ ಇದನ್ನೆಲ್ಲ ತಿಳಿಯುವಾಗ ನಮಗೆ ಒಮ್ಮೊಮ್ಮೆ ಕಾಣ್ತದೆ,
ಇದಕ್ಕೆ ಮೂಲ ಭೂತಾರಾಧನೆ ಇರಬಹುದಾ ಅಂತ ಕಾಣುತ್ತದೆ. ಹೌದು ಹೌದು. ಹಾಗಾದ್ರೆ ಭೂತಾರಾಧನೆ ಬಹಳ ಹಿಂದೆಯೋ ಯಕ್ಷಗಾನ ಬಹಳ ಹಳತೋ ಎಂಬುದರ ಬಗ್ಗೆಯೂ ನಮಗೆ ನೋಡಿ. ಈ ಯಕ್ಷಗಾನ ನಮ್ಮ ತಿರುಪತಿ ಬೆಳೆದು ಬಂದದ್ದು ನಮ್ಮ ಹತ್ತಿರದ ಕೇರಳದಿಂದ. ಹೌದು. ಅಲ್ಲಿ ಭರತ ಕವಿಯು ಭಾರತದುಬ್ಬನು ಕುಂಬಳೆಯವನೇ. ಅಲ್ಲಿಯ ಕ್ರಮಗಳು, ಅಲ್ಲಿಯ ಶೈಲಿಗಳು ಸಾಮಾನ್ಯ ಕಥಕ್ಕಳಿಗೆ ಸರಿಯಾಗಿ ಉಂಟು. ಹಾಗಂತ ಕಥಕ್ಕಳಿಯಷ್ಟು ಹೊಸ್ತು ಯಕ್ಷಗಾನ ಅಲ್ಲ, ಹೊಸ್ತು ಬಹಳ ಬಹಳ ಹಳತು ಇದು ಯಕ್ಷಗಾನ ಎಂಬುದು. ಇದಕ್ಕೆ ಪರಂಪರೆಯೇ ಇಲ್ಲ. ಎಷ್ಟು ಹಳತು ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೊಂದು ಉದಾಹರಣೆ ಹೇಗೆ ಅದು ಹಳತು ಅಂತಂದ್ರೆ, ನಾನು ಒಂದು ಕೇಳಿದ್ದು, ನನ್ನ ಒಂದು ಉದಾಹರಣೆಯಲ್ಲಿ ಕೇಳಿದ್ದ, ಈಗಿನ ಸಂಗೀತ ಪಿತಾಮಹ ಅಂದ್ರೆ ಅವರಿಗಿಂತ ಮೊದಲು ಒಬ್ರು ಇದ್ರು, ಅಂದ್ರೆ ನಾವು ತ್ಯಾಗರಾಜ ಭಾಗವತರನ್ನ ಹೇಳ್ತೇವೆ. ತ್ಯಾಗರಾಜರು ಪಂಚರತ್ನ ಕೃತಿಗಳನ್ನು ಎಷ್ಟೋ ಕೃತಿಗಳನ್ನು ರಚಿಸಿದ್ದಾರೆ. ದೀಕ್ಷಿತರು ರಚಿಸಿದ್ದಾರೆ. ಹೌದು. ಮೈಸೂರು ಮಹಾರಾಜರು ರಚಿಸಿದ್ದಾರೆ. ಹಾಗಂತ ಸಂಗೀತ ಪಿತಾಮಹ ಅಂತ ಹೇಳುವಂತ, ಈಗ ನಾವು ಗುರುಗಳನ್ನು ಹೇಳುವುದಲ್ಲ, ಶಂಕರಾಚಾರ್ಯರು ಆದಿ ಹೇಳಿದಾಗೆ ಸಂಗೀತ ಪಿತಾಮಹ ಅಂತ ಹೇಳ್ತಾರೆ ತ್ಯಾಗರಾಜರಂತೆ. ತ್ಯಾಗರಾಜ. ಹೌದು. ನನಗೆ ಒಬ್ಬರು ಹೇಳಿದ್ರು, ಇದರ ಬಗ್ಗೆ ಎಷ್ಟು ನನಗೆ ಗೊತ್ತಿಲ್ಲ. ಅದೇ ಸತ್ಯಾಸತ್ಯತೆ ವಿಚಾರ ಅಲ್ಲ, ನನಗೊಂದು ವಿಚಾರವನ್ನು ಹೇಳುವುದು ಅಷ್ಟೇ. ಇದರ ಬಗ್ಗೆ ನನ್ನನ್ನು ನೀವು ವಿಮರ್ಶೆ ಮಾಡ್ತಾ ಹೋದ್ರೆ ನನಗೆ ಹೇಳಲಿಕ್ಕೆ ಗೊತ್ತಿಲ್ಲ. ಹೇಳುವುದನ್ನು ಕೇಳಿದ್ ನಾನು. ತ್ಯಾಗರಾಜ ಭಾಗವತರ ತಂದೆ ಯಕ್ಷಗಾನಕ್ಕೆ ಮಾರು ಹೋಗಿ ಯಕ್ಷಗಾನ ಭಾಗವತಿಯನ್ನು ಕಲ್ತಿದ್ದಾರೆ ಅಂತೆ ಒಂದು ಪ್ರತೀತಿ ಇದು. ಹಾಗಾದ್ರೆ ಯಕ್ಷಗಾನ ಎಷ್ಟು ಹಳತ್ತು ಅಂತ ನೀವು ಯೋಚನೆ ಮಾಡ್ತೀರಿ. ಹಳ್ಳಿಯಲ್ಲಿ ವಿದ್ಯೆ ಇಲ್ಲ, ಏನು ಗೊತ್ತಿಲ್ಲ. ವಿದ್ಯಾಭ್ಯಾಸ ಇಲ್ಲದ ಸಮಯದಲ್ಲಿ ನಮ್ಮ ತಲೆಮಾರಿನವರು, ಹೆಂಗಸರು, ಅಜ್ಜಿಗಳು, ಅಜ್ಜಿಯಂದಿರು ಇಂಥವರೆಲ್ಲ ರಾಮಾಯಣ ಮಹಾಭಾರತ ಕಥೆಯನ್ನು ಹೇಳ್ತಾ ಇದ್ರು. ಇದಕ್ಕೆಲ್ಲ ಕಾರಣ ಏನಂದ್ರೆ ಯಕ್ಷಗಾನ. ಕಲಿಯುವಂಥದ್ದು ಎಷ್ಟೋ ಉಂಟು, ಇನ್ನೂ ಕಲಿಯುವಂಥದ್ದು ಉಂಟು ಅದರಲ್ಲಿ ಎದಕ್ಕದ ಹೋದ್ರೆ. ಮತ್ತೆ ಯಾರು ಯಾವುದನ್ನು ಹಾಳು ಮಾಡಿದ್ದಿಲ್ಲ, ಯಾರು ಯಾವುದನ್ನು ಒಳ್ಳೇದು ಮಾಡಿದ್ದು ಇಲ್ಲ. ಅದು ಅಷ್ಟಕ್ಕೆ ಉಂಟು, ಬೆಳೀತಾ ಬರ್ತಾರೆ. ಬೆಳೀಲು ಬೇಕು, ಇನ್ನೂ ಬೆಳಿಬೇಕು ಅಂತ ನನ್ನ ಆಸೆ. ಯಾಕಂದ್ರೆ ನಾನು ಇದರ ಕಲಾವಿದ ಯಕ್ಷಗಾನದ ನಾನು ಹೆಮ್ಮೆಯಿಂದ ಹೇಳೋದು. ನನಗೆ ಹೆಸರು ತಂದು ಕೊಟ್ಟ ಕಲೆ, ನನಗೆ ಅನ್ನ ಕೊಟ್ಟ ಕಲೆ. ಹೌದು ಹೌದು. ನಾನು ಹೆಮ್ಮೆಯಿಂದ ಹೇಳೋದು, ಇನ್ನು ಬೆಳಿಬೇಕು. ಈಗ ನೋಡಿ, ಪುರಾಣ ಕಥೆಗಳಿಗೆ ಮತ್ತೆ ಯಕ್ಷಗಾನ ಪ್ರಸಂಗದ ಕಥೆಗಳಿಗೆ ಕೆಲವೊಮ್ಮೆ ಭಿನ್ನತೆ ಇರ್ತದೆ. ಈಗ ಉದಾಹರಣೆಗೆ ಪ್ರಹ್ಲಾದ ಚರಿತ್ರೆಯಲ್ಲಿ ಅದು ಮೂಲ ಭಾಗವತದ ಕಥೆಗೆ ಭಿನ್ನವಾಗಿದೆ. ಅಂದ್ರೆ ಪ್ರಹ್ಲಾದ ಚರಿತ್ರೆಯಲ್ಲಿ ನೋಡಿ, ಹರನೆಂದು ಬರೆ ಅಂತ ಹೇಳುವಾಗ ಇಲ್ಲ, ಹರಿ ಎಂದು ಬರೆದೆ ಅಂತೆಲ್ಲ ಇರುವಾಗ ಇದು ಒಂದು ರೀತಿಯ ಸೈದ್ಧಾಂತಿಕವಾದಂತಹ ಘರ್ಷಣೆಗೆ ಕಾರಣ ಆಗ್ತದೆ ಅಂತ ನಿಮ್ಗೆ ಅನಿಸುದಿಲ್ಲ? ಅಂದ್ರೆ ಅದನ್ನು ಸರಿ ಮಾಡಬೇಕು ಅಂತ ನಿಮ್ಗೆ ಅನಿಸುದಿಲ್ವಾ ನಿಮ್ಮ ಅಭಿಪ್ರಾಯದಲ್ಲಿ? ಅಲ್ಲ, ಇದು ನೀವು ಒಂದು ಆಮೂಲಾಗ್ರ ಕಥೆಯನ್ನು ತಕೊಂಡು ಹೋಗುವಾಗ ಇದು ಹರಪಂಥದವರಿಗೂ ಸಂಬಂಧಪಟ್ಟದಲ್ಲ, ಹರಿಪಂಥದವರಿಗೂ ಸಂಬಂಧಪಟ್ಟದಲ್ಲ. ಹೌದು. ಇದು ಸಮಗ್ರ ಕಥೆ. ಇದರಲ್ಲಿ ತತ್ವಬೋಧ ಬಹಳ ಮುಖ್ಯ. ಹೌದು. ದೇವರನ್ನು ವಿಮರ್ಶೆ ಮಾಡ್ತಾ ನಾವು ಹೋಗಬಾರದು. ಯಾಕಂತ ಹೇಳಿದ್ರೆ ಆ ಕಾಲ ಸ್ಥಿತಿ. ಈಗ ರಾಮಾವತಾರದಲ್ಲಿ ರಾಮ ಏನು ಮಾಡಿದ? ಸಾಮಾನ್ಯ ಮನುಷ್ಯರಾಗಿ ವರ್ತನೆ ಮಾಡಿದ. ಹೌದು ಹೌದು. ಶ್ರೀರಾಮಚಂದ್ರ ಹೆಂಡತಿಯನ್ನು, ಅದು ಕೂಡ ಪರಿಗ್ರಹಿಸಿದ ಸೀತೆಯನ್ನು ಪುನಃ ಕಾಡಿಗೆ ಬಿಟ್ಟ ಅಂತ ಹೇಳಿದ್ರೆ ಅವ ಎಂತ ರಾಮ? ಅದನ್ನು ನಾವು ಹಾಗೆ ತಿಳ್ಕೊಳ್ಬಾರ್ದು. ಹೌದು ಹೌದು. ಇದನ್ನು ಪೂಜ್ಯರು ಬರೆದ ಒಂದು ಕವಿತೆಯಲ್ಲಿ ಉಂಟು. ಅಷ್ಟೇ ತಿಳ್ಕೊಂಡ್ರೆ ಸಾಕು. ಇಳೆಯಾತ್ಮಜಗೆ ಕರಿಕಲೆ ಎಂಬುದಿಲ್ಲ, ತಿಳಿದಿಹೆ ಕುಲಕೀರ್ತಿ ಹಿರಿದು ಅಲ್ಲದ ಈ ಸತಿಯಲ್ಲ. ರಾಮರಾಜ್ಯ ಅಂತ ಹೇಳಿದ್ರೆ ರಾಮನ ಹಿರಿಮೆ ಅಂತದ್ದು, ಕುಲ ಸಂಪತ್ತು, ಮನುಮಾಂಧಾತರಿಂದ ನಡ್ಕೊಂಡು ಬಂದಂತ ಆ ಒಂದು ಅದಕ್ಕಿಂತ ಹಿರಿದು ನನ್ನ ಕೈ ಹಿಡಿದ ಹೆಂಡತಿಯಲ್ಲ. ಪ್ರಜಾಪಾಲನೆ ಬಹಳ ಮುಖ್ಯ ಅಂತ. ಹೀಗೆ ಇಂಥ ತತ್ವಗಳನ್ನು ನಾವು ಜೀವನದಲ್ಲಿ ಅಳವಡಿಸಬೇಕು ವಿನಃ, ಅಥವಾ ಕಥೆಯಲ್ಲಿ ನಾವು ಇದ್ದದ್ದನ್ನು ಇದು ನಮಗೆ ಬೋಧನೆ ವಿನಃ ಅದು ಇನ್ನೊಂದು ಪಂಥದವರಿಗೆ ವಿರೋಧವಾಗುವಂತದ್ದಲ್ಲ. ಅದು ಹರಿಯಂತಲೂ ಅಲ್ಲ, ಹರಂತಲೂ ಅಲ್ಲ. ಹಾಗಿರುವಾಗ ಅದೆಲ್ಲ ವಿಮರ್ಶೆಗೆ ಸಿಗುವಂತ ವಿಷಯಗಳಲ್ಲ, ತತ್ವಗಳು ಮುಖ್ಯ. ಯಾಕಂತ ಹೇಳಿದ್ರೆ ಕಯಾದು ಅಂತ ಒಬ್ಳು ಅಂತ ಒಂದು ಹರಿಭಕ್ತನನ್ನು ಹೊಟ್ಟೆಯಲ್ಲಿ ಇರಿಸಿಕೊಂಡು ಅವ ಉದಯ ಆದ ಆ ಪಂಥ ಇದು ಬೆಳೀತಾ ಬಂತು ಮುಂದಕ್ಕೂ ಕೂಡ. ಹೌದು, ಇದು ಬಹಳ ಮುಖ್ಯ. ಎರಡನೆಯದಾಗಿ ತ್ರಿಜನ್ಮದಲ್ಲಿ ಯಾವುದು, ಈಗ ಇದು ಇವರ ಶಾಪ, ಹೌದು, ಸನಕಾದಿಗಳ ಶಾಪ. ಅವರಿಗೆ 3 ಜನ್ಮವೂ ಆಗಬೇಕಲ್ಲಿ. ಅವರು ಆ ರೀತಿಯಲ್ಲಿ ವ್ಯವಹರಿಸಲೇಬೇಕಷ್ಟೇ. ಇಂಥದ್ದನ್ನೆಲ್ಲ ನಾವು ತಿಳ್ಕೊಳ್ಬೇಕಿಲ್ಲ. ಹೌದು ಹೌದು. ಮತ್ತೆ ಒಂದು ಪಂಥ ಕಾಲ ಎಲ್ಲ ಈಗೆಲ್ಲ, ಮೊದಲೆಲ್ಲ ಅದೇ ಇರಲಿಲ್ಲ.
ಆಕ್ಷೇಪಣೆ ಮಾಡುವುದಾದ್ರೆ ನಮಗೆ ಅಂತದ್ದು ಸುಮಾರು ಉಂಟು. ಹೌದೌದು, ಸುಮಾರು ಉಂಟು. ಯಾಕೆ ಇನ್ನೊಂದು ಜಾತಿಯನ್ನು ನಾವು ಯಕ್ಷಗಾನದಲ್ಲಿ ತಂದ್ರೆ ಅವರು ಒಪ್ಪುವುದಿಲ್ಲಲ್ಲ. ಹೌದು ಹೌದು. ಯಾಕೆ ಬ್ರಾಹ್ಮಣರನ್ನೇ ಹಾಸ್ಯಗಾರರು ಮಾಡುದು? ಅದೊಂದು ಉಂಟು ನೋಡಿ. ಇದನ್ನೆಲ್ಲ ನಾವು ಈಗ ನಾವು ಕೂಡ ಬ್ರಾಹ್ಮಣರೇ, ನಾವು ಇದನ್ನೆಲ್ಲ ವಿಮರ್ಶೆ ಮಾಡ್ತಾ ಹೋಗಬಾರದು. ನಾವು ಕಥೆಯನ್ನು ತಗೊಳ್ಳುವ. ಹಾಸ್ಯಗಾರರು ಹಾಸ್ಯವೇ ಮಾಡ್ತಾರೆ. ಹಾಸ್ಯಗಾರರು ಮತ್ತೆ ಸೀರಿಯಸ್ ಪಾತ್ರವನ್ನು ಮಾಡ್ಲಿಕ್ಕೆ ಸಾಧ್ಯ. ಅದೇ ಅದೊಂದು ಇತ್ತೀಚೆಗೆ ಅದೊಂದು ಇದು ಇತ್ತು ಅಂದ್ರೆ ಎಲ್ಲ ಈ ಬ್ರಾಹ್ಮಣ ಪಾತ್ರಗಳನ್ನು ಆ ರೀತಿ ಅಷ್ಟು ನಿಕೃಷ್ಟವಾಗಿ ತೋರಿಸುದು ಯಾಕೆ ಬಾರದು. ಇದಕ್ಕೆ ನಂದು ಉಂಟು. ಯಾಕಂತ ಹೇಳಿದ್ರೆ ಭೀಷ್ಮನಂತಹ ಒಬ್ಬ ವಿಪ್ರನನ್ನು ಕಳಿಸಬೇಕಾದ್ರೆ ಅವ ಎಷ್ಟು ಮೇಧಾವಿ, ಇಂಥ ಒಂದು ಒಬ್ಬ ಪ್ರಾಜ್ಞ ಆಗಿರಬಹುದು. ಮತ್ತೆ ಅವನ ಜವಾಬ್ದಾರಿ ಎಷ್ಟು. ಭೀಷ್ಮಾಚಾರ್ಯರಂತೆ ಕಳಿಸಿಕೊಳ್ಳು. ನಾವು ಅದನ್ನು ಯಕ್ಷಗಾನದಲ್ಲಿ ನಾವು ಅದೇ ರೀತಿ ತೋರಿಸಿದ್ರೆ ಅದು ಮಾಡುದು ಹಾಸ್ಯಗಾರರು ಹಾಸ್ಯ ಮಾಡ್ತಾರೆ. ನಾವು ಏನು ಮಾಡ್ಲಿಕ್ಕೆ ಸಾಧ್ಯ? ಹೌದು, ಸರಿಯಾದ ಮಾತು. ಹೌದು ಹೌದು. ಹೀಗೆಲ್ಲ ಉಂಟದು ಪ್ರತಿಯೊಂದು ಅಷ್ಟೇ. ಈಗ ನೋಡಿ, ಖಳಪಾತ್ರಗಳನ್ನು ನಾಯಕ ಪಾತ್ರಗಳಿಗಿಂತಲೂ ಹೆಚ್ಚು ವಿಜೃಂಭಿಸುವಂತೆ ಮಾಡಿರುವುದು ಅದು ಪಾತ್ರಧಾರಿಗಳ ಅಥವಾ ಪ್ರಸಂಗ ಇರುವುದೇ ಹಾಗೆ ಅದನ್ನು ಸರಿ ಮಾಡಬೇಕು ಅಂತ ಭಾಗವತರಾಗಿ ನಿಮ್ಗೆ ಅನಿಸುವುದಿಲ್ಲ? ಈಗ ಉದಾಹರಣೆಗೆ ನೋಡಿ, ಕರ್ಣಾರ್ಜುನ ತಗೊಳ್ಳಿ. ಅಲ್ಲಿ ಕರ್ಣನೇ ದೊಡ್ಡ ಹೀರೋ ಆಗಿ ತೋರ್ತದೆ. ರಾವಣ ದೇಹ ರಾವಣ ಅವನೇ ಹೀರೋ ಆಗಿ ಬರ್ತಾನೆ. ಅಂದ್ರೆ ರಾಮನಿಗಿಂತಲೂ ರಾವಣ ಅತ್ಯದ್ಭುತವಾಗಿ ಬರ್ತದೆ. ಇದೆಲ್ಲ ನಾವು ಸಮಾಜಕ್ಕೆ ಒಂದು ಏನು ನೆಗೆಟಿವ್ ಒಂದು ಇದು ಕೊಟ್ಟಾಗೆ ಆಗುತ್ತದೆ ಅಂತ ಅನ್ನಿಸಿ ನಾಯಕನನ್ನೇ ಪ್ರಧಾನವಾಗಿ ತೆಕ್ಕೊಳ್ಳುತ್ತೀರಿ ಯಕ್ಷಗಾನದಲ್ಲಿ ಎಂಬ ಒಂದು ಮಾತಲ್ಲ. ಹೌದು ಹೌದು. ಅದು ದೊಡ್ಡ ವಿಷಯ ಅಲ್ಲ, ಅದನ್ನೆಲ್ಲ ವಿಮರ್ಶೆ ಮಾಡುವಂತದ್ದು ಅಲ್ಲ. ಈಗ ಕೀಚಕವಾದದ್ದೇ. ಕೀಚಕ ಎಷ್ಟು ದೊಡ್ಡ ಬರೇ ಅವ ಒಳ್ಳೆ ವ್ಯಕ್ತಿ ಅಲ್ಲವ ಕೀಚಕ ಎಂಬ. ಅಲ್ಲಿಗೆ ಭೀಮನನ್ನು ತೋರಿಸಲಿಕ್ಕೆ ಆಗ್ತದ? ಹಾಗಲ್ಲ. ಕೀಚಕ ವಧೆ ಅದು. ಕರ್ಣ ಅರ್ಜುನ ಒಂದು ಅವ ಕಳನೇ ಆಗ್ಲಿ ನಾಯಕನೇ ಆಗ್ಲಿ ಅವನನ್ನು ನಾವು ತೆಕ್ಕೊಳ್ಳುವ ರೀತಿಯಲ್ಲಿ ಉಂಟು. ಮತ್ತೆ ಅದರಲ್ಲಿ ವಿಮರ್ಶೆಗೆ ಸಿಗುವಂತದ್ದಲ್ಲ. ಅಂದ್ರೆ ನಾವು ತಗೊಳ್ಳುವವರು ಅದನ್ನು ಅದರಲ್ಲಿ ಇದ್ದ ಧನಾತ್ಮಕ ಅಂಶಗಳನ್ನೇ ನಾವು ತೆಗೆದುಕೊಳ್ಬೇಕಷ್ಟೇ. ಅಂದ್ರೆ ರಾವಣ ಇಷ್ಟು ಏನೇ ಮಾಡಿದ್ರು ಅವನು ಮತ್ತೆ ಕೊನೆಗೆ ರಾಮನಿಂದ ಹತನಾದ ಅನ್ನೋದು ಮಾತ್ರ. ದೇವರ ಕೈಯಲ್ಲಿ ಸತ್ರ ಮೋಕ್ಷವೇ. ಮೋಕ್ಷಕ್ಕೆ ಹೊಂದಿದೆ ಅಂತ ಲೆಕ್ಕ. ನಾವು ಅದನ್ನು ಹಾಗೆ ತಗೊಳ್ಬೇಕು. ಅವ ಕಳ ಅಂತಲ್ಲ, ಅವನಿಗೆ ಶಾಪವೇ ಹಾಗಿತ್ತು. ಅವರು ಆ ಜನ್ಮದಲ್ಲಿ ಅದನ್ನು ಆ ಕಥೆಯನ್ನು ನಮಗೆ ಗೊತ್ತುಂಟು, ಅದನ್ನು ನಾವು ತಿಳಿದವರು. ಆ ರೀತಿಯಲ್ಲೇ ವರ್ತನೆ ಮಾಡಲೇಬೇಕಷ್ಟೇ. ಈಗ ನೋಡಿ, ಇದೇ ರೀತಿಯಲ್ಲಿ ಪ್ರಸಂಗದಲ್ಲಿ ಇರುವ ಅನಪೇಕ್ಷಿತ ವಿಚಾರಗಳು ಅದನ್ನು ಕಥಾಲೋಪ ಆಗದಂತೆ ಬಿಟ್ರೆ ಅದು ಕವಿಗೆ ಅಪಚಾರ ಅಂತ ಆಗ್ತದೆ. ಈಗ ನೋಡಿ, ಕೆಲವೆಲ್ಲ ಪ್ರಸಂಗಗಳಲ್ಲಿ ಗುರುಪತ್ನಿಯನ್ನೇ ಮೋಹಿಸಿದ ಶಿಷ್ಯನ ಕಥೆ ಉಂಟು. ಇಂಥದ್ದನ್ನೆಲ್ಲ ಆಮೇಲೆ ಈ ಪ್ರಭಾವತಿಯ ಪ್ರಸಂಗದಲ್ಲಿ ಅವಳು ಸುಧರ್ಮನಲ್ಲಿ ಹೇಳುವಂತಹ ವಿಚಾರಗಳನ್ನು ಅದನ್ನು ಕೆಲವರೆಲ್ಲ ಹೇಗೆ ಹೇಳ್ತಾರೆ ಅಂತಂದ್ರೆ ನಮ್ಗೆ ಕೂತವರಿಗೆ ಮುಜುಗರ ಆಗುವಷ್ಟು ಹೇಳಿ ಬಿಡ್ತಾರೆ. ಇದನ್ನೆಲ್ಲ ನಾವು ಸ್ವಲ್ಪ ಕಡಿಮೆ ಮಾಡುದು ಅಥವಾ ಅದನ್ನು ಹೇಗಾದ್ರೂ ಅದನ್ನು ಚಂದ ಮಾಡಬೇಕು. ಮತ್ತೆ ಅರ್ಥಧಾರಿಗಳಿಗೆ ಬಿಟ್ಟ ವಿಷಯ ಅದು. ಕೆಲವರು ಅದನ್ನು ಬಹಳವಾಗಿ ಮಟ್ಟಕ್ಕೆ ತರ್ತಾರೆ. ಇದನ್ನು ನಾವು ಅವರಿಗೆ ತಿಳಿ ಹೇಳಬೇಕು. ಹಾಗೆ ಅಷ್ಟು ಬೇಡ. ಎದುರು ಕೂತವರು ಸಂಭಾವಿತರು ಸ್ವಾಮಿ, ನಾವು ಸ್ವಲ್ಪ ಮರ್ಯಾದೆಯಿಂದ ವ್ಯವಹರಿಸುವ. ಅರ್ಥಕಾರಿಕೆಯಲ್ಲಿ ನಿಮ್ಮ ಪ್ರೌಢಿಮೆಯನ್ನು ಎಷ್ಟು ಬೇಕಾದ್ರೂ ತೋರಿಸಿ. ಹೌದು, ಸ್ವಲ್ಪ ಕಡಿಮೆ ಮಾಡಿ ಅಂತ. ಕೆಲವರು ಕಡಿಮೆ ಮಾಡ್ತಾರೆ, ಕೆಲವರು ಕಡಿಮೆ ಮಾಡುವುದಿಲ್ಲ. ಅದೆಲ್ಲ ನಮಗೆ ಗೊತ್ತಿದ್ದ ವಿಷಯ. ಕಡಿಮೆ ಮಾಡುವುದಿಲ್ಲ. ಅವರಿಗೆ ಹೇಳಿ ಅವರು ಕಡಿಮೆ ಮಾಡುವುದಿಲ್ಲ. ಇನ್ನು ಅವರನ್ನು ಕರಿಬಾರದು ನಾವು ತೀರ್ಮಾನ ಮಾಡಿದ್ರೆ ಮತ್ತೊಂದು ದಿಕ್ಕಿನಲ್ಲಿ ಅವರು ಅದನ್ನು ಬಹಳ ಚಂದ ಮಾಡ್ತಾರೆ. ಮತ್ತು ತಾಳಮದ್ದ ಮಾಡಿಸುವವರು ಅವರನ್ನೇ ಕರೀತಾರೆ. ಇದಕ್ಕೆಂತ ಮಾಡ್ತೀವಿ? ಇಂಥ ಸಮಸ್ಯೆಗಳೆಲ್ಲ ಬಂದಿದೆ ನಮಗೆ. ಇದನ್ನು ನಾವೇ ತಿಳ್ಕೊಳ್ಬೇಕು. ಇದು ನಮ್ಮದು ಕಲೆ. ಈಗ ಅದರಲ್ಲೇ ಒಂದು ಟೀಸಿಲ್ ಹೊಡೆದಂಥ ತಾಳಮದ್ದಲೆ ಅದೊಂದು ಬಹಳ ಒಂದು ವಿದ್ಯಾವಂತರಿಗೆ ಅಥವಾ ಅರ್ಥಗಾರಿಕೆ ಅಂತ ಅದನ್ನು ಮೆರೆಸಿದವರು ಶ್ರೇಣಿ ಅಂತ ಸ್ವಾಮಿಗರಂತವರು ಎಷ್ಟೋ ಜನ ಮೆರೆಸಿದ್ದಾರೆ ಅದನ್ನು. ಆ ಕಾಲದಲ್ಲಿ ಅದು ಮೆರೆದದ್ದು ರಾತ್ರಿ ಬೆಳಗಿನವರೆಗೆ ಆಗುವಂತ ಕಾಲ. ಇವತ್ತು ಕೂಡ ಅದಕ್ಕೆ ಬಹಳ ಬೇಡಿಕೆ ಉಂಟು ತಾಳಮದ್ದಲೆ. ಹೌದಪ್ಪ, ಅದು ಯಕ್ಷಗಾನದ್ದೇ ಒಂದು ಅಂಗ. ಹಾಗಿರುವಾಗ ಅದನ್ನು ನಾವು ಮರ್ಯಾದೆಯುತವಾಗಿ ಕೊಂಡು ಹೋಗಬೇಕು. ಹಿತಮಿತವಾಗಿ ಮಾತಾಡಿ ಚಂದ ಮಾಡಿ ಒಂದು 3 ಗಂಟೆ 4 ಗಂಟೆ ಒಳ್ಳೆ ಕಳೆಗಟ್ಟುವ ರೀತಿಯಲ್ಲಿ ಅದನ್ನು ಕೊಂಡು ಹೋಗಬೇಕು ಎಂಬ ಒಂದು ಪ್ರಜ್ಞೆ ನಮ್ಮಲ್ಲಿ ಇದ್ರೆ ಒಳ್ಳೆಯದು. ಈ ಪುರಾಣೇತರ ಪ್ರಸಂಗಗಳು ಅಂದ್ರೆ ಕಾಲ್ಪನಿಕ ಆಗಿರ್ಬೋದು ಅಥವಾ ಸಾಮಾಜಿಕ ಆಗಿರ್ಬೋದು ಅಥವಾ ಐತಿಹಾಸಿಕ ಆಗಿರ್ಬೋದು, ಇವೆಲ್ಲ ಯಕ್ಷಗಾನಕ್ಕೆ ಪೂರಕ ಅಂತ ಅನ್ನಿಸ್ತದೆ ನಿಮ್ಗೆ ಅಥವಾ ಮಾರಕ ಅಂತ ಅನ್ನಿಸ್ತದೆ ನಿಮ್ಮ ಅಭಿಪ್ರಾಯದಲ್ಲಿ? ನಾನು ಅದರಲ್ಲೇ ದುಡಿದವ. ನಾನು ಅದರ ಬಗ್ಗೆ ಏನು ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ಹೇಳ್ತೇನೆ, ಯಕ್ಷಗಾನ ಎಂಬುದನ್ನು ನಾನು ಮೊದಲು ಹೇಳಿದ್ದೇನೆ,
ಅದು ಸ್ವಲ್ಪ ಭಿನ್ನತೆ. ಈಗ ನೋಡಿ, ಈಗ ನಾನು ಪೌರಾಣಿಕ ಪದ್ಯದಲ್ಲಿ ಹಾಡಿದ್ದನ್ನೇ ಇಲ್ಲಿ ತುಳು ಭಾಷೆಯಲ್ಲಿ ನಾನು ಹಾಡಿದ್ದೆ. ಹೌದು ಹೌದು. ಅದರ ಸ್ವಭಾವಕ್ಕೆ ಅದರ ಇದಕ್ಕೆ ಏನು ನಾನು ವ್ಯತ್ಯಾಸ ಮಾಡಲಿಲ್ಲ. ಹಾಗಂತ ಕೆಲವೆಲ್ಲ ಗಿಮಿಕ್ಸ್ಗಳನ್ನು ನಾನು ಮಾಡಿದ್ದಿರಬಹುದು ರಂಗದಲ್ಲಿ, ಅದಕ್ಕೆ ಸರಿಯಾಗಿ ಹೋಗ್ಬೇಕಾಗ್ತದೆ. ಮತ್ತು ಏನು ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ತುಳು ಪ್ರಸಂಗ ಬಹಳ ಗಲ್ಲಾಪೆಟ್ಟಿಗೆ ಯಶಸ್ಸು ಪ್ರಸಂಗಗಳೆಲ್ಲ. ಆ ಕಾಲದಲ್ಲಿ ಅದನ್ನು ಪ್ರೀತಿಸುವವರು ಮೆಚ್ಚುವವರು ಒಂದು ವರ್ಗ ಇದ್ರು. ಅದರಿಂದಾಗಿ ಪಾಮರರಿಂದ ಪಂಡಿತರವರೆಗೂ ಅದೊಂದು ಆ ಕಾಲದಲ್ಲಿ ಆಕರ್ಷಿತ. ಕೋಟಿ ಚೆನ್ನೈ ಆಗ್ಲಿ, ಕಾಂತಬಾರ ಬುಧಬಾರ ಆಗ್ಲಿ, ಕೋರದಬ್ಬು ಬಾರಗವೇ ಆಗ್ಲಿ, ಜಾಲ ಕೊರತೆಯೋ ಎಂತೆಂಥ ಪ್ರಸಂಗಗಳು ಆಗ ಬರ್ತವರು ವಿದ್ವಾಂಸರಂತವರೇ ಬರ್ತಿದ್ದಾರೆ. ಹೌದು ಹೌದು ಹೌದು. ಕೋಟಿ ಚೆನ್ನಯ ಇಂಥ ಪ್ರಸಂಗಗಳಿಗೆ ಶೇಣಿ ಸಾಮಗರಂತವರು ವೇಷ ಮಾಡಿದ್ದಾರೆ. ಹೌದು. ಅದಕ್ಕೇನು ತೊಂದರೆ ಬರಲಿಲ್ಲ, ಅಥವಾ ಶೇಣಿಯವರ ಸ್ವಾಮಿಗರ ಇಮೇಜ್ಗೇನು ತೊಂದರೆ ಬರಲಿಲ್ಲ. ಹೌದು ಹೌದು. ಯಾಕೆ ನನ್ನನ್ನು ಒಂದು ವರ್ಗದವರು ಹೇಳಿದ್ದಾರೆ, ಇವರು ತುಳು ಪ್ರಸಂಗ ಆಡುವ ಭಾಗವತರು ಅಂತ. ನನಗೆ ಪುರಾಣ ಆಡ್ಲಿಕ್ಕೆ ಗೊತ್ತಿಲ್ಲ ಎಂಬ ಒಂದು ದೃಷ್ಟಿ ಒಂದು ಕಾಲದಲ್ಲಿ ಜನಗಳಿಗಿದೆ. ಹೌದು ಹೌದು. ಅದನ್ನು ಒಮ್ಮೆ ಶೇಣಿಯವರೇ ಒಂದು ಸಭೆಯಲ್ಲಿ, ಎಲ್ಲಿಂತ ನಾನು ಈಗಲೇ ಹೇಳ್ತೇನೆ, ಅಡ್ಯ ನಾಟಕದಲ್ಲಿ ನನಗೆ ಸನ್ಮಾನ, ಶೇಣಿಯವರ ಅಧ್ಯಕ್ಷರು, ನಂತರ ತಾಳಮದ್ದ ಇತ್ತು. ಆ ದಿವಸ ಅಲ್ಲಿ ಅಡ್ಯ ನಾಟಕದ ಅಭಿಮಾನಿಗಳು ಮಾಡಿಸಿದ ತಾಳಮದ್ದ ಇತ್ತು. ಅದು ರೆಕಾರ್ಡ್ ಮಾಡಿದ್ದು ಉಂಟದು, ಅದು ಈಗ ಉಂಟಾದ ಗೊತ್ತಿಲ್ಲ. ಅಡ್ಯ ನಾಟಕದ ಒಬ್ಬರ ಕೈಯಲ್ಲಿ ಅದು ನಾನು ಕೇಳಿಸಿದ್ದಾರೆ. ಆಮೇಲೆ ಶ್ರೀರಾಮ ವನಗಮನ ಪ್ರಸಂಗ. ಶೇಣಿಯವರು ಆ ದಿವಸ, ಅದಕ್ಕೆ ಮೊದಲನೇ ದಿವಸ ಬರೆ ಕೇಶವ ಭಟ್ರು ಮತ್ತು ಶೇಣಿಯವರು ಕೊಲ್ಲಿಯಾಡಿ ಕಾರ್ಸಿಗೆ ಹೋಗಿ ಶೇಣಿಯವರ ವತಿಯಿಂದ ನನಗೆ ಒಂದು ಶಾಲು ಹೊದಿಸಿದ್ರು. ತಾಳಮದ್ಲೆ ಮಾಡು, ಯಾಕಂತ ಹೇಳಿದ್ರೆ ಇದಕ್ಕೆ ಅವರು ಕಾರಣವನ್ನು ಹೇಳಿದ್ರು. ಪಂದ್ಯದಲ್ಲೆಂಬ ವಾಲಿಮೋಕ್ಷ ಪ್ರಸಂಗ. ನಾನು ಹೋಗಿ ಅಲ್ಲಿ ಪದ್ಯ ಹೇಳಿದೆ. ಶೇಣಿಯವರು ಕೂಡ ಹೆಚ್ಚಾಗಿ ನನ್ನನ್ನು ಆ ಟೈಮ್ನಲ್ಲಿ ಕರೀದಿಲ್ಲ. ಅಂದ್ರೆ ಪದ್ಯಾಣ ಗಣಪತಿ ಭಟ್ರ, ಮಂಡೆಚ್ಚರ, ಕಡತೋಗದವರ ಇಂಥವರು ಆಗ ದೊಡ್ಡ ತಾಳಮದ್ಲೆಗೆ ಅವರು ಹೋಗುವ ಕಾಲ. ಹೌದು ಹೌದು. ಅಲ್ಲಿ ವಾಲಿಮೋಕ್ಷದ ನನ್ನ ಪದ್ಯವನ್ನು ಕೇಳಿ ನನ್ನ ಬೆನ್ನು ತಟ್ಟಿ, ಅದು ಸುರುವಿಗೆ ಅದು ಶೇಣಿಯವರು. ಆಮೇಲೆ ಎಷ್ಟೋ ಶೇಣಿಯವರ ಅರ್ಥಗಾರಿಗೆ ನಾನು ಪದ್ಯ ಹೇಳಿದೆ. ನನ್ನ ಬೆನ್ನು ತಟ್ಟಿ ಅವರ ಕವಳದ ಪೆಟ್ಟಿಗೆಯಿಂದ ನನಗೆ ಕವಳ ತೆಗೆದುಕೊಟ್ಟು ತಿನ್ನಿಂದ ಅವರದ್ದು ಅದು ಯಾರು ಸಿಗುವಂತದ್ದಲ್ಲ, ಅಷ್ಟು ಪ್ರೀತಿ ಇದ್ರೆ ಮಾತ್ರ ಅವ್ರು ಕೊಡ್ತಾರೆ. ಹೊರಡುವಾಗ ಹೇಳಿದ್ರು, ಮನೆ ಖುಷಿ ಆಯ್ತು ನನಗೆ. ಮತ್ತೆ ಮತ್ತೆ ಮಾತಾಡಿ ಮಾತಾಡಿ ನಮ್ಮ ಶಿವಳ್ಳಿ ಭಾಷೆಯಲ್ಲಿ ಭಾರಿ ಖುಷಿಯ ನಮ್ಮ ಅಣ್ಣಾರ ಅಂತ ಹೇಳಿದ್ರು. ಭಾರಿ ಖುಷಿಯ ಏನು ಜಾನೋಂದು ಏರ್ಪ್ಲೇನ್ ಗ್ರಹಿತ ಒಂದಿತ್ತೆ. ಇನ್ನು ಈ ಕಡೆ ಮಿತ್ತೆ ಇಂಕಲ ಒಂದು ಚೂರು ಮೌಢ್ಯ ಇತ್ತು. ತುಳು ಪ್ರಸಂಗ ಪಾತೇರ್ಮ ಅಂದ್ರೆ ತುಳು ಪ್ರಸಂಗ ಇದು ಹಾಡಿ ಹಾಡಿ ಇದು ಪುರಾಣಕ್ಕೆ ಇನ್ನೂ ಆಗುವಂತದ್ದಲ್ಲ, ಪುರಾಣದ ಕ್ರಮಗಳು ಏನು ಗೊತ್ತಿಲ್ಲ ಅಂತ ಅದನ್ನು ಸುಳ್ಳು ಹಾಕಿಸಿದ್ರಿ. ನನಗೂ ಕಣ್ಣಲ್ಲಿ ಕಟ್ಟಿದಂತ ಪರೆ ಇದು ಹರಿದು ಹೋಯ್ತು ಅಮ್ಮಣ್ಣಾರೆ ಅಂತ ಹೇಳಿ. ಆಮೇಲೆ ನೀವು ಎಲ್ಲಿಂದ ಬಂದದ್ದು? ನಾನು ಎಂತದುಂಟು ನಿಮಗೆ ಈಗ ಹೋಗ್ಲಿಕ್ಕೆ? ನನಗೆ ಪುತ್ತೂರಿನಲ್ಲಿ ಆಗ ನಾನು ಬಿಡಾರ ಮಾಡಿಕೊಂಡಿದ್ದೆ. ನಿಮಗೆ ಹೋಗ್ಲಿಕ್ಕೆ ಅಂತ ಏನಿಲ್ಲ ಶೇಣಿಯವರೇ, ನನಗೆ ಒಂದು ಬೈಕ್ ಉಂಟು. ಪ್ರೀತಿಯಿಂದ ಹೇಳೋದಮ್ಮಣ್ಣಾರೆ, ಸ್ವಲ್ಪ ಜಾಗ್ರತೆ ಮಾಡಿ ಹೋಗುವಾಗ. ನಿಮಗೆ ಹುಡುಗಾಟಿಗೆ ಅದೇ ಸಮಯದಲ್ಲಿ ಕಾಳಿಂಗನ ಅವ್ರ ಆಕ್ಸಿಡೆಂಟ್ ಆಗಿ ಸತ್ತದ್ದು. ಈಗೆಲ್ಲ ನೆನಪು ಬರ್ತದೆ. ಆಮೇಲೆ ಅಡ್ಯನಾಟಕದಲ್ಲಿ ತಾಳಮದ್ಲೆ ಆಗುವಾಗ ಶೇಣಿಯವರು ನನಗೆ ಸಪರೇಟ್ ಆಗಿ ಶಾಲೆ ಒದಿಸಿ ಮಂಡೆಚ್ಚರ ಒಂದು ಫೋಟೋವನ್ನು ನನಗೆ ಕೊಟ್ಟಿದ್ದಾರೆ. ಈಗ ನೀವು ನೋಡುವುದಾದ್ರೆ ಅಲ್ಲಿ ನೋಡಿ, ಮತ್ತೆ ರೆಕಾರ್ಡ್ ಅದನ್ನು ಶೇಣಿ ಅವರು ಕೊಟ್ಟದ್ದು. ಮಂಡೆಚ್ಚರು ಸಾಮಾನ್ಯ 23-30 ವರ್ಷ ಇರುವ ಕಾಲದಲ್ಲಿ ಅದು ಎಲ್ಲೋ ಹುಡುಕಿ ಅಂತ ಬೆಳ್ಳಾರೆಯಲ್ಲಿ ಒಬ್ಬರು ತಂದು ಕೊಟ್ರಂತೆ. ಅದನ್ನು ಲ್ಯಾಮಿನೇಷನ್ ಮಾಡಿಸಿ ಅದನ್ನು ನನಗೆ ಗಿಫ್ಟ್ ಆಗಿ ಕೊಟ್ರು ಅಲ್ಲಿ ಶೇಣಿ. ಆಮೇಲೆ ಹೇಳಿದ್ರು, ಒಳ್ಳೆ ಭಾಗವತರು ಇವರು, ನನಗೆ ಹೆಮ್ಮೆ ಆಗ್ತಾ ಉಂಟು. ನಾನು ಇದಕ್ಕಿಂತ ಹೆಚ್ಚು ನಾನು ಇವರಿಗೆ ಸನ್ಮಾನ ಮಾಡುದು, ಯಾಕೆ ನನಗೆ ಇನ್ನೂ ಸನ್ಮಾನ ಆಗಬೇಕು ಅಂತ ಹೇಳಿದ್ರು ಅವರು ಶೇಣಿಯವರು. ಇಂಥ ಒಂದು ಆ ಕಾಲದಲ್ಲಿ ನೋಡಿ, ಅದರಿಂದಾಗಿ ತುಳು ಪ್ರಸಂಗಕ್ಕಾಗಿ ತುಳು ಭಾಗವತರಿಗಾಗ್ಲಿ ಯಾರಿಗೂ ಏನೂ ಧಕ್ಕೆ ಆಗ್ಲಿಲ್ಲ. ಕಾಲಕ್ಕೆ ಒಮ್ಮೆ ಬದಲಾಗಿದೆ, ಪುನಃ ಅದು ಅದರ ದಾರಿಗೆ ಬಂದಿದೆ. ಮೊದಲು ಸ್ವಲ್ಪ ಕಲ್ಲು ಮುಳ್ಳಿತ್ತು, ಮತ್ತೆ ಈಗ ಗುಡಿಸಿ ಎಲ್ಲ ಡಾಮರ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ, ಯಾರಿಗೂ ಹೋಗ್ಬೋದು. ಅದರಿಂದಾಗಿ ಯಾವುದೂ ತೊಂದರೆ ಬರಲಿಲ್ಲ, ಯಾವ ಪ್ರಾಕಾರದಿಂದ ಯಾವುದೂ ತೊಂದರೆ ಬರಲಿಲ್ಲ. ಹಾಗೆ ಹೇಳುವುದಾದ್ರೆ ಎಲ್ಲದಕ್ಕೂ ತೊಂದರೆ ಬಂದಿದೆ. ಅದನ್ನ ನಾನು ಈಗಲೇ ಬೇಕಾದ್ರೆ ಹೇಳ್ತೇನೆ. ಸಂಗೀತ ಪರಂಪರೆಯಲ್ಲಿ ಎಷ್ಟೋ ತೊಂದರೆಗಳು ಬಂದಿದೆ.
ಈಗ ಸಂಗೀತ ಹಾಡುದು, ಅದಕ್ಕೆ ಬಾರಿಸುದು ಡ್ರಮ್ಸು, ಗೊತ್ತುಂಟ ನಿಮಗೆ? ಹೌದು, ಅದೇ ಫ್ಯೂಷನ್ ಅಂತೆಲ್ಲ ಮಾಡ್ತಾರೆ. ಎಲ್ಲ ಮಾಡ್ತಾರೆ. ಈಗ ಶಾಸ್ತ್ರೀಯತೆ ಎಲ್ಲಿ ಉಂಟು? ಎಲ್ಲದರಲ್ಲೂ ವ್ಯತ್ಯಾಸ ಆಗಿದೆ. ನಮಗೆ ಕಾಣುದು ನಮ್ಮ ಯಕ್ಷಗಾನ ಮಾತ್ರ ನಮಗೆ ಹಾಗೆ ಹೀಗೆ ಅಂತ ಕಾಣುದು ಅಲ್ಲ, ಎಲ್ಲದರಲ್ಲೂ ವ್ಯತ್ಯಾಸ ಆಗಿದೆ. ಅದರ ಬಗ್ಗೆ ಏನು ವಿಷಯವೇ ಬೇಡ, ಸರಿಯೇ ಉಂಟು, ಸರಿ ಉಂಟದು. ಅಂಬಿಕಾ ಸುತ ವಿಕ್ರಮಾಜನ ಬಿರುದಂ ಸುದಿದೆ
செய்த பேரே உருவ உயிரன அப்பே கோபினாய் காரியப்பண்டு உருவ உயிரன அப்பே கோபினை காரியப்பண்டு ಈ ಪುಂಜೇನಿಗೆ ಸರಿಯಾದ ದೂತರ ಅದೇ ಗೊತ್ತಾಯ್ತನು ಮೋನದ ಲಕ್ಷಣದ ಕುರತುಂಡ ಕೇಳೋದು ಮಲ್ಲ ಮನಸ್ಸಿನ ಪುಟ್ಟ ಪುಂಜೇರ ಗೊತ್ತೋದಿರತ್ತೆ ಹಾ ನಮ್ಮಂಚಿನ ಬಡವರ ಜಾತಿಯ ಪುಟ್ಟಿನಗಳಿಗೆ ಭಾಗ್ಯ ಉಂಟ ಕೊನೆಗೆ ಅವು ಖಂಡಿತ ಇನ್ನಡ ಮತ್ತೆ ಒಂದರುಂಡ ನಾ ಮಡವಂತನು ಅಪಗಡ ಮಲ್ಲ ಅಂದಿ ಯಾವನಿ ಕೈಮನಿಗೆ ಉಂಟದೆ ಓ ಮದಿಮಾತಿನ ಪುಂಡು ಅಪ್ಪರೆ ಇರು ಆಗುತ್ತಾರಪ್ಪರೆ ಇದನ್ನು ತೆಗೆದ ಅಪ್ಪಂದೆ ಪುಣ್ಯಾಸ್ಕರು ಏರು ಇರು ವಾಚಾಪಿನ ಪುಟ್ಟಾರಪ್ಪರೆ ಇನ್ನು ಕೈಪತ್ತಿ ಕಂಡಂಗೇರು ಇವು ಹಾಕಿದಟ್ಟು ಬೊಲ್ಲಡು ಬರೆಯದ ದಾನಿ ಕಾರಣ ಇವು ಒಂಚಿ ಪಪ್ಪಿನಾರು ಇದಕ್ಕೆ ದಾನ ಉಂಡು ಇನ್ನು ಮಾತಾಡಿಸ್ತಾರಲ್ಲ ಇಂಕದ ಪಲ್ಲೆಪ್ಪರೆ ಕಣನೀರು ಗೆಪ್ಪುವಣೆ ಬಾಲೆ ಪೆತ್ತುಲ್ತಿ ಕಣನೀರು ಗೆಪ್ಪುವಳ ಮನಸ್ಸು ಬಿರಂಗದಿ ಬಂದಾಡು ಪಣಿಯರಗೆ ತುಂಬದರ ಸಂಗತಿನೇ ತೆರಿಗೆಲ್ದು ಗತಿ ತಾಸಿ ಪೊಳ್ಳ ಅದರ ನೆನೆಸಿದ ಪುಕ್ಕ ಮನಿ ಬಂದು ಕೊಳ್ಳುವರೆ ನೆನೆಸಿದ ಪುಕ್ಕ ಮನಿ ಬಂದು ಕೊಳ್ಳುವಳ ನೆನೆಸಿದ ಜನಬುದ್ಧ ಮನಿ ಬಂದೆ ಕೊಳ್ಳುವಳಾಡಿ ತೆರಿಯರ ಪಗನೆ ಏರೋ ಕೊಂಜಬುಲ ಗತಿದಾನೆ ಇನಿ ನಮ್ಮ ಕೈ ತಡೆಗೆ ಪದರ ಇನಿ ನಮ್ಮ ಇಲ್ಲಡೆ ಉಪಡೆ ಬಾಸುವ ಮನಸದ ಮೋಗಿಡಿದ ಏರೋ ಪೊಂಜವುಲ ಗತಿದಾದೆ ನಮ್ಮ ಕೈ ತಡೆಗೆ
ಹೀಗಾಗಿ ಅವನ ಯಾರಿಂದ ಏನು ಇಳುಕೊಳ್ಳುವುದಕ್ಕಾಗಿ ಅಂತರಂಗ ಶುದ್ಧವಾಗಿದ್ದಾಗ ಸ್ವಲ್ಪ ಸಮಾಧಾನ ಪಡೆಯೋಣ. ಹಾಗೆಂದು ಗುಹಾಲಯದಲ್ಲಿ ಉಳಿದರೆ ಮತ್ತವರೆಲ್ಲ ಅದೇ ಮಾತನಾಡಿಯುತ್ತಿದ್ದಾರೆ. ಅವರು ಗೋದಾವರಿಯ ಕಡೆಯಲ್ಲಿರುವ ಮನುಷ್ಯರಿಂದ ಈ ಅನಾಹುತ ಸಂಭವಿಸಿದೆ. ಇದನ್ನು ಸ್ಪಷ್ಟವಾಗಿಯೇ ಹೇಳುತ್ತಿದ್ದಾರೆ. ಆದರೆ ನದಿಯನ್ನು ದಾಟಿ ಈ ಕಡೆ ಬಂದಿದ್ದೇನೆ. ಬೀಸುವ ಗಾಳಿಗೆ ಮೈಯ ಮನುಷ್ಯ ಗಂಧ ಸೇರಿ ನನ್ನ ಮೂಗನ್ನು ಪ್ರವೇಶಿಸಿದೆ. ಏನು ವಾಸನೆ, ಏನು ವಾಸನೆಯಿಂದ ಪರಿಣಾಮ ಈ ಸಂತೋಷಕ್ಕೆ ಕಾರಣವಾದ ಆ ಗಂಧ ಹೌದು ರಾಷ್ಟ್ರವೀರರು ನಮ್ಮ ತಾಯಿ ನಮ್ಮ ಪಾಲನೆಗೆ ತುತ್ತಾಗಿ ಬಂದ ಮನುಷ್ಯನಾಗಿ ಯಾರು ತಿಳಿದುಕೊಳ್ಳೋಣ. ಯಾಕೆ ಸಮಯವಾಯಿತು, ಎಷ್ಟು ಸಮಯವಾಯಿತು.
ಈ ಮನೆಗೆ ದೀರ್ಘಕಾಲದಿಂದ ಈ ಪಂಚವಟಿ ಪ್ರದೇಶದಲ್ಲಿ ನಾನು ಸಂಚಾರ ಮಾಡಿದವರು ಯಾರಾದರೂ ಒಬ್ಬರು ಕರೆಯಲು ಬರುವುದಿಲ್ಲ. ನನ್ನ ಬಗೆಗೆ ಆ ರೀತಿಯ ಭೀತಿಯವರಿಗೆ ಮತವಲ್ಲ ಸಂಚಾರಗಳನ್ನು ಬೇಕೆಯಾಗಿ ನಾನು ನನ್ನ ಬಿಗಿತಕ್ಕೆ ಸೊಕ್ಕೆ ಹೋಗುತ್ತಿದ್ದೆ. ಎತ್ತರಕ್ಕೆ ಬೆಳೆದು ನಿಂತ ಮರವನ್ನು ದೈಹಿಕವಾಗಿ ಹುತಾತ್ಮರಾಗಲಿ ಅವಕಾಶವಾಗಲಿ ಎಂದು ಹೇಳಿದರೆ ಮರ ಮುಗಿಯುತ್ತಿದೆ. ಸಾಮಾನ್ಯರಾದಂತಹ ಮನುಷ್ಯರು ಇಲ್ಲಿ ಬರುವುದು ಶಕ್ಯ ಇಲ್ಲ. ನನಗೆ ಬರುವುದೇ ಇಲ್ಲ. ಆಗಿದ್ದರೆ ದಾಷ್ಟ್ಯವುಳ್ಳ ಯಾರೋ ಒಬ್ಬ ತಮ್ಮವರೊಂದಿಗೆ ಈ ಪ್ರದೇಶವನ್ನು ಸೇರಿದ್ದಾರೆ. ಅವನನ್ನು ನೋಡಿ ಅವನನ್ನು ಬೇಕಾದಂತೆ ಗುಡಿಸಲು ಸಿದ್ಧಪಡಿಸಿಕೊಳ್ಳಬೇಕು. ನನಗವರು ಕಾರಣ ಸಿಕ್ಕಿದರೆ ನೋಡುವುದು ಮಾತ್ರವಲ್ಲ ಅವರನ್ನು ತಿಳಿದು ನಿನ್ನ ಜಾಪವು ಶಿರೋಧಾರ್ಯ ಪ್ರಜೇಶ್ವರನಿಗೆ ಎಲ್ಲ ತಪ್ಪನು ತೊಳೆವೇಗಿಂತು ಎಲ್ಲ ತಪ್ಪನು ತೊಳೆವೇಗಿಂತು ನಿನ್ನನು ಜಗಾನು ಪರಿಹಾರ ಮಾರ್ಗವ ತೋರ್ದೆ ನಿನ್ನನು ಜಗಾನು ಪರಿಹಾರ ಮಾರ್ಗವ ತೋರ್ದೆ ಎಲ್ಲ ಬದುಕಿಂತು ಪರಡ ಎಲ್ಲ ಬದುಕಿಂತು ಪರಡಾಯ್ತೆ ಪ್ರಜೇಶ್ವರನಿ
ಬಂದ್ರಪೋ ಗೆಣೆಕಾರ ಕೂಡ್ಕೊಂಡು ಬಂದ್ರಪೋ ನಮ್ಮ ಬನದಾಗ ಬ್ಯಾಟಿಗಿ ಬಂದ್ರಪೋ ನಮ್ಮ ಬನದಾಗ ಬ್ಯಾಟಿಗಿ ಬಂದ್ರಪೋ ನಮ್ಮ ಬನದಾಗ ಬ್ಯಾಟಿಗಿ ಬಂದ್ರಪೋ ಗೆಣೆಕಾರ ಕೂಡ್ಕೊಂಡು ಬಂದ್ರಪೋ ನಮ್ಮ ಬನದಾಗ ಬ್ಯಾಟಿಗಿ ಬಂದ್ರಪೋ ನಮ್ಮ ಬನದಾಗ ಬ್ಯಾಟಿಗಿ ಬಂದ್ರಪೋ ಗೆಣೆಕಾರ ಕೂಡ್ಕೊಂಡು ಬಂದ್ರಪೋ ಮನಿಗೊಂದು ಜನ ಉಂಟು ಮನಿಗೊಂದು ಜನ ಉಂಟು ನಿರ್ಧಾರ ಕಾಡಾಗಿ ಮನಿಗೊಂದು ಜನ ಉಂಟು ನಿರ್ಧಾರ ಕಾಡಾಗಿ ಜನವಲ್ಲ ಸಮುದ್ರ ಗೆನಬೇಕು ಜನವಲ್ಲ ಸಮುದ್ರ ಗೆನಬೇಕು ಜನವಲ್ಲ ಸಮುದ್ರ ಗೆನಬೇಕು ಮನದಾಗಿ ಹುರ್ಪೇರಿ ಮನದಾಗಿ ಉರ್ಪೇರಿ ಬಿಲ್ಪಾಣ ಕೈ ಸೇರಿ ಮನದಾಗೆ ಉರ್ಪೇರಿ ಬಿಲ್ಪಾಣ ಕೈ ಸೇರಿ ಬನದಾಗ ಬಾಡೋಟ ಉಣ್ಣಬೇಕು ಬನದಾಗ ಬಾಡೋಟ ಉಣ್ಣಬೇಕು ನಮ್ಮ ಬನದಾಗ ಬಾಡೋಟ ಉಣ್ಣಬೇಕು ಗೆಣೆಕಾರ ಕೂಡ್ಕೊಂಡು ಬಂದ್ರಪೋ ನಮ್ಮ ಬನದಾಗ ಬ್ಯಾಟಿಗಿ ಬಂದ್ರಪೋ ನಮ್ಮ ಬನದಾಗ ಬ್ಯಾಟಿಗಿ ಬಂದ್ರಪೋ ಗೆಣೆಕಾರ ಕೂಡ್ಕೊಂಡು ಬಂದ್ರಪೋ ಬಲೆ ಬೀಸಿ ಬಲೆ ಬೀಸಿ ಬಲೆ ಬೀಸಿ ಬಲೆ ಬೀಸಿ ಬಲೆ ಬೀಸಿ ಮೊನ ಬುಳ್ಳಿ ಕಾರ್ಕೋಳಿ ಗಿರಿ ನವಿಲುಗಳನ್ನೆಲ್ಲ ಕಿಡಿದು ಕಟ್ಟಿಡಬೇಕು ಅವುಗಳನ್ನೆಲ್ಲ ಕಿಡಿದು ಕಟ್ಟಿಡಬೇಕು ಅವುಗಳನ್ನೆಲ್ಲ ಹಿಡಿದು ಕಟ್ಟಿಡಬೇಕು ಹುಲಿ ಸಿಂಗ ಹುಲಿ ಸಿಂಗ ಹುಲಿ ಹುಲಿ ಸಿಂಗ ಹುಲಿ ಸಿಂಗ ಹುಲಿ ಸಿಂಗ ಕಾಡಾನೆ ಹಂದಿ ಕಾಡ್ಕೋಣಕ್ಕೆ ಹುಲಿ ಸಿಂಗ ಕಾಡಾನೆ ಹಂದಿ ಕಾಡ್ಕೋಣಕ್ಕೆ ಹಂದಿ ಕಾಡ್ಕೋಣಕ್ಕೆ ಹಂದಿ ಕಾಡ್ಕೋಣಕ್ಕೆ ಸುಳಿವರಿತು ಬಾಣವ ಬಿಡಬೇಕು ಸುಳಿವರಿತು ಬಾಣವ ಬಿಡಬೇಕು ಸುಳಿವರಿತು ಬಾಣವ ಬಿಡಬೇಕು ಗೆಣೆಕಾರ ಕೂಡ್ಕೊಂಡು ಬಂದ್ರಪೋ ನಮ್ಮ ಬನದಾಗ ಬ್ಯಾಟಿಗಿ ಬಂದ್ರಪೋ ನಮ್ಮ ಬನದಾಗ ಬ್ಯಾಟಿಗಿ ಬಂದ್ರಪೋ ಗೆಣೆಕಾರ ಕೂಡ್ಕೊಂಡು ಬಂದ್ರಪೋ ಒತ್ತಿಸಿ ಕಿರುಗಿಚ್ಚು ಒತ್ತೇರಿ ಧ್ವನಿವಾದ್ರೆ ಒತ್ತಿಸಿ ಕಿರುಗಿಚ್ಚು
ಹೊತ್ತೇರಿ ದಣಿ ಹೋದ್ರೆ ಹೊತ್ತಿಸಿ ಕಿರುಗಿಚ್ಚು ಕಿರುಗಿಚ್ಚು ಕಿಚ್ಚು ಕಿಚ್ಚು ಸತ್ತ ಹುಲ್ಲೆಯ ಮಾಂಸ ಸುಡಬೇಕು, ಸತ್ತ ಹುಲ್ಲೆಯ ಮಾಂಸ ಸುಡಬೇಕು, ಸತ್ತ ಹುಲ್ಲೆಯ ಮಾಂಸ ಸುಡಬೇಕು, ಸತ್ತ ಹುಲ್ಲೆಯ ಮಾಂಸ ಸುಡಬೇಕು, ಸತ್ತ ಹುಲ್ಲೆಯ ಮಾಂಸ ಸುಡಬೇಕು. ಹತ್ತಿರ ಹುಳಿ ಹೆಂಡ ಹತ್ತಿರ ಹುಳಿ ಹೆಂಡ ಹತ್ತಿರ ಹುಳಿ ಹೆಂಡ ಹತ್ತಿರ ಹುಳಿ ಹೆಂಡ ಬುಲ್ಡೇನ ಮಾಡಕೊಂಡ್ರೆ ಹತ್ತಿರ ಹುಳಿ ಹೆಂಡ ಬುಲ್ಡೇನ ಮಾಡಕೊಂಡ್ರೆ ಮತ್ತೆ ಸ್ವರ್ಗವ ಸುಡಬೇಕು, ಮತ್ತೇನು ಸ್ವರ್ಗವ ಸುಡಬೇಕು, ಮತ್ತೇನು ಸ್ವರ್ಗವ ಸುಡಬೇಕು. ಬೆಳೆಕಾರ ಕೂಡ್ಕೊಂಡು ಬಂದವು ನಮ್ಮ ಬನದಾಗ ಬ್ಯಾಟಿಗೆ ಬಂದ್ರಪ್ಪು, ನಮ್ಮ ಬನದಾಗ ಬ್ಯಾಟಿಗೆ ಬಂದ್ರಪ್ಪು. ಓ ಬಂದ್ರಪ್ಪೋ ಹೆಂಗಾಯ್ತು ನಮ್ ಬೇಟೆ? ಸರಸಿಯುಳಿದು ರೋಕ್ಷನು ಕ್ರೀಡಿಸುತ್ತಿದೆ, ಮರದ ಮರೆಯು ನೋಡಿ ಸ್ವೈರಿಣಿ ಸ್ಮರಣ ತಾಪದಿ ಪಾಡುಪಡುತ್ತ ಚಂದ್ರಶಿಲೆಯು ಕಡೆದ ವಿಗ್ರಹ ತಂದದ ಮೈಮಾತ ದಂದದ ಮೈಮಾತ ಅಂಬದ ಮೈಮಾಟವನು ಕಂಡಂದು ಸೋತು ನಿಜಾದ ಕನ್ನಿಗೆ ಎಂದಡಿನುವುದು ಚಂದ್ರಜಿಲೆಯು ಗಣದ ವಿಗ್ರಹದಂತದ ಮೈಮಾಟವನು ಕಂಡಂದು ಸೋತು ನಿಜಾದ ಕನ್ನಿಗೆ ಎಂದಡಿನುವುದು ಅಂತದ ಮೈಮಾಟವನು ಕಂಡಂದು ಸೋತು ನಿಜಾದ ಕನ್ನಿಗೆ ಕಾಡ ಚೆಲುವನು ಕಾಡ ಚೆಲುವನು ಸಖನೆ ಕಾಡ ಚೆಲುವನು ನೋಡು ಚೆಲುವನು ಮರದೊಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ಮರದೊಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ನೋಡಿ ಮುಗಿಲ ಕುಣಿವನವಿಲ ನೋಡಿ ಮುಗಿಲ ಕುಣಿವಾನವಿಲ ನೋಡಿ ಮುಗಿಲ ಕುಣಿವಾನವಿಲ ಕುಣಿಲ ನವಿಲ ಕುಣಿವನವಿಲ ಕುಣಿವನವಿಲ ನೋಡು ಗಿಳಿಯ ಜಂಚು ಹವಳ ಜೋಡಿ ಚಿಗರೆ ಪ್ರಣಯದಾದ ಆಡುತ್ತಿರುವ ಸೊಗದ ನೋಟ ಜೋಡಿ ಚಿಗರೆ ಪ್ರಣಯದಾಟ
ಕುಣಿವ ನವಿಲ ನೋಡು ಗಿಳಿಯ ಚಂಚು ಹವಳ ಜೋಡಿ ಚಿಗರೆ ಪ್ರಣಯ ತೋಟ ಮಾಡುತ್ತಿರುವ ತೊಗದ ನೋಟ ನೋಟು ಸಕನೆ ಕಾಟ ಚೆಲುವನು ಸಕನೆ ನೋಟು ಸಕನೆ ಕಾಡ ಚೆಲುವನು ತಗದಗಡ ದಿಮಿ ತಗದಿ ಸೋಮದಗಡ ದಿನ್ನತಿ ದಿಮ್ದಗಡ ತೂಮ್ದಗಡ ದೀಮ್ದಗಡ ದಿನ್ನತಿ ತಗದಗಡ ದಿಮಿದಗಡ ದಿಮಿದಗಡ ದಿನ್ನತಿ ನೋಡು ಸಕನೆ ಚೆಲುವಾ ತಮಾಸೆ ಗಿಳಿದ ನಂದು ಮುನಿವರ ಜನಕಕ್ಕಿಂದು ತಮಾಸೆ ಗಿಳಿದ ನಂದು ಮುನಿವರ ಪುಳಕಗೊಂಡ ಕೇಳು ತಂದು ಪಕ್ಷಿಯೋಚರ ಪುಳಕಗೊಂಡ ಕೇಳು ತಂದು ಪಕ್ಷಿಯೋಚರ ಪಕ್ಷಿ ಕಿಂಚರ ಪಕ್ಷಿ ಕಿಂಚರ ಗಂಡು ಕ್ರೌಂಚ ಹೆಣ್ಣನಂದು ಬಳಿಗೆ ಕರೆಯಿತು ಗಂಡು ಕ್ರೌಂಚ ಹೆಣ್ಣನಂದು ಬಳಿಗೆ ಕರೆಯಿತು ಕಂಡು ಕಾಣದಂತೆ ನಟಿಸಿ ಹೆಣ್ಣು ಮಿರಿಗಿತು ಕಂಡು ಕಾಣದಂತೆ ನಟಿಸಿ ಹೆಣ್ಣು ಮೆರೆಯಿತು ನಿನ್ನ ತೊರೆದು ಬೇರೆಗಿಲ್ಲ ಬೆರೆವೇಗಿರುವುದ ನಿನ್ನ ತೊರೆದು ಬೇರೆಗಿಲ್ಲ ಬೆರೆವೇಗಿರುವುದ ತನ್ನ ರೆಕ್ಕೆ ಎರಳಿಸಲ್ಕೆ ಹೆಣ್ಣು ತಡೆಯುತ್ತ ತನ್ನ ರೆಕ್ಕೆ ಎರಳಿಸಲ್ಕೆ ಹೆಣ್ಣು ತಡೆಯುತ್ತ ಹೆಣ್ಣು ತಡೆಯುತ್ತ ಹೆಣ್ಣು ತಡೆಯುವುದ ಹೆಣ್ಣು ತಡೆಯುವುದ ವಿರತವೇದಕೀಗ ಪ್ರಿಯನೇ ಅಲ್ಪ ವಿಷಯಕ್ಕೆ ಸರಸದಿಂದಲೀಗ ಬಾರಿ ಪ್ರಣಯದಾಟಕ್ಕೆ ಸರಸದಿಂದಲೀಗ ಬಾರಿ ಪ್ರಣಯದಾಟಕ್ಕೆ ಬಾರಿ ಪ್ರಣಯದಾಟಕ್ಕೆ ಪ್ರಣಯದಾಟಕ್ಕೆ ಬಾರಿ ಪ್ರಣಯದಾಟಕ್ಕೆ ಖಗಗಳಿಂದು ರಮಿಸುತ್ತಿರನು ಮುನಿಪ ದೂರದಿ ಖಗಗಳಿಂದು ರಮಿಸುತ್ತಿರನು ಮುನಿಪ ದೂರದಿಯೇ ಮುಗುಳು ನಗುತ್ತಾ ನೋಡುತ್ತಿದ್ದ ನದಿಯ ತೀರದಿಯೇ ಮುಗುಳು ನಗುತ್ತಾ ನೋಡುತ್ತಿದ್ದ ನದಿಯ ತೀರದಿಯೇ ನದಿಯ ತೀರದಿಯೇ ನದಿಯ ತೀರದಿ ನದಿಯ ತೀರದಿ ಬಂದನಾಗ ಬೇಟೆಗೆಂದು ಕೋರಿಲುದ್ದಕ ಬಂದನಾಗ ಬೇಟೆಗೆಂದು ಕೋರಿಲುದ್ದಕ ತಂದ ಬಲೆಯ ಎದೆದು ಕಾದನ ಕಿರಾತಕ ತಂದ ಬಲೆಯ ಎದೆದು ಕಾದನ ಕಿರಾತಕ
ದೂರದಲ್ಲಿ ಖಗಗಳಿರವ ಕಂಡು ತೋಷದಿ ದೂರದಲ್ಲಿ ಖಗಗಳಿರವ ಕಂಡು ತೋಷದಿ ಕ್ರೂರ ಶರವ ತೆಗೆಯುತ್ತಿಸಿದ ಬೇಡ ರೋಜದಿ ಕ್ರೂರ ಶರವ ತೆಗೆಯುತ್ತಿಸಿದ ಬೇಡ ರೋಜದಿ ಎಸೆದ ಬೇಡ ರೋಜದಿ ಎಸೆದ ಬೇಡ ರೋಜದಿ ಪ್ರಾಣದ ಹದಿಯಳು ಪ್ರಾಣವ ದುರಿಯುವುದು ಜೂಣಿಯೊಳಗಿದು ಬೆಳ್ಳಕ್ಕಿ ಕಾಣುದಲದ ಚಿತ್ಕರಿಸುದ ದುಃಖದಿ ತಾನುಲಿಯುವುದು ಬೆನ್ನಳು ಉಕ್ಕಿ ದೂರನೊಳ ಶೃಂಗಾರವ ನೋಡಿ ಉದಾರ ಮನದೊಳ ಮುನೀರನು ಚೀರುತ ಹಕ್ಕಿಯು ಹಾರಾಡುವುದರಲ್ಲಿ ಕೂನ ನಿಜಾದನು ಬಳಿ ಬರನು ಕಣ್ಣಲ್ಲಿ ಕೆಂಗಿರಿ ತೂತಿದರೆ ಹೆಚ್ಚಿನ ದುರ್ಗವಿಕನು ಪಟ್ಟಿದ ನರಿಯದ ಕರುಣೆಯೊಳ ಮುನಿ ತನ್ನನೆ ಮರೆತಿತ್ತನು ಶಾಪು ಮರೆತಿತ್ತನು ಶಾಪು ತನ್ನನೆ ಮರೆತಿತ್ತನು ಶಾಪು ಬಯಕೆಗೊಂದಿದೆ ಸಲಿಸುವೆಯನಲ್ಲ ಕೆಲಸಮಯವಾಯಿತು ಪಯಣವಿಲ್ಲದೆ ಮನಕ್ಕೆ ಗೆಲವಿಲ್ಲ ಕೆಲಸಮಯವಾಯಿತು ಪಯಣವಿಲ್ಲದೆ ಮನಗೆ ಗೆಲವಿಲ್ಲ ನಯನ ಪುಣ್ಯಾಶ್ರಮದ ದರ್ಶನ ಬಯಸೆ ಕಿವಿಗಳು ಮಧುರ ವೇದಾಧ್ಯಯನ ನಯನ ಪುಣ್ಯಾಶ್ರಮದ ದರ್ಶನ ಬಯಸೆ ಕಿವಿಗಳು ಮಧುರ ವೇದಾಧ್ಯಯನ ನಾಸಿಕ ಹವಿಯ ಕಂಪನು ಬಯಸುತ್ತಿಗ ಬೆನ್ನಿಂದ್ರಿಯಂಗಳು ಓ ಬಯಕೆಯೊಂದಿದೆ ಸಲಿತುವೆಯನಲ್ಲ ನಲ್ಲ ಚಿತ್ತವಿದ್ದಲೆ ದೇವಿಯೇ ಇತ್ತನಾ ಜಯ ರಾಮ ದೇವಿ ಚಿತ್ತವಿದ್ದಲೆ ದೇವಿ ಇತನ ಜಯ ರಾಮ ಅರ್ತಿಯೊಳಿ ಬೇಡಿದ ಇತನ ಜಯ ರಾಮ ಅರ್ತಿಯೊಳ್ ನೀ ಬೇಡಿದ ಚಿತ್ತದ ಜಯದಿರ ಉತ್ತಮ ಕಾನನ ದತ್ತ ಕೊಂಡೊಯ್ಯನು ಚಿತ್ತದಾಶಯತೆರ ಉತ್ತಮ ಕಾನನ ದತ್ತ ಕೊಂಡೊಯ್ಯನು ದೇವಿ ಚಿತ್ತವಿದು ಅಂಬಿಟವೇ ನಿನ್ನಯ ವಚನ ಹಿತವೇ ನಿನ್ನಯ ವಚನ ಸೌಮಿತ್ರಿ ಹಠ ಕೋಪಿದ
ರಮಣ ಸಟೆಯಲ್ಲವಲ್ಲ ನಿಚ್ಚಟ ಶ್ರದ್ಧೆಗಿಂದರಿ ಕಟಿಬದ್ಧನಾದೆ ಅಟವಿಗಿನ್ ಒಯ್ವರೆ ಸಟೆಯಲ್ಲವಲ್ಲ ನಿಚ್ಚಟ ಶ್ರದ್ಧೆಗಿಂದಲಿ ಕಟಿಬದ್ಧನಾದೆ ಜಟವಿಗೆ ಒಯ್ವರೆ ದಿಟವೇ ನಿನ್ನಯ ವಚನ ಸೌಮಿತ್ರಿ ಹಠ ಕೊಪ್ಪಿದನೆ ರಮಣ ಸೌಮಿತ್ರಿ ದಿಟವೇ ನೋಡಿ ದುಃಖದೊಳಿಂದು ತನ್ನೊಳಗಾಡುತ್ತಿಗ ಮೈದು ನನ್ನ ಮಗವನು ನೋಡಿ ಈತ ಭಾಗ ಶತ್ರುಘ್ನ ಸ್ವಸ್ಥವೇ ಪುರದಲ್ಲಿ ಪೃಥ್ವಿಪತಿ ತೋಯ ಚಿತ್ತದಿಂದಿಗನೇ ಪೃಥ್ವಿಪತಿ ಸಂತೋಷ ಚಿತ್ತದಿನು ಮಾತೆಯರು ತಂಗಿಯರು ಖ್ಯಾತ ಲಕ್ಷ್ಮಣ ಭರತ ಸಾತಿ ಜಯದಲ್ಲಿ ಕರೆನ್ನಿ ತಿಳುಗು ಮುದದಿ ಶತ್ರುಘ್ನ ಜನನೀ ಇಲ್ಲದೆಡೆ ಎನಿತು ಸಂಪದವಿರಲು ಮನಕ್ಕೆ ಮುದವಿವುದೇ ಕಿರಣವಿಲ್ಲದ ಸೂರ್ಯ ಹರಣವಿಲ್ಲದ ಕಾಯ ಕಿರಣವಿಲ್ಲದ ಸೂರ್ಯ ಹರಣವಿಲ್ಲದ ಕಾಯ ಇರಲೇನು ನೀನಿಲ್ಲದಿರುವ ಪುರವಂತೆ ಅಮ್ಮ ಕಿರಣವಿಲ್ಲದ ಸೂರ್ಯ ಹರಣವಿಲ್ಲದ ಕಾಯ ಇರಲೇನು ನೀನಿಲ್ಲದಿರುವ ಪುರವಂತೆ ಜನನೀ ಸುಚರಿತ ಸಕಲ ಸುಗುಣ ಸಾಂತ ಸುಚರಿತ ಸಕಲ ಸುಗುಣ ಸಾಂತ ಎನ್ನ ವಚನ ಆಲಿಸು ದಿವಿಜೇಂದ್ರ
ನಾನು ನನ್ನೊಳಗೆ ನಿಧಿಯಾಗಿ ಸಂರಕ್ಷಿಸಿ ನಿಮ್ಮ ಪಾದಮೂಲದಲ್ಲಿ ಒಂದು ವಿನ್ನಹ ಮಾಡಿದ್ದೇನೆ. ಏನು? ಅವತರಿಸು ಸರ್ವಜ್ಞ ನೀನು
ಅವತರಿಸು ಸರ್ವಜ್ಞನೀತೋ ಈಶ್ವರೇ, ಕೆಂಜಡೆಯ ವಿಶ್ವನಾಥನೇ ಪ್ರಕಟನಾದನು ಅಂತ ಅನ್ನಿಸ್ತದೆ. ಸತ್ಯ ನಿರ್ಣಯವನ್ನು ಒದಗಿಸಿಕೊಡುವಂತಹ ಉದ್ದೇಶದಿಂದಲೇ ಇಲ್ಲಿಗೆ ಆಗಮಿಸಿದವರಾದ್ದರಿಂದ ಪರಿಪೂರ್ಣವಾದಂತಹ ಜ್ವಾಜ್ವಲ್ಯ ಮಾನಸೆಯನ್ನು ನನ್ನ ಮುಂಭಾಗದಲ್ಲಿ ಪ್ರಕಟಿಸುವುದಕ್ಕೆ ತೊಡಗಿದ್ರು ಅಂತ ಅನ್ನಿಸ್ತದೆ.
ಸರ್ವ ಸಮರ್ಪಣಾ ಭಾವದಿಂದ, ಕೃತಕೃತ್ಯತೆಯ ಧನ್ಯತಾ ಭಾವದಿಂದ ಯಾವಾತನು ಕರ್ಮವನ್ನೇ ಸಗುತ್ತಾನೆ ಅವನು ಪೂರ್ಣ ಫಲವನ್ನು ಹೊಂದುವಂತಹ ಅರ್ಹತೆಯನ್ನು ಗಳಿಸಿದವನಾಗುತ್ತಾನೆ ಅನ್ನುವುದನ್ನು ತೋರಿಕೊಡುವುದಕ್ಕಾಗಿಯೂ ಅನ್ನುವಂತೆಯೇ ಋಷಿಗಣದ ಮಧ್ಯದಲ್ಲಿ ಜ್ವಾಜ್ವಲ್ಯಮಾನವಾಗಿ ಪ್ರಜ್ವಲಿಸುತ್ತಿರುವಂತಹ ಯಜ್ಞೇಶ್ವರನ ಬಗೆಯಲ್ಲಿ ನನ್ನ ಗುರುಗಳ ದರ್ಶನ ನನಗಾಗುತ್ತದೆ. ಈಗ ವೇಷಗಳ ಪ್ರವೇಶ ಕ್ರಮಗಳಲ್ಲೆಲ್ಲ ಭಿನ್ನತೆ ಅಂತ ಉಂಟಾ? ಅಂದ್ರೆ ಯಾವುದೇ ಒಂದು ಉದಾಹರಣೆಗೆ ಈಗ ಅಭಿಮನ್ಯು ಮತ್ತೆ ಅಭಿಮನ್ಯುನ ಸಾರಥಿ ಅಂತ ತಗೊಂಡ್ರೆ ಅದರಲ್ಲೆಲ್ಲ ಪ್ರವೇಶದ ಕ್ರಮದಲ್ಲೆಲ್ಲ ವಿಭಿನ್ನತೆ ಅಂತ ಉಂಟಾ? ಭಿನ್ನತೆ ಇಲ್ಲ. ಯಾರು ಹೇಳಿದ್ದು ಅಭಿಮನ್ಯುಗೆ ಅಷ್ಟು ಸ್ಪೀಡ್ ಕುಣಿಲಿಕ್ಕೆ ಕೊಡದಷ್ಟು ಸ್ಪೀಡ್ ತಾಳ ಕೊಟ್ಟು ಅವನನ್ನು ಕುಣಿಸಬೇಕು ಅಂತ ಯಾರು ಹೇಳಿದ್ದು? ನಾನು ಹೇಳ ಸ್ವಾಮಿ, ಸ್ಪಷ್ಟ ಹೇಳ್ತೇನೆ. ಯಾವುದೇ ವೇಷ ಪ್ರವೇಶಕ್ಕೆ ಮೊದಲು ಒಂದು ತುಂಡು ಪದ್ಯತೆ ಕೊಡುತ್ತೇವೆ, ಅದು ನಮ್ಮ ಪ್ರಸಂಗದಲ್ಲಿ ಉಂಟು. ಅದು ಏನು ಅಂತ ಹೇಳಿದ್ರೆ ಭಾಗವತರು ಚೆಂಡೆ ಅವರಿಗೆ ಆ ನಡೆಯನ್ನು ತೋರಿಸಿಕೊಡುದು. ಇದನ್ನು ನಾನು ಮೊನ್ನೆ ಒಬ್ಬರಲ್ಲಿ ಹೇಳಿದೆ. ಇಂತು ಚಿಂತಿಸುತ್ತಲಿರಲಭಿಮನ್ಯು ಮಹಾಂತ ಪರಾಕ್ರಮದಿ, ಈ ಒಂದು ನಡೆ. ಇದಕ್ಕೆ ಮುಕ್ತಾಯ ಕೊಟ್ಟಲ್ಲಿಗೆ ಈ ನಡೆಗೆ ಬಂತದ್ದು ಆ ಲಯವನ್ನು ಈ ಲಯವನ್ನು ತಗೊಳ್ಬೇಕು. ಹೌದು, ಅದನ್ನು ನಿತ್ತಲ್ಲಿಗೆ ಈ ಲಯದಲ್ಲಿ ಪಪ್ಪನೆ ಬಿಡು ಬಿಡು ಇದೇ ಲಯ ಬಂತು ನೋಡಿ. ಇದಕ್ಕೆ ಎಲ್ಲಕ್ಕೂ ಒಂದು ಸಂದರ್ಭಗಳಂತ ಉಂಟು. ವೇಷದವನಿಗೆ ಕುಣಿಲಿಕ್ಕೆ ಕೊಡುವುದಿಲ್ಲ, ಭಾಗವತರ ತಾಳ ಸ್ಪೀಡ್ ಎಷ್ಟು ಅಂತ ಹೇಳಿದ್ರೆ ಚೆಂಡೆ ಅವರಿಗೆ ಕೈ ಮಗುಚುದಿಲ್ಲ, ಅಷ್ಟು ಸ್ಪೀಡ್. ಯಾವ ಲೆಕ್ಕಾಚಾರದಲ್ಲಿ ಉಂಟಿದು ನನಗೆ ಗೊತ್ತಿಲ್ಲ. ಇದು ನಾನು ನಿಷ್ಠೂರವಾಗಿ ಹೇಳ್ತೇನೆ. ನಾನು ಈಗ ಅತಿಗಾಯನ ಪ್ರವೇಶಕ್ಕೆ ಭಾಗವತರೊಂದು ಏನಂತ ಕೊನೆ ಮೀಸಗಳ ತಿರುಗುತ್ತ ಅಂತ ಹೇಳಿದ ನಂತರ ಆ ಲಯಕ್ಕೆ ಅತಿಗಾಯನಕ್ಕೆ ಪ್ರವೇಶ ಕೊಡುದು ಎಲ್ಲ ಭಾಗವತರ ಕೈಯಲ್ಲಿ ಉಂಟು ಎಂಬುದಕ್ಕೆ ಹೇಳಿದ್ನ. ಇದನ್ನು ಪ್ರಸಂಗ ಬರೆಯುವಾಗ ಪ್ರಸಂಗ ಕರ್ತರೇ ಬರೆದು ಹಾಕಿದ್ದಾರೆ. ಇದು ನಾವು ಮಾಡಿಕೊಳ್ಳುವುದಲ್ಲ, ಇದು ಇನ್ನೊಬ್ಬ ಭಾಗವತ ಹಾಡಿದ್ರು ಹಾಗೆ ಹಾಡ್ತಾನೆ. ಏನು ಹಾಳಾಗ್ಲಿಲ್ಲ, ನಾವು ಸುಮ್ಮನೆ ಅದ ಹಾಳಾಗಿದೆ, ಅದು ಹೋಗಿದೆ, ಇದು ನಶಿಸಿದೆ, ಅದು ಪುನಃ ಅದಕ್ಕೆ ಮಿಕ್ಸ್ ಆಗಿದೆ, ನಾವು ಸುಮ್ಮನೆ ಗ್ರಹಿಸಿಕೊಳ್ಳೋದು ಏನೂ ಆಗ್ಲಿಲ್ಲ. ಅದು ಅದರಷ್ಟಕ್ಕೆ ಉಂಟು. ಈ ಬೆಳಗಿನ ಜಾವ ಅಂದ್ರೆ 4ನೇ ಕಾಲದ ಬಣ್ಣದ ವೇಷಗಳನ್ನು ಕುಣಿಸುವಲ್ಲಿ ಅದರಲ್ಲಿ ಏನಾದ್ರೂ ವಿಶೇಷತೆ ಉಂಟಾ? ಯಾಕೆಂತಂದ್ರೆ ಈಗ 4ನೇ ಕಾಲ ಅಂತಂದ್ರೆ ಈಗ ಸಾಮಾನ್ಯರಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದೇನು ಅಂತಂದ್ರೆ ಅದು ಸ್ಪೀಡ್ ಅಂತ. ಹೌದು, ಸ್ಪೀಡ್. ಸ್ಪೀಡ್ ಅಂದ್ರೆ ಯಾವ್ದ್ರಲ್ಲಿ? ತಾಳದಲ್ಲಿ ಸ್ಪೀಡ್ ಅಲ್ಲ, ಅದರ ಓಘದಲ್ಲಿ ಸ್ಪೀಡ್. ಅಂದ್ರೆ ಪ್ರಸಂಗದ ಓಘದಲ್ಲಿ ಮಾತ್ರ ಸ್ಪೀಡ್, ಅದು ಸ್ಪೀಡ್. ಯಾಕಂತ ಹೇಳಿದ್ರೆ ಅದು ಎಲ್ಲ ಹಾಡುವ ತಾಳಗಳು ಸ್ವಲ್ಪ ಸ್ಪೀಡ್ ಆಗಿರ್ತದೆ, ಹಾಗಂತ ಅಷ್ಟೇ ಫೋರ್ಸ್ ಅಲ್ಲಿ ಇರ್ತದೆ. ಆ ಕಾಲದಲ್ಲಿ ಮತ್ತೆ ಬೆಳಕಿನ ಜಾವ ಅಂತ ಹೇಳುವಾಗ ಅದೊಂದು ಸ್ಪೆಷಲ್ ಇಂಟ್ರೆಸ್ಟ್. ಹೌದು, ಶ್ರುತಿ ಏರಿಸಿ ಭಾಗವತರುಗಳಿಗೊಂದು ಇಂಟ್ರೆಸ್ಟ್, ಕಂಠವು ಸ್ವಲ್ಪ ಶುದ್ಧವಾಗಿರ್ತದೆ, ಸ್ವಲ್ಪ ಉಮೇದಿರ್ತದೆ, ವೇಷಧಾರಿಗಳಿಗೂ ಸ್ವಲ್ಪ ಆ ಹೊತ್ತಿಗೆ ಅದು ಒಂದು ಓಘ ಅಷ್ಟೇ. ಮತ್ತೆ ಸ್ಪೀಡು 4ನೇ ಕಾಲದಲ್ಲಿ ಭಯಂಕರ ಸ್ಪೀಡ್, ಕುಣಿಲಿಕ್ಕೆ ಕೂಡ ಸ್ಪೀಡ್ ಅಂತ ಲೆಕ್ಕಾಚಾರಗಳಲ್ಲ. ಬಣ್ಣದ ವೇಷಕ್ಕೂ ಉಂಟು, ಅದಕ್ಕೂ ಸ್ಲೋ ಆಗಿ 1ನೇ ಕಾಲದಲ್ಲಿ. ಈಗ ನೋಡಿ, ಈಗ ದೇವೇಂದ್ರನೇ ಪೀಠಿಗೆಗೆ ಆ ಭೋಗವನ್ನು ಕೊಟ್ಟರೆ ದೇವೇಂದ್ರ ಅದು ಪೀಠಿಗೆ ಆಗ್ತದ? ಹೌದು ಹೌದು. ಧರಣಿ ಕೇಳು ಇಷ್ಟು ನಿಧಾನ ಕೊಟ್ಟರೆ ಮಾತ್ರ ದೇವೇಂದ್ರನ ಕೊಟ್ಟೋಲಾಗ ಆಗ್ತದೆ. ಹೌದು, ಬೆಳಿಗ್ಗೆ ಕೂಡ ದೇವೇಂದ್ರ ಬಂದ ಅಂತೇಳಿ ಅದನ್ನು ತೆಗೆದು ಧರಣಿ ಅಂತ ಕೊಟ್ರೆ ಏನಾದಿತ್ತು? ಅದಕ್ಕೆ ಅದರದ್ದೇ ಆದಂತ ಓಘ ಅಂತ ಉಂಟು. ನಾವು ಅದನ್ನು ಕಾಲ ಅಂತ ನಾವೊಂದು ಸಣ್ಣ ವಿಷಯದಲ್ಲಿ ಹೇಳುದು. 1ನೇ ಕಾಲ ಅಂತ, 2ನೇ ಕಾಲ ಅಂತ, 3ನೇ ಕಾಲ. ಅದು ಕಾಲ ಅಲ್ಲ, ಅದರ ಒಂದು ಓಘ. ಅದೇ ಪ್ರಸಂಗದ ಒಂದು ಸ್ಪೀಡ್. ಅದರಲ್ಲಿ ಬಣ್ಣದ ವೇಷ ತಾಳದಲ್ಲಿ ಸ್ವಲ್ಪ ಸ್ಪೀಡ್ ಇರ್ತದೆ, ಅದು ಕುಣಿತಾರೆ ಅವರು. 2 ಗುತ್ತು ಹಾರುವಲ್ಲಿ 1 ಗುತ್ತು ಆದ್ರೂ 1 ಸುತ್ತಾದ್ರೂ ಹಾಕಿ ಅವ್ರು ನಿಲ್ಲಿಸ್ತಾರೆ ಅವರು. ಯಾಕಂತ ಹೇಳಿದ್ರೆ ಒಬ್ಬ ಬಣ್ಣದ ವೇಷಧಾರಿ ಆದವರು ಅವರು ಬೆಳಿಗ್ಗೆ ರಾತ್ರಿ 8 ಗಂಟೆಗೆ ಚಿಟ್ಟಿಟ್ಟವರು, ಅವರೇ ಪ್ರವೇಶವೇ 4 ಗಂಟೆಗೆ ಬೆಳಿಗ್ಗೆ. ಅದು ಅದು ಮೊದಲಿನಿಂದ ನಡ್ಕೊಂಡು ಬಂದದ್ದು. ಅದು ಆ ಸ್ಪೀಡ್ ಇರ್ತದೆ. ಸರಿ, ಆಮೇಲೆ ಯಾವುದೇ ಒಂದು ವೇಷಕ್ಕೆ ಅತೀ ಕುಣಿಬಾರ್ದು ಅಂತ ಏನಾದ್ರೂ ಉಂಟಾ? ಅಂತ ಇಂತಿಷ್ಟೇ ಕುಣಿಬೇಕು ಅಂತ ಏನಾದ್ರೂ ಉಂಟು. ಈಗ ನೋಡಿ, ಕಿರೀಟದ ವೇಷಗಳು ಯಾವಾಗಲೂ ಅದಕ್ಕೆ ಅದರದ್ದಾದ ಒಂದು ಸ್ಪೀಡ್, ಘನತೆ ಉಂಟು. ಅದು ಆ ಸುತ್ತುಗಳು, ಮತ್ತೆ ಪುಂಡು ವೇಷ ಹಾರಿದಾಗ ಡಬಲ್ ಗುತ್ತು ಹಾರಿಕೊಂಡು ಅದೆಲ್ಲ ಮಾಡಿದ ಕೂಡಲೇ ಅದನ್ನು ನಮಗೆ ಅಂತ ವೇಷವನ್ನು ನೋಡ್ಲಿಕ್ಕೂ ಕಷ್ಟ ಆಗ್ತದೆ. ಅದು ಕಿರೀಟ ಕಟ್ಟಿದ ಒಂದು ಜಾಪು, ಅದಕ್ಕೆ 3 ಸುತ್ತು ಹಾರಿ ಅವರು ಒಂದು ಸುತ್ತು ಬಂದು ನಿಂತರೆ ಚಂದ. ಪುಂಡು ವೇಷದವರಿಗೆ ಅವರದೇ ಆದ ಸ್ವಾತಂತ್ರ್ಯ ಉಂಟು. ಹಾರುವುದರಲ್ಲಿ ಮಾತ್ರ, ಎಲ್ಲ ವಿಷಯದಲ್ಲಿ ಅಲ್ಲ. ಮತ್ತೆ ಅರ್ಥ ಮಾತಾಡುವುದರಲ್ಲಿ ಅಷ್ಟು ಹಾರಿ ಮತ್ತೆ ಅರ್ಥ ಮಾತಾಡ್ಲಿಕ್ಕೆ ಕೂಡದಷ್ಟು
ಹಾರಿದ್ರೆ ಅದು ಸಮಸ್ಯೆ ಆಗ್ತದೆ, ವೇಷದವರಿಗೆ ಸಮಸ್ಯೆ, ಅಂದ್ರೆ ಎಲ್ಲವೂ ಸಮಸ್ಯೆ. ಅಂದ್ರೆ ಪ್ರಸಂಗೋಚಿತವಾಗಿ ನೋಡಿಕೊಂಡು ಯಾವುದಕ್ಕೆ ಕುಣಿಬೇಕು, ಯಾವುದಕ್ಕೆ ಆ ಒಂದು ಇದನ್ನು. ನಮ್ಮಲ್ಲಿ ಎಷ್ಟೋ ಜನ ಪುಂಡು ವೇಷಧಾರಿಗಳಿದ್ರು, ಅವರು ಕೂಡ ಎಷ್ಟು ಚಂದವಾಗಿ ಅದನ್ನು ನಿಭಾಯಿಸ್ತಾ ಇದ್ರು ಎಂಬುದಕ್ಕೆ ನಾನು ಉದಾಹರಣೆ ಹೇಳಿದ್ದು. ಕ್ರಿಶ್ಚಿಯನ್ ಬಾಬು ಆಗಲಿ, ಶ್ರೀಧರ ಭಂಡಾರಿ ಅಂತವರಾಗ್ಲಿ ಹೇಳಿದ್ ನಾವು ಹಳೆ ಕಾಲದ ಒಂದು ಪುಂಡು ವೇಷಧಾರಿಗಳು. ಅವ್ರು ಯಾವ ವೇಷ ಮಾಡಿದ್ರು ಚಂದ, ಅದು ಅಚ್ಚುಕಟ್ಟು, ಅದು ಇವತ್ತಿಗೂ ಹಾಗೆ ಉಂಟು. ಅವ್ರಿಗೀಗ ಕುಣಿಲಿಕ್ಕೆ ಕಷ್ಟ ಆಗ್ತದೆ, ಪ್ರಾಯ ಆಯ್ತು, ಆರೋಗ್ಯದ ಸಮಸ್ಯೆ ಬಂದ್ರು ಇವತ್ತು ಅವರು ಒಂದು ಸುತ್ತು ಬಂದ್ರೆ ಅಷ್ಟು ಚಂದ. ಯಾಕಂತ ಹೇಳಿದ್ರೆ ಇದು ತಿಂಕಿನಲ್ಲಿ ಇಂಥದ್ದು ಒಂದು ಇತ್ತು ಮಾರಾಯರ ಒಂದು ಕಾಲದಲ್ಲಂತ ಹೇಳಿಸುವಂತದ್ದನ್ನು ನೋಡ್ಬೇಕಾದ್ರೆ ಅಂತ ವೇಷವನ್ನೇ ನೋಡ್ಬೇಕಷ್ಟೇ. ಅವ 100 ಅಲ್ಲ 200 ಗುತ್ತು ಹಾರಿದ್ರು, ಹಾರಿದ ಕೂಡಲೇ ಅವ ಪುಂಡು ವೇಷಧಾರಿ ಆಗುದಿಲ್ಲ, ಖಂಡಿತ ಆಗುದಿಲ್ಲ. ಅದರಂತೆ ಆದ ಸ್ಪೀಡ್ ಉಂಟು. ಈಗ ಅಭಿಮನ್ಯು ನೋಡುವಾಗಲೇ ಬರುವಾಗಲೇ ಅಭಿಮನ್ಯು ಬಂದರು, ಬಬ್ರುವಾನ ಪ್ರವೇಶ ಆಯ್ತು, ಅದು ಆ ರೀತಿಯಲ್ಲಿ ಉಂಟು. ಅದು ಸ್ಪೀಡು ಅಥವಾ ಬಹಳ ಸ್ಲೋ ಆ ಲೆಕ್ಕಾಚಾರ ಅಲ್ಲ. ಪುಂಡು ವೇಷದವರ ಕ್ರಮ, ಅವರ ಇದು ನಾಟ್ಯದ ಕ್ರಮ, ಅವರು ಬರುವಂತಹ ಸುತ್ತುಗಳು, ಆ ಚಂದ, ಆ ಕಣ್ಣಿನ ಹೊಳಪು, ಕಣ್ಣಿನಲ್ಲಿರುವ ಭಾವ, ಇದು ಎಲ್ಲವೂ ತಕ್ಕ ಕಾರಣ ಆಗಿದೆ. ದೊಂದಿರಾಳ ಇದೆಲ್ಲ ಮುಂಚೆಲ್ಲ ಎಲ್ಲ ಹೆಚ್ಚಿನ ಈ ಖಳಪಾತ್ರಗಳಿಗೆ ಅದಕ್ಕಿದಕ್ಕೆಲ್ಲ ಇತ್ತು. ಈಗಿನ ಸಂದರ್ಭಕ್ಕೂ ಕೂಡ ದೊಂದಿರಾಳದ ಅವಶ್ಯಕತೆ ಉಂಟು ಅಂತ ನಿಮ್ಗೆ ಅನ್ನಿಸ್ತದೆ, ಅಥವಾ ಅದನ್ನು ಕೈ ಬಿಡಬಹುದಾ? ಹೇಗೆ? ಅದು ಬೇಡ, ದೊಂದಿರಾಳ ಬೇಕು. ಯಾಕಂತ ಹೇಳಿದ್ರೆ ಮೊದಲು ದೊಂದಿ ಎಂಬುದು ಅದು ಬೆಳಕಿನ ವ್ಯವಸ್ಥೆಯೂ ಆಗಿತ್ತು ಒಂದು ಕಾಲದ ರೀತಿಯಲ್ಲಿ. ಹೌದು, ಅದು ಇವತ್ತಿನವರೆಗೆ ನಡ್ಕೊಂಡು ಉಂಟು. ಹೌದು, ಅದು ಈಗ ಕಟೀಲು ಮೇಳದಲ್ಲಿ ಹೇಗಾಗಿದೆ ಗೊತ್ತಿಲ್ಲ. ಈಗ ಒಬ್ಬ ಜೀಟಿಗೆ ಇಟ್ಕೊಂಡು ದೇವರು ಬರುವಾಗ ರಂಗಸ್ಥಳದಲ್ಲಿ ಬಂದ ಒಬ್ಬ ಪದ್ಧತಿಯನ್ನು ನೀವು ನೋಡಿದೀರ? ಈಗಲೂ ಉಂಟು. ಇದು ಏನು ಅಂತ ಹೇಳಿದ್ರೆ ಆವತ್ತಿನ ಪದ್ಧತಿಯನ್ನು ಇವತ್ತು ಆ ರೂಪದಲ್ಲಿ ತೋರಿಸುವುದು. ಹೌದು ಹೌದು. ಯಾಕಂದ್ರೆ ಎಲ್ಲವೂ ನಶಿಸಬಾರ್ದು. ಈಗ ನೋಡಿ, ಇವತ್ತೀಗ ಮಹಿಷಾಸುರ ಬಂದ್ರೆ ಆ ಮೇಕಪ್, ಆ ವೇಷ, ಅದಕ್ಕೆ ದೊಂದಿರಾಳ ಇದ್ರೆ ಬಹಳ ಖುಷಿ. ಹೌದು, ಒಂದು ಚಂದವೇ ಬೇರೆ, ಅದಕ್ಕೆ ಒಂದು ಚಂದವೇ ಬೇರೆ. ಹಾಗಂತ ಅದನ್ನು ನೀವು ಕೇಳಲಿಲ್ಲ ಬ್ಯಾಂಡು ಅಲಗಬೇಕಂತ, ಅದು ಖಂಡಿತ ಬೇಡ. ಯಾಕಂತ ಹೇಳಿದ್ರೆ ನಮ್ಮ ಯಕ್ಷಗಾನದಲ್ಲಿ ಅದಿಲ್ಲ. ಅದು ಯಾವಾಗ ಹರಿದು ಬಂದದ್ದು ನನಗೆ ಗೊತ್ತಿಲ್ಲ. ಅಥವಾ ದುಡ್ಡಿದ್ದವರು ಮಾಡಿದ ವ್ಯವಸ್ಥೆ ಇರಬಹುದು. ಏನು ಗಮ್ಮತ್ತು ಮಾಡುವುದು ಮಾರ್ಯಾರ, ಎಂತದ್ದು ದೊಡ್ಡ ಬ್ಯಾಂಡ್ ಏನವರನ್ನ ಹೇಳುವ, ಅವರನ್ನ ಹೇಳುವ, ಇವರನ್ನ ಹೇಳುವ ಅಂತ ಹೇಳಿ ಮಾಡಿದ ವ್ಯವಸ್ಥೆ ಇರಬಹುದು ವಿನಃ ನಾನು ಅದನ್ನು ಮೆಚ್ಚುವುದಿಲ್ಲ. ನನಗೆ ಅಷ್ಟು ಹಿತ ಅಲ್ಲ. ಯಾಕಂತ ಹೇಳಿದ್ರೆ ಯಕ್ಷಗಾನದ ಬರುವ ತೀರ್ಥ ತಗದ ನಮ್ಮ ಯಕ್ಷಗಾನ ಚೆಂಡೆ, ಜಾಗಟೆ, ಮದ್ದಳೆ, ಚಕ್ರತಾಳದಲ್ಲೇ ಬರ್ಬೇಕು ಆವೇಶ. ಆಮೇಲೆ ದೊಂದಿರಾಳ ಇದು ಏನು ಬ್ಯಾಂಡ್ ವಾದ್ಯ ಮಾತ್ರ ಅಲ್ಲ, ರಂಗಸ್ಥಳದ್ದು ಅತಿಯಾದ ಅಲಂಕಾರ ಬೇಡ, ಅಗತ್ಯ ಇಲ್ಲ ಅದು. ಯಾಕೆ ಈಗ ದೇವಿಗಾದ್ರೂ ಅಷ್ಟೇ, ಅವನಿಗೆ ಲಕ್ಷಗಟ್ಟಲೆ ಒಂದು ದೇವಿಗೆ ಲಕ್ಷ ಖರ್ಚು ಮಾಡಿದರೆ ದೇವಿಯ ಮುಖ ಕೂಡ ಕಾಣೋದಿಲ್ಲ. ಆ ರೀತಿಯಲ್ಲಿ ಹೂವು ಹಾಕಿ ಯಾಕೆ ಮಾಡ್ತಾರೆ? ಅದು ದೇವಿಯ ಅಥವಾ ಒಂದು ಹೂವಿನ ರಾಶಿಯ ಇದು ಫ್ಲವರ್ ಸ್ಟಾಲ್ ಉಂಟಲ್ವಾ, ದೇವಿಯನ್ನು ನೋಡೋದನ್ನು ಬೇಸರ ಮಾಡೋದು. ನಾನು ಯಾರನ್ನು ತಮಾಷೆ ಮಾಡಿದ್ದಲ್ಲ, ನಮಗೆ ಒಂದು ಕಲ್ಪನೆ ಉಂಟಲ್ಲ ಸ್ವಾಮಿ, ನಮಗೆ ಒಂದು ಮೈಂಡ್ ಕಾಣಬಾರದು. ದೇವರಿಗೂ ಬೇಕು. ಈಗ ನಾವು ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತೇವೆ, ದೇವರಿಗೆ ಅಲಂಕಾರ ಮಾಡಿ ಎಷ್ಟು ಬೇಕು ಅಷ್ಟನ್ನು ಯೂಸ್ ಮಾಡ್ಬೇಕು. ಇಲ್ಲಾಂದ್ರೆ ದೇವರ ವಿಗ್ರಹ ಕಾಣದ ರೀತಿಯಲ್ಲಿ ನಾವು ಹೂವು ಹಾಕಿದ್ರೆ ಅದಕ್ಕೆ ಅರ್ಥ ಉಂಟ? ಅದನ್ನೆಲ್ಲ ನಾನು ಮೆಚ್ಚುವುದಿಲ್ಲ. ಅದಕ್ಕೆ ಅದು ಚಂದ ಬೇಕು. ಈಗ ನೋಡಿ, ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಯುವುದು ಅಥವಾ ವೇಷಧಾರಿಗಳ ಕುಣಿತಕ್ಕೆ ಸರಿಯಾಗಿ ಹಿಮ್ಮೇಳ ಬಾರಿಸುವುದು, ಹೇಗೆ? ಹಿಮ್ಮೇಳಕ್ಕೆ ಸರಿಯಾಗಿ ವೇಷಧಾರಿ ಕುಣಿಬೇಕು. ಅಂದ್ರೆ ಮತ್ತೆ ಕೆಲವೊಮ್ಮೆ ಮೊದಲೆಗಾರರಾಗ್ಲಿ, ಈ ಚಂಡೆ ವಾದಕರಾಗ್ಲಿ, ಅವರು ವೇಷಧಾರಿಯ ಹೆಜ್ಜೆ ನೋಡುವುದೆಂತಕ್ಕೆ? ಅವರನ್ನು ಫಾಲೋ ಮಾಡ್ಬೇಕಲ್ಲ. ಈಗ ನೋಡಿ, ಲಯ ಎಂಬುದೊಂದು ಇರ್ತದೆ. ಹೌದು, ಅದು ಅವ್ರು ಕುಣಿಯುವಾಗ ಡಬ್ಬಲ್ ನಲ್ಲಿ ಕುಣಿತಾರೆ, ಲಯ ಇದೆ. ಹೌದು, ಹೆಜ್ಜೆ ನಿಮ್ದು ಒಂದೇ, ಒಂದು ಹೆಜ್ಜೆ ಮತ್ತೊಂದು ಹೆಜ್ಜೆ ಇಟ್ಕೊಂಡು ನೀವು ನಡ್ಕೊಂಡು ಹೋಗ್ತೀರಿ. ಮತ್ತೊಬ್ಬ ಏನು ಮಾಡ್ತಾರೆ, ಅಷ್ಟೇ ದೂರ ಹೆಜ್ಜೆ ಇಟ್ಕೊಂಡು ಓಡಿಕೊಂಡು ಹೋಗ್ತಾನೆ, ಅವನ ಹೆಜ್ಜೆ ಡಬ್ಬಲ್ ಇರ್ತದೆ. ಲಯ ಒಂದೇ. ಹಾಗಿರುವಾಗ ವೇಷದವನನ್ನು ಫಾಲೋ ಮಾಡಬೇಕಾದ್ದು ಹಿಮ್ಮೇಳವಾದಕರ ಕರ್ತವ್ಯ. ಅವ ಒಂದು ದಸ್ತು ಕೊಡುವಾಗ ಅದಕ್ಕೆ ಚೆಂಡೆ ಬಾರಿಸಲೇಬೇಕಷ್ಟೇ, ಇಲ್ಲಾಂದ್ರೆ ಅದಕ್ಕೆ ಏನು ಚಂದ ಉಂಟು? ಕತ್ತಿಯನ್ನು ತೆಗೆದ ಅದಕ್ಕೊಂದು ಗತ್ತು ಕೊಡ್ಬೇಕಾಗ್ತದೆ. ಅದೆಲ್ಲ ಕ್ರಮಗಳು. ಹಾಗಿರುವಾಗ ಅವರನ್ನು ಫಾಲೋ ಮಾಡ್ಬೇಕು, ಅವರನ್ನು ನೋಡಿಕೊಂಡೇ ಇರ್ತಾರೆ. ಹಾಗಾದ್ರೆ ತಾಣ ತಪ್ಪಲಿಕ್ಕೆ ಹೋಗುದಿಲ್ಲ, ಚೆಂಡೆ ಅವರು ಬಿಡುವುದಿಲ್ಲ. ಯಾಕಂದ್ರೆ ಅವ ಮುಂದೆ ಹೋದ್ರೆ ಎಳ್ದಿಟ್ಕೊಳ್ತಾರೆ. ಹಾಗಲ್ಲ, ಅದು ಬೇಕು. ಅಂದ್ರೆ ಒಟ್ಟಾರೆಯಾಗಿ ಎಲ್ಲವೂ ಪೂರಕವಾಗಿರ್ಬೇಕು. ಹೌದು. ಅಂದ್ರೆ ಒಟ್ಟಾರೆಯಾಗಿ ಹಿಮ್ಮೇಳಕ್ಕೆ ಸರಿಯಾಗಿಯೇ ವೇಷಧಾರಿಗಳು ಕುಣಿಬೇಕಪ್ಪ.
ಅದಕ್ಕೆ ವೇಷಧಾರಿಗಳು ಹೇಳ್ತಾರೆ ಚೆಂಡೆ ಮೊದಲಾಗ ಯಾರು ಇವರ ಅವರಾದ್ರೆ ಆದೀತು, ಅವರು ಬೇಡ ಅಂತ ಅವರಾದ್ರೆ ಆದೀತು. ಯಾಕೆ ಅವರಿಗೂ ಹೊಂದಾಣಿಕೆ ಉಂಟಾದ್ರಲ್ಲಿ, ಅವರು ಅಪೇಕ್ಷೆ ಪಡ್ತಾರೆ ಇಂಥವರಾದ್ರೆ ನಮಗೆ ಒಳ್ಳೇದು ಖುಷಿ ಆಗ್ತದೆ ಅಂತ. ಯಾಕಂದ್ರೆ ಅವರ ಕಸುಬಿಗೆ ಅವತ್ತು ಅನುಕೂಲ ಆಗ್ತದೆ. ಹೌದು ಹೌದು ಹೌದು. ಭಾಗವತರನ್ನು ಕೇಳ್ತಾರೆ, ಹೇಳುವ ವ್ಯಕ್ತಿಗಳಿದ್ದಾರೆ, ಅವರು ಭಾಗವತರ ಆದ್ರೆ ಒಳ್ಳೇದು, ಇವರು ಅವರ ಇಷ್ಟ, ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಅವರ ಅಭಿನಯಕ್ಕೆ 4 ಸಲ ಹೇಳುವ ಒಬ್ರು ಭಾಗವತರಿದ್ದಾರೆ, ಅವರು ಅದನ್ನು ಮೆಚ್ಚುತ್ತಾರೆ. ನಮಗೆ 4 ಸಲ ಅಲ್ಲ, ನಾವು ಒಂದು ಚರಣ ಒಂದೇ ಸಲ ಹೇಳ್ತಾರೆ, ತಪ್ಪಿದ್ರೆ 2 ಸಲ ಹೇಳ್ತೇವೆ. ಅವರಿಗೆ ಆಗಲ್ಲ, 4 ಸಲ ಕೂತು ಎದ್ದು ಹೇಳುವ ಭಾಗವತರಾದ್ರೆ ಅವರು 4 ಸಲವೂ ಹೇಳ್ತಾರೆ. ಅವರು ಊಟ ಮಾಡಿದ ಊಟ ಮಾಡಿದ ಊಟ ಮಾಡಿದ ಊಟ ಮಾಡಿದ ಅಂತ ಅವನು 5 ಸಲವೂ ಊಟ ಮಾಡ್ತಾರೆ ವೇಷದವರು. ಅದಕ್ಕೆ ನಾವು ಹೊಣೆ ಅಲ್ಲ, ಅವರು ಲೈಕ್. ಸಂಗೀತದ ಆಲಾಪನೆ ಇತ್ತೀಚೆಗೆ ಇದು ಬಹಳ ಹೆಚ್ಚಾಗಿ ಕೇಳಿ ಬರ್ತಾ ಉಂಟು. ಅತಿ ಉದ್ದ ಉದ್ದ ಪದ್ಯ, ಅದೇ ನೀವು ಹೇಳಿದಾಗೆ 3 ಸತಿ 4 ಸತಿ ಹೇಳುದು, ಮತ್ತೆ ಒಂದೊಂದು ಪದ್ಯವನ್ನು 10 ರಿಂದ ಅರ್ಧ ಗಂಟೆ ಹೇಳುದು. ನಾನೊಂದು ಸಿಡಿಯಲ್ಲಿ ಕೇಳಿದ್ದೇನೆ, ಒಟ್ಟು 45 ನಿಮಿಷದ್ದು ಪದ್ಯ ಇತ್ತು ತಾಳಮದ್ಲೆಯಲ್ಲಿ. ಇದೆಲ್ಲ ಯಕ್ಷಗಾನಕ್ಕೆ ಎಷ್ಟು ಹಿತ, ಒಂದು ನಿಮಿಷ. ಅದು ಮಾತ್ರ ಅಲ್ಲದೆ 5 ನಿಮಿಷದ್ದು ಪದ್ಯ ಹೇಳಿದ್ರೆ ಅರ್ಥಧಾರಿಯಾದವನು ತಾಳಮದ್ಲೆಯಲ್ಲಿ 1.5 ಗಂಟೆ ಅರ್ಥ ಹೇಳ್ತಾನೆ. ಅದು 1.5 ಗಂಟೆ ಅರ್ಥ ಹೇಳಿದ ಅಂತ ಭಾಗವತರು ನನ್ನ 5 ನಿಮಿಷಕ್ಕೆ 1.5 ಗಂಟೆ ಅರ್ಥ ಹೇಳಿದ, ನಾನಿನ್ನು 20 ನಿಮಿಷ ಪದ್ಯ ಹೇಳ್ತೇನೆ ಅಂತ ಹೇಳಿ ಪದ್ಯ 20 ನಿಮಿಷ ಆಗುದು. ಆ ರೀತಿ ಎಲ್ಲ ಆಗ್ತಾ ಹೋಗ್ತದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಅಂತ? ಒಬ್ರು ಭಾಗವತರಾಗಿ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಅವ ಹೊಡೆದ, ಅದಕ್ಕೆ ನಾನೊಂದು ಹೊಡೆದೆ ಅಂತ. ಅವ ಯಾಕೆ ಹೊಡೆದ, ಅದಕ್ಕೆ ನಾನು ಏನು ಮಾಡ್ಬೇಕು? ನಿನಗೆ ಏನು ಅನ್ಯಾಯ ಮಾಡಿದೆ ಮಾರೆ, ನೀವು ನನಗೆ ಹೊಡೆದದ್ದ ಹೇಳಿ ಅವನನ್ನು ಸಮಾಧಾನ ಪಡಿಸಿ, ಇನ್ನು ಇಂಥ ತಪ್ಪು ಮಾಡಬೇಡ ಅಂತ ನಾವು ಹೇಳ್ಬೇಕು ವಿನ. ಅವನು ನನಗೆ ಹೊಡೆದ, ಅದಕ್ಕೆ ನಾನು ಅವನಿಗೆ 2 ಹೊಡೆದೆ ಅಂತ ಹೇಳುವ ಅದು ತಪ್ಪಲ್ಲ. ಅದು ತಪ್ಪು ನೋಡಿ, ಆ ರೀತಿ ಮಾತಾಡೋದು ಅದನ್ನು ನಾವು ಮಾಡಬಾರ್ದು. ನಾನು ಹೇಳ್ತೇನೆ, ನಾನು ಅನುಭವಿಸಿದ ಸ್ವಾಮಿ ತಾಳಮದ್ದೆಯಲ್ಲಿ ಒಂದು ಪದ್ಯಕ್ಕೆ, ಅದು ಕೂಡ ಏನು ಪದ್ಯ, ನಿಧಾನ ಪದ್ಯ ಅಲ್ಲ, ಒಂದು ಪದ್ಯಕ್ಕೆ 25 ನಿಮಿಷ ಒಬ್ಬ ಅರ್ಥಧಾರಿ ಮಾತಾಡಿದ್ದಾನೆ. ಅವನಿಗೆ ನನ್ನ ಬಾಯಲ್ಲಿ ಬಂದು ಹೋಗಿದೆ. ಇದು ಏನೋ ಒಂದು ಸಂದರ್ಭದಲ್ಲಿ ಹೇಳುವಾಗ ನನ್ನ ಪ್ರಾರಬ್ಧ ಅಂತ ಹೇಳಿದ್ರು. ನಿಮ್ಮ ಪ್ರಾರಬ್ಧ ಅಲ್ಲ ಸ್ವಾಮಿ, ಇದು ನಮ್ಮ ಪ್ರಾರಬ್ಧ ಅಂತ ಹೇಳಿ. ನೀವು ಇಷ್ಟು ಹೊತ್ತು ಉಂಟು ಅಂತಾದ್ರೆ ನಾನೊಂದು ಮೂತ್ರ ಮಾಡಿ ಒಂದು ಕವಳ ಎಲ್ಲ ಹಾಕಿ ಆದ್ರೂ ಬರ್ತಿದ್ದಲ್ವ ಮೊದಲು ಹೇಳಿ. ನಮ್ಮನ್ನು ಕೂತ್ಕೊಂಡು ಹೂ ಕುಡಿಸಿದಲ್ವ ನೀವು ಅಂತ ಹೇಳಿದ ತಪ್ಪದು. ಯಾಕಂದ್ರೆ ನಮಗೆ ಅವರನ್ನು ಹೇಳಿ ಸರಿ ಮಾಡ್ಬೇಕು. ಮತ್ತೆ ಅವರು ಒಂದು ಮೂಡಲ್ಲಿ ಇರ್ತಾರೆ, ಅವರಿಗೆ ನಾವು ಎಷ್ಟು ಮಾತಾಡಿದ್ದೇವೆ ಎಂಬುದು ಅವರಿಗೆ ಮರ್ತೋಗಿರ್ತದೆ. ಭಾಗವತರು ಒಂದು ಪದ್ಯ ಹೇಳಿದ್ರು, ನಾನು 25 ನಿಮಿಷ, ಅಯ್ಯೋ ಅಷ್ಟು ಆಯ್ತಲ್ಲ ಎಂಬ ಒಂದು ಭಾವನೆ, ಅವರು ಒಂದು ಮೂಡಲ್ಲಿ ಇರ್ತಾರೆ. ಹಾಗೆಲ್ಲ ಆಗಬಾರದು. ಅದಕ್ಕೆ ನಾವು ಪ್ರತಿಕಾರ ಮಾಡ್ಲಿಕ್ಕೆ ಹೋಗಬಾರದು, ಅದು ಸರಿ ತಪ್ಪು. ಮತ್ತೆ ಯಾವನೇ ಭಾಗವತ 10 ನಿಮಿಷ 20 ಯಾವ ಪ್ರಾರಬ್ಧ ಕಾಡುದು. ಒಬ್ಬ ಹೊಳಗೆ ಆಡ್ತಾನೆ, ಒಂದು ದೃಶ್ಯ ಉಂಟು, ನಾನು ಇನ್ನು ಬದುಕುದಿಲ್ಲ, ನನಗೆ ಅವಮಾನ ಆಯ್ತು, ಹೊಳಗ ಇವ ಕಾನಡ ರಾಗ ತೆಗೆದು 4 ಗಂಟೆ ಹಾರಿದ್ರೆ ಹೊಳಗೆ ಹಾರಬೇಕಾ ಎದ್ದುಕೊಂಡು ಹೊರಗೆ ಓಡಬೇಕಂತ ನೀವು ಆಲೋಚನೆ. ಭಾಗವತನಿಗೆ ಅಷ್ಟು ಪ್ರಜ್ಞೆ ಇಲ್ಲದಿದ್ರೆ ಭಾಗವತಿ ಎಂತದ್ದು ಮಾಡುವುದು? ಹಾರಿದೆ ಎಂಬುದು ಅದು ಒಂದು ಸಂಕೇತ. ಅದು ಆ ಸಂಕೇತದ ಭಾಮಿನಿಯನ್ನು, ಅರ್ಧ ಭಾಮಿನಿಯನ್ನು ಚುರುಕಾಗಿ ಹಾಡಿ ನಿಲ್ಲಿಸಬೇಕು, ಆಗ ಅವನಿಗೆ ಆಗ್ತದೆ. ಒಬ್ಬ ಅಳ್ತಾ ಇರ್ತಾನೆ ಕೂತ್ಕೊಂಡು, ದುಃಖ ರಸದ ಶಿವರಂಜನ ರಾಗದ ಒಂದು ಪದ್ಯ. ಇವ 4 ಗಂಟೆ ಹಾಡಿದರೆ ಎಷ್ಟು ಕೂಗುವುದು ಪಾಪ ಅವನಿಗೆ. ಅದೇ ಅವನಿಗೆ ನಿಜವಾಗಿಯೂ ಹಾಡು ಬಾರ್ದಿತ್ತು ಹಾಗೆ. ಆಮೇಲೆ ಈ ರಂಗ ನಿರ್ದೇಶನದ ಜವಾಬ್ದಾರಿಯಲ್ಲಿ ಹೆಚ್ಚಿನ ಪಾಲು ಭಾಗವತರಿಗ ಅಥವಾ ಪ್ರಸಂಗ ಬರ್ಧವನದ್ದ ಹಿಮ್ಮೇಳವಾದಕರದ್ದ? ಭಾಗವತರದ್ದೇ. ಅದರಲ್ಲಿ ಉಂಟಲ್ಲ ಭಾಗವತರದ ರಂಗದ ಸೂತ್ರಧಾರ. ಅದರಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಪದ್ಯ ಬರ್ಧವನದ್ರಲ್ಲಿ ಒಂದು ಸ್ವಲ್ಪ ಕಡಿಮೆ ಉಂಟು ಪದ್ಯ ಅಂತಾದ್ರೆ, ಸಂದರ್ಭಕ್ಕೆ ಸರಿಯಾಗಿ ಭಾಗವತ ಒಂದು ಪದ್ಯವನ್ನು ಸೃಷ್ಟಿ ಮಾಡಿ ಆದ್ರೆ ಆ ಕಥೆಯನ್ನು ಹೊಂದಿಕೊಂಡು ಹೋಗುದು. ವೇಷಧಾರಿಗಳಿಗೆ ಅದು ಆದ್ರೆ ಹೀಗೆ ಇದನ್ನು ಕಟ್ ಮಾಡುವ, ಇದನ್ನು ತೆಕ್ಕೊಳ್ಳುವಂತ ಒಂದು ಆ ಸೂತ್ರ ಅದು ಭಾಗವತನಲ್ಲೇ ಇರುತ್ತೆ. ಭಾಗವತ ಸೂತ್ರ ಪ್ರಸಂಗ ಬರೆದವರು ಅಂತ ಹೇಳಿದ್ರೆ ಅವರಿಗೊಂದು ಹೆಸರು, ಇಂಥವರ ಒಂದು ರಚನೆ, ಇಂಥವರು ವಿರಚಿತ. ಹಾಗಂತ ಒಳ್ಳೆ ಭಾಗವತರು, ನನಗೆ ಬಹಳ ಪ್ರೀತಿಯ ಭಾಗವತರು ಪುರುಷೋತ್ತಮ ಮಂಜರು, ಅವರು ಒಳ್ಳೆ ಭಾಗವತರು. ರಂಗ ನಿರ್ಮಾಣ ಮಾಡುವಂತ ಅವರಲ್ಲಿ ಅಂತ ಒಂದು ಪ್ರತಿಭೆ ಉಂಟು. ಅವರ ಮಾನಿಷಾದ ಪ್ರಸಂಗದಲ್ಲಿ ಹಾಡಿಯುವೇ ನಾನು ಮೇಲೆ ಬಂದಿದ್ದೇನೆ. ನನಗೆ ಹೆಸರು ಕೀರ್ತಿ ಅಂತೆ ಅವರ ಒಂದು ಪ್ರಸಂಗ, ನಾನು ಮೆಚ್ಚುವಂತ, ನಾನು 1000 ಜನರ ಎದುರಿನಲ್ಲಿ ಬೇಕಾದ್ರೆ ಹೇಳ್ತೇನೆ, ನಾನು ಪ್ರೀತಿಯ ಭಾಗವತರು. ಅಂತ ಒಬ್ಬ ರಂಗ ನಿರ್ಮಾಣ ಮಾಡುವಂತ ಒಬ್ಬ ಭಾಗವತರು ಪ್ರಸಂಗ ಬರೆದ್ರೆ ಅದರಲ್ಲಿ ನಮ್ಗೆ ಏನು ಕೆಲಸ ಇರುವುದಿಲ್ಲ. ನಮಗೆ ಅದ್ರ ಕೆಲಸ ನಾವು ತನ್ಮಯರಾಗಿ ಮಾಡಿದ್ರೆ ಮುಗೀತು. ಯಾಕೆ ಅಗಲಿ ಅವರು ಮೊದಲು ಏನು ಅಂತ ಹೇಳಿದ್ರೆ, ಯಾವ ಪ್ರಸಂಗ ಅವರಿಗೆ ಬಯ್ಯಾರಟ ಅಲ್ವಾ, ಆ ಒಂದು ಕತೆ ಕೊಟ್ರೆ ಸಾಕು ನೀವು,
ಅಂತ ಒಂದು ಅಶುಕವಿ ಅವ್ರ ರಂಗದಲ್ಲಿ ಅಲ್ಲೇ ಪದ್ಯ ಕಟ್ಟಿ ಹಾಡ್ತಾ ಇದ್ರು, ಅದನ್ನು ನಡೆಸ್ತಾ ಇದ್ರು. ನೀವು ಅದನ್ನು ಅವರು ಹಾಡಿದ್ದನ್ನು ನೀವು ಬರ್ಕೊಂಡ್ರದ್ದು ಪ್ರಸಂಗ ಆಗ್ತದೆ. ಹೌದು ಹೌದು. ಅಂತ ಒಂದು ಶಕ್ತಿ ಇದ್ದ ಭಾಗವತರು ಇದ್ರು ರಂಗ ನಿರ್ಮಾಣ ಮಾಡೋದು. ಹಾಗಿರುವಾಗ ರಂಗದ ಸೂತ್ರಧಾರ ಬಿಟ್ರೆ ಪ್ರಸಂಗ ರಚನೆಯಲ್ಲಿ ಏನು ವಿಶೇಷ ಇಲ್ಲ. ಒಬ್ರು ಅವರ ಒಂದು ಏನೋ ಒಂದು ಸಿನಿಮಾ ನೋಡಿ ಒಬ್ಬರು ಪ್ರಸಂಗ ಬರೀತಾರೆ. ಹೌದು ಹೌದು. ಅದಕ್ಕೆ ಪ್ರಸಂಗ ಕೆಲವರು ಬರೀತಾರೆ, ಇಲ್ಲ ಕೆಲವರು ಬರೆಸುತ್ತಾರೆ ಇನ್ನೊಬ್ಬರ ಕೈಯಲ್ಲಿ. ಅಂದ್ರೆ ಆ ಪ್ರಸಂಗ ಬರೆಯುವ ನ್ಯಾಕ್ ಅವರಲ್ಲಿ ಇರುವುದಿಲ್ಲ, ಅವರು ಇನ್ನೊಬ್ಬರಲ್ಲಿ ಬರೆಸ್ತಾರೆ. ಅದಕ್ಕೆ ಕತೆ ಕೊಟ್ಟವರು ಕಥೆ ರಚನೆ ಬೇರೆ, ಪದ್ಯ ರಚನೆ ಬೇರೆ ಅಂತ ಬರ್ತದೆ ಅದರಲ್ಲಿ ಬರೆಸ್ತಾರೆ. ಆದ್ರೆ ಇದನ್ನೆಲ್ಲ ನಿಭಾಯಿಸಿಕೊಂಡು ಹೋಗುವ ಶಕ್ತಿ ಸೂತ್ರಧಾರ ಭಾಗವತನೇ. ಯಕ್ಷಗಾನ ಪ್ರದರ್ಶನಗಳಿಗಾಗ್ಲಿ ಅಥವಾ ತಾಳಮದ್ದಲೆ ಪ್ರದರ್ಶನಗಳಿಗೇ ಆಗ್ಲಿ ವಿಮರ್ಶೆ ಅನ್ನುವಂಥದ್ದು ಅವಶ್ಯಕವ. ವಿಮರ್ಶೆ ಮಾಡಬೇಕು ಅಂತಾದ್ರೆ ಆ ವಿಮರ್ಶೆ ಯಾವ ರೀತಿಯಲ್ಲಿ ಇರಬೇಕು? ಯಕ್ಷಗಾನ ಪ್ರಸಂಗಕ್ಕ ಅಲ್ಲಲ್ಲ, ಯಕ್ಷಗಾನ ಪ್ರದರ್ಶನಗಳಿಗೆ, ಆಟ ಆಗಿರ್ಬೋದು, ಬಯಲಾಟ ಆಗಿರ್ಬೋದು, ಅಥವಾ 3 ಗಂಟೆ ಕಾಲನಿತ್ಯದ್ದಾಗಿರ್ಬೋದು, ಅಥವಾ ತಾಳಮದ್ದಲೆ ಆಗಿರ್ಬೋದು, ವಿಮರ್ಶೆ ಬೇಕಲ್ವಾ? ವಿಮರ್ಶೆ ಇಲ್ಲ ಎದುರಾಗಲಿಲ್ಲ. ನೋಡಿ, ಈಗ ನಾವೊಂದು ಹೊಸ ಪ್ರಸಂಗ ಕಾಲ್ಪನಿಕ ಆಗಿರ್ಬೋದು ಅಥವಾ ಪುರಾಣ ಅಂತರ್ಗತ ಒಂದು ಯಾರು ಗೊತ್ತಿಲ್ಲದ ಒಂದು ಪ್ರಸಂಗವೇ ಆಗಿರ್ಬೋದು, ಅದಕ್ಕೆ ಕೆಲವೆಲ್ಲ ಮಸಾಲೆ ಸೇರಿಸಿ ಒಂದು ಪ್ರಸಂಗ ರಾತ್ರಿ ಬೆಳಗ್ಗೆ ಹೊರಗೆ ಮಾಡ್ಲಿಕ್ಕೆ ಆಗ್ತದೆ. ಹೌದು. ಅಂತ ಪ್ರಸಂಗವನ್ನು ಆಡುವಾಗ ಒಳ್ಳೆ ವಿಮರ್ಶಕರು ಒಳ್ಳೆ ಅಭಿಪ್ರಾಯ ಕೊಟ್ಟರೆ ನಾವು ಸ್ವೀಕರಿಸಬೇಕು. ಹೌದು ಸ್ವಾಮಿ, ಅದೊಂದು ಬೇಡ, ಅದು ಏನು ಅಂತ ಹೇಳಿದ್ರೆ ಅಲ್ಲಿಗೆ ಆ ಒಂದು ಘಟನೆ ಅದು ಅಷ್ಟು ನಮಗೆ ಪರಿಣಾಮ ಕೊಡುವುದಿಲ್ಲ, ಅದನ್ನು ಹೀಗೆ ತಕೊಂಡ್ರೆ ಏನು ಅಂತ ಎಂಬ ಒಂದು ಅಪೇಕ್ಷೆ ಒಬ್ಬರಲ್ಲಿ ಇದ್ರೆ ಅದನ್ನು ನಾವು ಒಳ್ಳೆಯ ಹೃದಯದಿಂದ ಸ್ವೀಕರಿಸಬೇಕು. ಬೇಕಂತದ್ದು ಅದನ್ನು ಇನ್ನೊಬ್ಬರಲ್ಲಿ ವಿಮರ್ಶೆ ಮಾಡಿ, ಹಾಗಂತ ಒಂದು 3-4 ಜನ ಕೂತು ಏನಾದರೂ ಒಂದು ವಿಮರ್ಶೆ ಮಾಡಿದರೆ ಅದು ಒಳ್ಳೆಯದಿದ್ರೆ ನಾವು ಅದನ್ನು ತಗೊಳ್ಬೇಕು. ಅದು ಸ್ವೀಕಾರ ಬೇಕು. ವಿಮರ್ಶೆ ಅಂದ್ರೆ ವಿಮರ್ಶೆ ಬೇಕಪ್ಪ, ಕಾರಣ ಬೇಕು. ಈಗ ನೋಡಿ, ಇತ್ತೀಚೆಗೆ ಹೆಚ್ಚಾಗಿ ಯಕ್ಷಗಾನ ವೈಭವ ಅಂತ ಒಂದು ಹೊಸ ಪ್ರಕಾರ ಶುರುವಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲವೂ ಒಂದು ವಿಭಾಗ. ನೋಡಿ, ಮೊದಲು ಯಕ್ಷಗಾನ ಆಟ ಮಾತ್ರ, ತಾಳಮದ್ದಳೆ ಯಾರಿಗೂ ಗೊತ್ತಿರಲಿಲ್ಲ. ಅದರದ್ದೇ ಒಂದು ಪ್ರಾಕಾರ ಆಗಿ ತಾಳಮದ್ದಳೆ ಅಂತ ಅರ್ಥಗಾರಿಕೆಗೆ ಪ್ರಾಧಾನ್ಯತೆ ಕೊಡುವಂತ ಒಂದು ವಿಭಾಗ, ಅದು ತಾಳಮದ್ದಳೆ ಅಂತ ಆಯ್ತು. ಹೌದು ಹೌದು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಕೆಲವು ತಾಳಮದ್ದಳೆ ಮಾಡಿಸುವ ಕೆಲವು ಅಭಿಮಾನಿಗಳನ್ನು ನಾನು ಕೇಳಿದ್ದೇನೆ, ಕೆಲವರಿದ್ದಾರೆ, ನನಗೆ ಗೊತ್ತಿಲ್ಲ, ಅವರನ್ನು ನಾನು ಹೇಳುವ ವಿಷಯ ಅಲ್ಲ. ಅವರು ಎಲ್ಲಿವರೆಗೆ ತಾಳಮದ್ದಳೆ ಮಾಡಿಸುವುದು ಅಂತ ಹೇಳಿದ್ರೆ, ಅವರಿಗೆ ಬೇಕಾದ ಭಾಗವತರ ಪದ್ಯಕ್ಕೆ ಬೇಕಾಗಿ ತಾಳಮದ್ದಳೆ ಮಾಡಿಸುವ ಒಂದು ಪ್ರಮೇಯ ಅವರಿಗೆ ಒದಗಿ ಬಂತು. ಅವರಿಗೆ ಬೇಕಾದ ಯಕ್ಷಗಾನದ ಪದ್ಯ ಮಾತ್ರ. ತಾಳಮದ್ದಳೆ ಅವರು ಕರ್ಣ ಬರುವ ಮೊದಲು ಅದೇ ಅರ್ಥಧಾರಿಗಳನ್ನು ಇಟ್ಟುಕೊಂಡು ಮಾಡಿಸಿದ್ದಾರೆ, ಕೇಳಿದ್ದಾರೆ, ಅಥವಾ ಇನ್ನೊಂದು ದಿಕ್ಕಿಗೆ ಹೋಗಿ ತಾಳಮದ್ದಳೆ ಕೇಳ್ತಾರೆ. ಅವರು ಮಾಡಿಸುವಾಗ ನನಗೆ ಬೇಕಾದ ಪದ್ಯ ಮಾತ್ರ, ಯಕ್ಷಗಾನದ ಹಾಡಾಗಬೇಕು. ಅದು ಒಬ್ಬೊಬ್ಬರ ಲೈಕ್. ಅದನ್ನು ಹಾಗಂತ ನಮಗೆ ಅದನ್ನು ನಮ್ಮ ಒಂದು ಅಷ್ಟು ಒಂದು ತಯಾರು ಮಾಡಿಕೊಂಡು ತಾಳಮದ್ದಳೆಯಲ್ಲಿ ನಮಗೆ ಹಾಡ್ಲಿಕ್ಕೂ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಹಾಡಿದ್ರೆ ಕೆಲವು ಅರ್ಥಧಾರಿಗಳಿಗೆ ಅದೇ ಉಪದ್ರ ಆಗ್ತದೆ. ಹೌದು ಹೌದು, ಹಾಡಿ ಉಪದ್ರ ಆಗ್ತದೆ. ಎಲ್ಲ ಬಿಟ್ಟರೆ ಒಂದು ಹಾಡಿಗೆ ಕ್ಲಾಪ್ ಹೊಡೆದ್ರೆ ಅವ್ರಿಗೆ ಬೇಸರ ಆಗ್ತದೆ. ಇಂಥ ಸಮಸ್ಯೆಗಳೆಲ್ಲ ಬೇಡ. ಹಾಗಾದ್ರೆ ನಾವೇ ಒಂದು ಸಣ್ಣ ಒಂದು ಮನೆ ಕಟ್ಟಿಕೊಂಡು ಹೀಗೆ ಕೂತ್ರೆ ಒಮ್ಮೊಮ್ಮೆ ಏನು ಬೇರೆ ನಮಗೆ ಒಂದು ಮನಸ್ಸಿಗೆ ನೆಮ್ಮದಿ ಆಗ್ತದೆ. ಕೇಳುವವರಿಗೆ ಅಂತ ವರ್ಗಕ್ಕೆ ಇಷ್ಟ ಆಗ್ತದೆ. ಹೌದು ಹೌದು, ವರ್ಗಕ್ಕೆ ಇಷ್ಟ ಆಗ್ತದೆ. ಸರ್, ಈ ಹೆಣ್ಣು ಮಕ್ಕಳ ಯಕ್ಷಗಾನ ಅಥವಾ ಮಕ್ಕಳ ಯಕ್ಷಗಾನ ಇದೆಲ್ಲ ಯಕ್ಷಗಾನಕ್ಕೆ ಸಹಾಯಕ ಅಂತ ನಿಮ್ಗೆ ಅನ್ನಿಸ್ತದೆ? ಹೆಣ್ಣು ಮಕ್ಕಳು ಬೇರೆ, ಮಕ್ಕಳು ಬೇರೆ ಅಂತ ನಾವು ಅದನ್ನು ವಿಭಾಗೀಕರಣ ಮಾಡೋದು ಸರಿಯಲ್ಲ. ಯಕ್ಷಗಾನ ಎಂಬುದೊಂದು ಸಮಗ್ರ ಕಲೆ. ಇದನ್ನು ಯಾರು ಮಾಡಬಹುದು, ಅದರ ಮೇಲೆ ಪ್ರೀತಿ ಇದ್ದವರು, ಇಂಟ್ರೆಸ್ಟ್ ಇದ್ದವರು ಯಾರು ಅದನ್ನು ಮಾಡಬಹುದು. ಅದು ಹೆಂಗಸರಿಗೆ ಅಂತ ಅಲ್ಲ. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಹೆಂಗಸರು ಮತ್ತೊಂದು ಮಡಿ ಮೈಲಿಗೆ ಅಂತ ತಿಳ್ಕೊಳ್ಳೋ ಕಾಲ ಇದಲ್ಲ. ಒಂದು ಕಾಲದಲ್ಲಿ ಅದಿತ್ತು. ಹೌದು, ಹೆಂಗಸರು ಎಲ್ಲ ರಂಗ ವೇದಿಕೆಗೆ ವರ್ಜ್ಯ ಎನ್ನುವ ಒಂದು ಕಾಲ ಇತ್ತು. ಯಾಕಂದ್ರೆ ಈಗ ಹಲವಾರು ಪ್ರಾಕಾರಗಳಲ್ಲಿ ನಾವು ಹೆಂಗಸರನ್ನು ನಾವು ನೋಡ್ತೇವೆ, ಸಂಗೀತ ವಿಧಾನದಲ್ಲಿಯೂ ಹೌದು, ಮತ್ತೆ ಸಾಮಾಜಿಕ ಕೆಲವೆಲ್ಲ ವಿಷಯಗಳಲ್ಲಿ. ಅಂದ್ರೆ ಈಗ ಬಸ್ ಕಂಡಕ್ಟರ್ಗಳನ್ನು ನಾನು ಕೆಲವು ಹೆಂಗಸರನ್ನು ನೋಡಿದ್ದೇನೆ. ಹೌದು. ಮತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವು ಹೆಂಗಸರಿದ್ದಾರೆ, ರಿಕ್ಷಾ ಓಡಿಸ್ತಾರೆ. ಹೌದು ಹೌದು. ಅದೆಲ್ಲ ಅವರ ಮನಸ್ಸಿಗೆ ಸಂಬಂಧಪಟ್ಟು ಬಿಟ್ಟದ್ದು. ಮತ್ತೆ ಅದನ್ನು ನಾವೆಲ್ಲ ತುಂಬಾ ವಿಮರ್ಶೆ ಮಾಡುವುದೂ ಸರಿಯಲ್ಲ. ಹೌದು. ಹಾಗಂತ ಅದರಲ್ಲಿ ಇರುವ ಪ್ರೀತಿ, ಇಂಟ್ರೆಸ್ಟ್ ಇದು ಗಂಡಸರಿಗೆ ಮಾತ್ರ ಇರಬೇಕು, ಹೆಂಗಸರಿಗೆ ಇರಬಾರದು ಅಂತ ಹೇಳುವ ವ್ಯಾಯಾಮ ನಂತರ ಎಲ್ಲರೂ ಬೆಳೀಲಿ, ಉಳಿಲಿ.
ಉಳಿಸುವುದಕ್ಕೆ ಅದೂ ಒಂದು ಬೇಕು. ಯಾಕೆ ಹೆಂಗಸರು ಅಂತ ಹೇಳಿ ಅವರನ್ನು ತಿರಸ್ಕಾರ ಮಾಡುದು, ಅವರನ್ನು ದೂರ ಇಡುವುದು ಬೇಡ. ಅದು ಒಂದು ಕ್ರಮಬದ್ಧವಾಗಿ ಅದು ಕೂಡ ಬೆಳೀಲಿ. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಅದು ಯಾರ್ದು ಅಂತ ನಿಮ್ಮ ಅಭಿಪ್ರಾಯ? ಅಂದ್ರೆ ಕಲಾವಿದರದ್ದ ಅಥವಾ ಪ್ರೇಕ್ಷಕರದ್ದ, ಮೇಳದ ಯಜಮಾನರುಗಳದ್ದ? ಕಲಾವಿದರು ಉಳಿಸಿ ಬೆಳೆಸುವುದಂದ್ರೆ ಅವರನ್ನು ಮೊದಲು ಉಳಿಸಿಕೊಂಡು ಮತ್ತೆ ಅವರು ಬೆಳೆಸಲಿಕ್ಕೆ ಕಷ್ಟ ಆದೀತು. ಹಾಗಂತ ಈಗ ಸಮರ್ಥರು ಬೆಳೆಸಬೇಕಾದನ್ನು, ಸಾಮರ್ಥ್ಯ ಇದ್ದವರು. ಯಾಕಂತ ಹೇಳಿದ್ರೆ ಅದಕ್ಕೆ ಹಲವಾರು ರೀತಿಯ ತಾಕತ್ತುಗಳು ಬೇಕಾಗ್ತದೆ ಅವನಿಗೆ. ಹೌದು. ಒಬ್ಬ ಕಲಾವಿದನಾಗಿ ಒಂದು ಕಲೆಯನ್ನು ಬೆಳೆಸಬೇಕಾದ್ರೆ ಆ ಮೂಲಕ ಈ ಮಾರ್ಗ ಎಂಬುದೊಂದು ಅಂಥದ್ದೆಲ್ಲ ಮಾರ್ಗಸೂಚಿಗಳು ಬೇಕಾಗ್ತದೆ. ಕಲಾವಿದನಿಗೆ ಹೆಚ್ಚಾಗಿ ಅದು ಕಷ್ಟ ಆದೀತು. ಯಾಕಂತ ಹೇಳಿದ್ರೆ ಅವ ಕಲೆಯಲ್ಲಿ ಬೆಳಿಬೇಕಾದವು, ಕಲೆಯನ್ನು ಬೆಳೆಸುವುದಕ್ಕೆ ಅವನಿಗೆ ಕಷ್ಟ ಆದೀತು. ಹಾಗಾಗಿ ಅದನ್ನು ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಅಕಾಡೆಮಿಗಳು ಇಂಥದ್ದೆಲ್ಲ ಆ ರೂಪವಾಗಿ ಈಗ ಯಕ್ಷಗಾನ ಅಕಾಡೆಮಿ ಅಂತ ಒಂದು ಮಾಡಿದ್ದಾರೆ. ಆ ರೂಪವಾಗಿ ಯಕ್ಷಗಾನವನ್ನು ಬೆಳೆಸಬೇಕು, ಉಳಿಸಬೇಕು. ಅದೇ ಉಳಿಸುವುದು ಕಲಾವಿದರು, ಬೆಳೆಸಬೇಕಾದ್ದು ಸಾರ್ವಜನಿಕರು. ಕಲಾವಿದರ ಸಹಕಾರವೂ ಬೇಕಾಗ್ತದೆ. ಯಕ್ಷಗಾನದ ಮುಂದಿನ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಂದ್ರೆ ಆಶಾವಾದದಲ್ಲಿ ಇದ್ದೀರಾ ನೀವು? ಹೇಗೆ ಇರ್ಲೇಬೇಕಲ್ವ? ನಾನು ಈಗಿನ ವಿದ್ಯಮಾನಗಳು, ಈಗಿನ ಕಲಾವಿದ, ಈಗಿನ ಒಂದು ಜನರೇಷನ್ ಇದನ್ನೆಲ್ಲ ಬಹಳ ಆಮೂಲಾಗ್ರವಾಗಿ ಯೋಚನೆ ಮಾಡಿದ್ದೇನೆ ನಾನು. ಸಂಘ ಸಂಸ್ಥೆಗಳಾಗಲಿ, ಶಾಲಾ ಕಾಲೇಜುಗಳಲ್ಲಿ ಆಗಲಿ, ಹಾಗಂತ ಈಗಿನ ಕೆಲವು ಹೊಸ ಪೀಳಿಗೆಗಳು ಯಕ್ಷಗಾನದಲ್ಲಿ ಭಾಗವತರಾಗಲಿ, ವೇಷಧಾರಿಗಳಾಗಲಿ, ಹಿಮ್ಮೇಳವಾದಕರಾಗಲಿ ಇವರೆಲ್ಲ ತಯಾರಾಗುವುದನ್ನು ನೋಡುವಾಗ ಯಕ್ಷಗಾನ ಇನ್ನೂ ಉಳಿಯುತ್ತದೆ, ಉಳಿಬೇಕು ಕೂಡ. ಬಹಳ ಸಂತೋಷ ಆಗ್ತದೆ. ಅದರ ಬಗ್ಗೆ ನನಗೆ ಬಹಳ ಸಂತೃಪ್ತಿ ಉಂಟು, ಸಂತೋಷ ಉಂಟು. ಮತ್ತೆ ಈ ಎಲ್ಲ ನಿಮ್ಮ ಯಕ್ಷಗಾನದ ಸಾಧನೆಗಳಿಗೆ ನಿಮ್ಮ ಕುಟುಂಬ ವರ್ಗದ ಸಹಕಾರ ಎಲ್ಲ ಯಾವ ರೀತಿಯಲ್ಲಿ ಇತ್ತು ಸರ್? ಇತ್ತು. ಅದು ಇವತ್ತಿಗೆ ಉಂಟು. ಯಕ್ಷಗಾನ ಕುಟುಂಬದವರು ನೋಡಿ, ಒಂದು ಹೇಳ್ತೇನೆ ನಾನು, ಇದನ್ನು ನಾನು ಹೊರಗಿಂದ ಒಂದು ವಿಷಯ ಒಬ್ಬರಲ್ಲಿ ಹೇಳಿದ್ದೆ. ನಾವಿಬ್ಬರು ಕಲಾವಿದರು, ನಾವು ಹೊರಗಡೆ ಕಾಣ್ತೇವೆ, ನಮ್ಮನ್ನು ಬಯಸುವವರು, ಮೆಚ್ಚುವವರು ಎಷ್ಟೋ ಜನ ಇದ್ದಾರೆ. ಹೌದು. ಒಮ್ಮೊಮ್ಮೆ ನಮಗೆ ಮನೆಯ ವ್ಯವಸ್ಥೆಯನ್ನು, ಮನೆಯ ಕೆಲವೆಲ್ಲ ವಿಷಯಗಳನ್ನು ನಮಗೆ ಕೂಡ ಅದನ್ನು ಗಣನೆಗೆ ತೆಕ್ಕೊಳ್ಳಿಕ್ಕೆ ಆಗುವುದಿಲ್ಲ. ಹೌದು. ನಾವು ಹೊರಗಡೆ ಇರ್ತೇವೆ, ಒಂದು ದಿವಸ ಬರ್ಲಿಕ್ಕೆ ಆಗುದಿಲ್ಲ, ಒಂದು ವಾರ ಬರ್ಲಿಕ್ಕೆ ಆಗುದಿಲ್ಲ, 15 ದಿವಸ ಒಮ್ಮೊಮ್ಮೆ ಮನೆಗೆ ಬರ್ಲಿಕ್ಕೆ ಆಗುದಿಲ್ಲ. ದೂರ ಹೋದ್ರೆ ನಾವು ಹೇಗೋ ದಿವಸ ಹೋಗ್ತೇವೆ. ಕಲೆಯನ್ನು ನಂಬಿಕೊಂಡ, ಆ ಜೀವನದಲ್ಲಿ ಒಗ್ಗಿಕೊಂಡ ನಮಗೆ ಹೋಗ್ತದೆ. ಆದರೆ ಮನೆಯಲ್ಲಿ ಇದ್ದ ಒಬ್ಬಳು ಸದ್ಗ್ರಹಿಣಿ ಇಡೀ ಮನೆಯನ್ನು, ಇಲ್ಲಿಯ ಒಂದು ಪರಿಸರವನ್ನು ಅವಳು ಸರಿದೂಗಿಸಿಕೊಂಡು ಹೋಗಬೇಕಾದ್ರೆ ಪ್ರೋತ್ಸಾಹ ಬೇಕೇ ಬೇಕಲ್ಲ. ಒಂದು ದಿಕ್ಕಲ್ಲಿ ನಾನು ಹೇಳಿದ್ದಲ್ಲ, ಒಬ್ರು ಹೇಳಿದ್ದಾರೆ, ಕಲಾವಿದನಿಗೆ ನಾವು ಸನ್ಮಾನ ಮಾಡ್ತೇವೆ, ಕಲಾವಿದನನ್ನು ನಾವು ಪುರಸ್ಕರಿಸ್ತೇವೆ. ಅದೇ ಪುರಸ್ಕರಿಸಿದ ಒಬ್ಬ ಕಲಾವಿದನನ್ನು ಕೇಳಿ, ಆ ಸನ್ಮಾನ ಸಲ್ಲಬೇಕಾದ ಅವರ ಮನೆ ಗೃಹಿಣಿಗೆ. ನಿಮ್ಮನ್ನು ಎದುರಿಟ್ಟುಕೊಂಡು, ಅವಳು ಹಿಂದೆ ಇದ್ದುಕೊಂಡು ಇಷ್ಟನ್ನು ಪೂರೈಸಿಕೊಂಡು ಈ ಕಷ್ಟಗಳನ್ನು, ಸಮಸ್ಯೆಗಳನ್ನು ದುತ್ತು ಅಂತ ಅವರ ಎದುರು ನಿಲ್ಲುವಾಗ, ಅಥವಾ ವೃದ್ಧಾಪ್ಯದ ಕೆಲವು ತಂದೆ ತಾಯಿಯರೆಲ್ಲ ಇದ್ದರೆ ಅವರನ್ನೆಲ್ಲ ಸರಿದೂಗಿಸಿಕೊಂಡು ಹೋಗಬೇಕಾದ್ರೆ ಅವಳ ಕೆಪಾಸಿಟಿ ಏನು, ಅವಳು ಎಷ್ಟು ಸಹನೆ ಬೇಕು, ಎಷ್ಟು ಕಷ್ಟವನ್ನು ಅನುಭವಿಸ್ತಾಳೆ, ಇದು ಬಹಳ ಮುಖ್ಯ. ಮತ್ತೆ ಈಗ ನೀವು ಕೇಳಿದ್ರಿ ಕುಟುಂಬದ ಇದಕ್ಕಿಂತ ದೊಡ್ಡ ಏನು ಬೇಕು? ಸಹಕಾರ ಅಂತ ಹೇಳಿದ್ರೆ ಅದೇ, ನಮ್ಮನ್ನು ನೋಡುವುದಲ್ಲ, ಮನೆಯವರನ್ನು ನೋಡಬೇಕು. ಪಾಪ ಎಷ್ಟು ಕಷ್ಟಪಟ್ಟಿದ್ದಾರೆ, ಬೇಕೇ ಬೇಕು. ಒಬ್ಬ ಕಲಾವಿದನಾಗಿ ಮುಂದುವರಿಲಿಕ್ಕೆ ಮನೆಯ ಸಮಸ್ಯೆ ಇದ್ದವನಿಗೆ ಸಾಧ್ಯವೇ ಇಲ್ಲ. ನಾವೇನು ಮಾಡುವುದು? ಕಾರ್ಯಕ್ರಮ ಬಿಡುವುದ, ರಾತ್ರಿ ಮನೆಗೆ ಮುಟ್ಲಿಕ್ಕೆ ಆಗುವುದಿಲ್ಲ, ಏನು ಮಾಡ್ಲಿಕ್ಕೆ ಸಾಧ್ಯ? ಏನು ಮಾಡ್ಲಿಕ್ಕೆ ಆಗುದು? ಇಷ್ಟು ಹೊತ್ತು ತೆಂಕುತಿಟ್ಟು ಯಕ್ಷಗಾನದ ಬಗ್ಗೆ ಬಹಳ ಉತ್ತಮ ರೀತಿಯಲ್ಲಿ, ಬಹಳ ಮನೋಜ್ಞವಾಗಿ, ನಮಗೆ ಮನ ಮುಟ್ಟುವಂತೆ, ಉಲ್ಲಾಸದಾಯಕವಾಗಿ ಎಲ್ಲ ಪ್ರಶ್ನೆಗಳಿಗೆ ಸಮಂಜಸ ಉತ್ತರವನ್ನು ಕೊಟ್ಟಿದ್ದೀರಿ. ನಿಮಗೆ ನನ್ನ ಹಾಗೂ ಯಕ್ಷಗಾನ ಕಲಾಭಿಮಾನಿಗಳೆಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳು ಸರ್.
ತಮಗೂ ಕೃತಜ್ಞತೆಗಳು. ಇದು ಒಂದು ಈ ದಿವಸ ಒಳ್ಳೆ ದಿವಸ, ಅದು ಕೂಡ ದೀಪಾವಳಿ. ನೀವೆಲ್ಲ ನನ್ನ ಪ್ರೀತಿ ಪಾತ್ರರು, ಆತ್ಮೀಯರು, ಒಳ್ಳೆ ಜೊತೆಗಾರರು ಕೂಡ. ಈ ಒಂದು ಒಳ್ಳೆಯ ದಿವಸಕ್ಕೆ ಬಂದು ಒಂದು ಕಲಾವಿದನ ಅವನ ಸಂದರ್ಶನ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳೊಂದಿಗೆ ದೀಪಾವಳಿಯ ಶುಭಾಶಯವನ್ನು ಹೇಳುತ್ತಾ